ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಇವತ್ತಿನ ದಿನ ಸಾಮಾಜಿಕ ದ್ರೋಹಿಗಳು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಮಾತಾಡ್ತಾ ಹೋಗ್ತೇವೆ. ಏನು ಈ ಸಾಮಾಜಿಕ ದ್ರೋಹಿಗಳು ಅನ್ನುವಂಥ ಒಂದು ವಿಚಾರದ ಬಗ್ಗೆ ನಿಮಗೆ ಪ್ರಶ್ನೆ ಮೂಡ್ತಾ ಇದ್ರೆ ಅದರ ಬಗ್ಗೆ ಕೂಡ ಹೇಳ್ತೇವೆ. ಏನು ಅಂತಂದರೆ, ಸಾಮಾಜಿಕ ಜಾಲತಾಣಗಳಲ್ಲಿ ದೇಶದ ವಿರುದ್ಧವಾಗಿ ಪೋಸ್ಟ್ ಮಾಡೋದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತಿನ ದಿನ ಕೂಡ ಅದು ಕೂಡ ಗದಗದವರು ಇಬ್ಬರು ಯುವಕರು ಅರೆಸ್ಟ್ ಆಗಿದ್ದಾರೆ. ಅದು ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಒಂದು ಪೋಸ್ಟನ್ನು ಮಾಡೋದರ ಮುಖಾಂತರವಾಗಿ ಅವರು ಅರೆಸ್ಟ್ ಆಗಿದ್ದಾರೆ. ಹಾಗಾದರೆ ಭಾರತೀಯರು ಅಂತಂದ್ರೆ ಏನು, ಅದೇ ರೀತಿಯಲ್ಲಿ ಭಾರತದ ಒಂದು ದೇಶ ಪ್ರೇಮ ಎಲ್ಲಿಯ ತನಕ ಬಂತು ಅನ್ನುವಂಥ ಒಂದು ವಿಚಾರವನ್ನು ನೋಡ್ತಾ ಹೋದರೆ, ಇಬ್ಬರು ಯುವಕರು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರು ಇದೇ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಭಾರತೀಯರು ಭಾರತದ ಅನ್ನವನ್ನು ಭಾರತದ ನೆಲದಲ್ಲೇ ಬೆಳೆದು ಭಾರತದ ಒಂದು ನೀರು ಗಾಳಿ ಎಲ್ಲವನ್ನು ಸೇವಿಸಿ ಅವರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ತಾರೆ ಅಂತಂದರೆ ಅವರ ಒಂದು ಮನಸ್ಥಿತಿ ಎಷ್ಟು ಕಚಡ ಆಗಿರ್ಬೋದು ಅಂತಕ್ಕಂಥದ್ದು ಈ ಒಂದು ವಿಚಾರದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಅದೇ ರೀತಿಯಲ್ಲಿ ಮೊನ್ನೆ ದಿನ ನಡೆದಂಥ ಒಂದು ಪ್ರತಿಕಾರದ ದಾಳಿಯಲ್ಲಿ ಏರ್ ಸ್ಟ್ರೈಕ್ನಲ್ಲಿ ಭಾರತ ಒಂದು ರಾಜತಾಂತ್ರಿಕವಾದಂಥ ಒಂದು ಗೆಲುವನ್ನು ಗಳಿಸಿದೆ. ಅದರ ಮಧ್ಯದಲ್ಲಿ ರಾಜಕೀಯ ನಾಯಕರು ಹಲವರು ಇದನ್ನು ರಾಜಕೀಯಕ್ಕೆ ಬಣ್ಣವನ್ನು ಹಚ್ಚುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಈ ಒಂದು ಸಾಧನೆ, ಅದೇ ರೀತಿಯಲ್ಲಿ ಭದ್ರತಾ ಪಡೆಗಳು ವಾಯುಪಡೆಗಳ ಈ ಒಂದು ಸಾಧನೆಗೆ ಅವರು ರಾಜಕೀಯ ಬಣ್ಣವನ್ನು ಹಚ್ಚುತ್ತಾ ಇದ್ದರೆ ಏನಿದರ ಅರ್ಥ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಇದೆಲ್ಲದರ ಕುರಿತಾಗಿ ಕೂಡ ಇವತ್ತಿನ ದಿನ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ನನ್ನ ಜೊತೆ ಇಬ್ಬರು ಸಮರ್ಥ ಅತಿಥಿ ಗಣ್ಯರು ಕೂಡ ಇದ್ದಾರೆ. ಅವರ ಒಂದು ಪರಿಚಯವನ್ನು ಮಾಡಿ ನಂತರ ಒಂದು ಚರ್ಚೆಯನ್ನು ಮಾಡ್ತಾ ಹೋಗ್ತೇನೆ. ಮೊದಲಿಗೆ ಪ್ರದೀಪ್ ಪೆಲಾಡಿ ಅವರು ಇನ್ನೇನು ಸ್ವಲ್ಪ ಕ್ಷಣದಲ್ಲಿ ಬರ್ತಾರೆ. ನಂತರ ಈಗ ನಮ್ಮ ಜೊತೆ ಪ್ರದೀಪ್ ಜಿ ಅವರಿದ್ದಾರೆ, JDSನ ಜಿಲ್ಲಾ ವಕ್ತಾರರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಬೋದು, ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಮೊದಲಿಗೆ ಪ್ರದೀಪ್ ಜಿ ಅವರೇ, ಮೊನ್ನೆ ದಿನ ಇಡೀ ದೇಶ ಹೆಮ್ಮೆ ಪಡುವಂಥ ಒಂದು ಕೆಲಸವನ್ನು ಭಾರತದ ಭದ್ರತಾ ಪಡೆಗಳು ಮಾಡಿದ್ದಾರೆ, ವಾಯುಪಡೆಗಳು ಮಾಡಿದ್ದಾರೆ. ಇನ್ನು ಅದೇ ರೀತಿಯಲ್ಲಿ ಅಭಿನಂದನ್ ವರ್ತಮಾನ್ ಕೂಡ ಇಡೀ ಒಂದು ವಿಶ್ವಕ್ಕೆ ಒಂದು ವರ್ತಮಾನವನ್ನು ಕೂಡ ಕೊಟ್ಟಿದ್ದಾರೆ. ಏನು ಅಂತಂದರೆ, ನಮ್ಮ ಒಂದು ದೇಶದ ಗತ್ತು ತಾಕತ್ತನ್ನು ಇಡೀ ವಿಶ್ವಕ್ಕೆ ಸಾರಿ ಹೇಳಿದ್ದಾರೆ. ಆದರೆ ಇದೆಲ್ಲದರ ಮಧ್ಯೆ ಸಾಕಷ್ಟು ಜನರು ರಾಜಕೀಯದ ಒಂದು ಬಣ್ಣವನ್ನು ಹಚ್ಚುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾದರೆ ಇದು ಎಷ್ಟು ಸರಿ? ಹಾಗಾದರೆ ಅಂದರೆ ಒಂದು ಜನರ ಮನಸ್ಥಿತಿ ಎಲ್ಲಿ ತನಕ ಬಂದಿದೆ, ಒಬ್ಬ ರಾಜಕಾರಣಿಯ ಮನಸ್ಥಿತಿ ಎಲ್ಲಿ ತನಕ ಬಂದಿದೆ ಅನ್ನುವಂಥದ್ದು? ಮುಖ್ಯವಾಗಿ ಮೊದಲಿಗೆ ಇವತ್ತಿನ ನಮ್ಮ ಚರ್ಚೆ ಏನಿದೆ ಇದು ನಿಜವಾಗಿ ಹೇಳಬೇಕಾದ್ರೆ ಇದು ರಾಜಕೀಯಕ್ಕೆ ಸಂಬಂಧಪಟ್ಟದಂತಲ್ಲ. ಯಾಕಂತ ಹೇಳಿದ್ರೆ ರಾಜಕೀಯವನ್ನು ಹೊರತುಪಡಿಸಿ ನಾವು ಇದರ ಬಗ್ಗೆ ಚರ್ಚೆ ಮಾಡಬೇಕಾದಂಥ ಅಗತ್ಯ ಉಂಟು. ಯಾಕಂತ ಹೇಳಿದ್ರೆ ಇಲ್ಲಿರುವಂಥದ್ದು ದೇಶದ ಭದ್ರತೆಯ ವಿಷಯ. ದೇಶದ ಭದ್ರತೆ, ದೇಶದ ಮರ್ಯಾದೆ, ದೇಶದ ನಮ್ಮ ತಾಯಿ ಭಾರತಾಂಬೆಯ ಒಂದು ತನ್ನ ಏನು ನಿಲುವುಂಟು ಅದನ್ನು ಸ್ಪಷ್ಟಪಡಿಸಬೇಕಾದಂಥ ಒಂದು ವಿಷಯ ಇದು. ಹಾಗಿರುವಾಗ ಇಲ್ಲಿ ನಾವು ಯಾವುದೇ ರೀತಿಯ ರಾಜಕೀಯವನ್ನು ನಾವು ತರುವಂಥದ್ದು ಅಷ್ಟು ಸರಿಯಲ್ಲ ಅಂತ ಹೇಳೋದು ಒಂದನೇದು. ಎರಡನೇದು, ಮೊನ್ನೆ ಆದಂತಹ ಒಂದು ಏನು ಸರ್ಜಿಕಲ್ ಏರ್ ಸ್ಟ್ರೈಕ್ ಇದರಲ್ಲಿ ಏನಿದೆ ಅದು ನಿಜಕ್ಕೂ ಕೂಡ ಒಂದು ತುಂಬ ದೊಡ್ಡ ರೀತಿಯಾದಂಥ ಒಂದು ಯಶಸ್ಸು ನಮ್ಮ ಭಾರತದ ಸೇನೆಗೆ ಸಿಕ್ಕಿರುವಂಥದ್ದು. ಹಾಗಿರುವಾಗ ಆ ಸೇನೆಯ ಆ ಯಶಸ್ಸು ನಿಜವಾಗಿ ನಾವೆಲ್ಲ ಭಾರತೀಯರಿಗೆ ನಮಗೆಲ್ಲರಿಗೂ ಕೂಡ ಹೆಮ್ಮೆಯನ್ನು ಕೊಡುವಂಥದ್ದು. ಇಲ್ಲಿ ನಾವು ಯಾವುದೇ ರೀತಿಯ ರಾಜಕೀಯಕ್ಕೆ ಅನುವು ಮಾಡಿಕೊಡದೆ, ಯಾಕಂದರೆ ಭಾರತದ ಆ ನಮ್ಮ ಯಶಸ್ಸನ್ನು ಆ ಒಂದು ಗೆಲುವನ್ನು ಉಂಟಲ್ಲ ನಾವು ಸಂಭ್ರಮಿಸಬೇಕಾಗಿರ್ತದೆ. ಒಂದನೇದಾಗಿ. ಎರಡನೇದಾಗಿ, ನೀವು ಇತ್ತೀಚಿನ ದಿನಗಳಲ್ಲಿ ಈ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಹೇಳಿದೆ. ನಿಜಕ್ಕೂ ಇಂದಿನ ಯುವ ಪೀಳಿಗೆ, ನಮ್ಮ ಪೀಳಿಗೆ ಯಾವ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಹೋಗ್ತಾ ಉಂಟು ಅನ್ನೋದನ್ನು ನಿಜಕ್ಕೂ ತುಂಬ ಬೇಸರವಾಗ್ತದೆ. ಅದು ಯಾವುದೇ ಧರ್ಮ ಆಗಲಿ, ಯಾವುದೇ ಜಾತಿ ಆಗಿರಲಿ, ಯಾವುದೇ ಇದಕ್ಕೆ ಸಂಬಂಧಪಟ್ಟದೆ. ಯಾಕಂತ ಹೇಳಿದರೆ ಭಾರತಾಂಬೆ ಅಂತ ಹೇಳುವಾಗ ಅಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಮತ್ತೆಲ್ಲರೂ ಕೂಡ ಸಮಾನರು. ಅಲ್ಲಿ ಭಾರತಾಂಬೆ ಮುಖ್ಯ ಆಗ್ತಾಳೆ ಹೊರತು ಯಾವುದೇ ಧರ್ಮ, ಯಾವುದೇ ಜಾತಿ ಮುಖ್ಯವಾಗುವುದಿಲ್ಲ. ಹಾಗಿರುವಾಗ ಯಾವುದೇ ಜಾತಿಗೆ ಸಂಬಂಧಪಟ್ಟದ್ದು, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂಥ ಯಾವುದೇ ಯುವಕ ಅಥವಾ ಯಾವುದೇ ಯುವತಿ ಈ ರೀತಿ ಭಾರತಾಂಬೆಗೆ ವಿರೋಧವಾದಂಥ ಮಾತುಗಳನ್ನು ಹೇಳುವಂಥದ್ದು, ಭಾರತದ ನೆಲದಲ್ಲಿ ನಿಂತು ಪಾಕಿಸ್ತಾನಕ್ಕೆ ಜೈ ಅನ್ನುವಂಥದ್ದನ್ನು ನಾವು ಪ್ರತಿಯೊಬ್ಬ ಭಾರತೀಯನಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಸಮರ್ಥಿಸಿಕೊಳ್ಳಲಿಕ್ಕೆ ಸಾಧ್ಯವೂ ಇಲ್ಲ. ಅಂಥವರನ್ನ ನಾನು ಮೊದಲನೇದಾಗಿ ಹೇಳ್ತೇನೆ, ಅಂಥವರನ್ನು ಕೂಡಲೇ ಇವತ್ತೇನು ಬೆಳಿಗ್ಗೆ ಇಬ್ಬರು ಜೈಲಿಗಟ್ಟಿದ್ದಾರೆ, ಮೊನ್ನೆ ಮಲ್ಪೆಯನ್ನು ಒಬ್ಬರನ್ನು ಇದು ಮಾಡಿದ್ದಾರೆ, ಹೀಗೆ ಯಾರೆಲ್ಲ ಈ ರೀತಿಯ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೋ ಅವರ ಶಿರಚ್ಛೇದವನ್ನು ಮಾಡುವುದರ ಮೂಲಕ ಮುಂದೆ ಈ ರೀತಿಯ ಒಂದು ಘಟನೆಗಳು ಮರುಕಳಿಸದಂತೆ ಯಾವುದೇ ಸಂಬಂಧಪಟ್ಟ ಇಲಾಖೆಗಳಾಗಲಿ ಅಥವಾ ಮಿಲಿಟರಿಗಳು ಅವರು ಮಾಡುವುದರಿಂದ ಉಂಟಲ್ಲ, ಮುಂದೆ ಯಾರೂ ಕೂಡ ಈ ರೀತಿಯ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಆ ರೀತಿಯ ಒಂದು ದೊಡ್ಡ ಒಂದು ದಿಟ್ಟ ನಿರ್ಧಾರವನ್ನು ಭಾರತಾಂಬೆ ವಿರೋಧವಾಗಿ ಮಾತನಾಡುವವರ ನಿಟ್ಟಿನ ಬಗ್ಗೆ ನಾವು ಎಲ್ಲ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾವುದೇ ಮಿಲಿಟರಿ ಯಾವುದೇ ಇದಾಗಿರ್ಬೋದು, ಒಂದು ಈ ರೀತಿಯ ದಿಟ್ಟ ನಿರ್ಜನ ಇಡಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಅಭಿಪ್ರಾಯವಾಗಿದೆ. ಈಗಷ್ಟೇ ನಮ್ಮ ಜೊತೆ ಪ್ರದೀಪ್ ಪೆಲಾಡಿ ಅವರು ಸೇರ್ಕೊಂಡಿದ್ದಾರೆ, ಹಿಂದೂ ಬಜರಂಗ ದಳದ ಮುಖಂಡರು. ಕಾರ್ಯಕ್ರಮಕ್ಕೆ ಸ್ವಾಗತ.
ಈಗಾಗಲೇ ನೋಡ್ತಾ ಹೋದರೆ ಮೊನ್ನೆ ಅಷ್ಟೇ ನೀವು ಅಭಿನಂದನ್ ವರ್ತಮಾನ್ ಅವರ ಒಂದು ಮೀಸೆಯ ಒಂದು ಸ್ಟೈಲನ್ನು ಕೂಡ ಮಾಡ್ಕೊಂಡಿದ್ದೀರಿ. ಅದೇ ರೀತಿಯಲ್ಲಿ ಇಡೀ ಭಾರತ ಹೆಮ್ಮೆ ಪಡುವಂಥ ಒಂದು ಪುತ್ರನನ್ನು ಮೊನ್ನೆ ಇಡೀ ಭಾರತ ನೋಡಿದೆ. ಯಾಕೆಂತಂದರೆ ಭಾರತ ಒಂದು ಗತ್ತನ್ನು ತಾಕತ್ತನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದಂಥ ಅಭಿನಂದನ್ ವರ್ತಮಾನ್ ವಿಚಾರವಾಗಿ, ಅದೇ ರೀತಿಯಲ್ಲಿ ನಮ್ಮ ಒಂದು ಭಾರತ ದೇಶದ ವಾಯುಪಡೆಯ ಒಂದು ತಾಕತ್ತೇನಿದೆ ಅದನ್ನು ಕೂಡ ಪಾಕಿಸ್ತಾನಕ್ಕೆ ತೋರಿಸುವಂಥ ಒಂದು ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರದ ನೇತೃತ್ವದ ಮತ್ತು ವಾಯುಪಡೆ ಎಲ್ಲವೂ ಕೂಡ ಮಾಡಿದೆ. ಈ ವಿಚಾರವಾಗಿ ಏನು ಹೇಳ್ತೀರಿ? ಅದೇ ಅವತ್ತಿನ ಆ ಘಟನೆಯನ್ನು ನಾವು ಕೇಳಬೇಕಾದ್ರೆ ಪಾಕಿಸ್ತಾನದ ಏನಿತ್ತು F-16 ಅಂಥದನ್ನೊಂದು MiG-20 ಎನ್ನುವಂಥ 21 ಎನ್ನುವಂತಹ ಒಂದು ಯುದ್ಧ ವಿಮಾನದಿಂದ ಹೊಡೆದುರುಳಿಸಿದ್ದಾರೆ. ಅದೊಂದು ದೊಡ್ಡ ಸಾಹಸ. ಇವತ್ತು ಇಡೀ ಜಗತ್ತು ಒಪ್ಪಿಕೊಂಡಿದೆ ಇದನ್ನು. ಅಮೇರಿಕದವರು ಅವರಿಗೆ ಏನು ಯುದ್ಧ ವಿಮಾನವನ್ನು ಕೊಟ್ಟಿದ್ದಾರೆ, ಅವರು ಕೂಡ ಕೇಳ್ತಾ ಇದ್ದಾರೆ. ಅದು ಅವರಿಗೊಂಥರ ಅವಮಾನ ಆಗಿಬಿಟ್ಟಿದೆ. ಇವತ್ತು ಅಮೇರಿಕದ ಪ್ರಾಡಕ್ಟ್ ಅದು ಅವರಿಗೆ ಅವಮಾನ ಆಗಿದೆ. ನಮ್ಮ ಪ್ರಾಡಕ್ಟನ್ನು ಒಂದು ಯಾವುದೋ ಒಂದು ಹಳೆಯ ಯುದ್ಧ ವಿಮಾನದಿಂದ ಹೊಡೆದುರುಳಿಸಿದ್ದಾರೆ ಅಂತ ಅವರಿಗೆ ಅವಮಾನ ಆಗಿ ನಿಮ್ಗೆ ಯಾರು ಇದನ್ನು ಉಪಯೋಗಿಸಲಿಕ್ಕೆ ಅನುಮತಿ ಕೊಟ್ಟರು? ಇದನ್ನು ಕೇವಲ ಉಗ್ರರ ವಿರುದ್ಧ ಮಾತ್ರ ಉಪಯೋಗಿಸೋದಕ್ಕೆ ಅವರಿಗೆ ಅವರು ಅನುಮತಿ ಕೊಟ್ಟಿರುವಂಥದ್ದು. ಆದರೆ ಇವರು ಭಾರತದ ಸೈನ್ಯದ ವಿರುದ್ಧ ಉಪಯೋಗಿಸಲಿಕ್ಕೆ ಅದನ್ನು ಉಪಯೋಗಿಸಿದ್ರು. ನಿಮಗೆ ಯಾರು ಇದನ್ನು ಉಪಯೋಗಿಸಲಿಕ್ಕೆ ಅನುಮತಿ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವರಿಂದ ಉತ್ತರವನ್ನು ಕೇಳ್ತಾ ಇದ್ರು ಪಾಕಿಸ್ತಾನದಿಂದ. ಇಂಥದ್ದೆಲ್ಲ ಒಟ್ಟು ಬೆಳವಣಿಗೆ ಏನಂದರೆ, ಆ ಯುದ್ಧ ವಿಮಾನವನ್ನು ನಾವು ಈ ಏನು ಹಳೆಯ ಮಾದರಿಯ ಯುದ್ಧ ವಿಮಾನದಿಂದ ಹೊಡೆದುರುಳಿಸಿದ್ದಕ್ಕೆ ಇಂತಹ ಸಾಹಸವನ್ನು ಮಾಡಿದ್ದಾರೆ ಅಭಿನಂದನ್ ವರ್ಧಮಾನ್ರವರು. ಆ ಸಾಹಸವನ್ನು ನಾವು ಮೆಚ್ಚಬೇಕು. ಆದರೆ ಇವತ್ತು ಭಾರತದಲ್ಲಿ ಏನಾಗ್ತದೆ ಅಂದರೆ, ಅವರು ಹೋಗಿದ್ದೌದು ನಿನ್ನೆನೋ ಮೊನ್ನೆನೋ ಯಾರೊಬ್ಬರು ರಾಜಕೀಯಕ್ಕೆ ಎಳಿತಾ ಇದ್ದಾರೆ. ಇದು ಸಾಕ್ಷಿ ಕೊಡಿ, ಇನ್ನೊಂದು ಕೊಡಿ, ಮತ್ತೊಂದು ಕೊಡಿ. ಏನಿದ್ರ ಅರ್ಥ? ಸಾಕ್ಷಿ ಯಾರು ಕೇಳಬೇಕು? ಸಾಕ್ಷಿ ಯಾಕೆ ಕೇಳಬೇಕು? ಯಾಕೆ ಸಾಕ್ಷಿ ಕೊಡಬೇಕು? ನಾವು ಸೈನಿಕರು ಯಾಕೆ ಸಾಕ್ಷಿ ಕೊಡಬೇಕು? ಯಾವ ಕಾರಣಕ್ಕೋಸ್ಕರ ಕೊಡಬೇಕು? ಅಲ್ಲಿ ಏನಾಗಿದೆ ಅದು ಆಗಿದೆ. ನಾವಿವತ್ತು ಸೈನ್ಯದ ಜೊತೆ ಒಟ್ಟಾಗಿ ನಿಲ್ಬೇಕು. ಅದನ್ನು ಬಿಟ್ಟು ಸೈನ್ಯದ ಮನೋಸ್ಥೈರ್ಯವನ್ನು ಕುಗ್ಗಿಸುವ ಪ್ರಯತ್ನವನ್ನು ಮಾಡಬಾರ್ದು. ನಿಮಗೆ ಸಾಕ್ಷಿ ಕೊಡಿ, ಇನ್ನೊಂದು ಕೊಡಿ, ಮತ್ತೊಂದು ಕೊಡಿ. ಇದು ಯಾವುದೋ ನಿನ್ನೆನೋ ಮೊನ್ನೆನೋ ಯಾವುದೊಂದು ಪತ್ರಿಕೆಯಲ್ಲಿ ನಾನು ಓದಿದೆ. ಲೇಖಕಿ ಬರೀತಾಳೆ, ಮೊದಲು ಅಭಿನಂದನ್ ವರ್ಧಮಾನನ್ನು ತನಿಖೆಗೆ ಒಳಪಡಿಸಬೇಕಂತೆ. ಯಾಕಂದರೆ ಅವಳು ಕಾರಣ ಕೊಡ್ತಾಳೆ. ಮುಂದುವರಿತಾ ಏನು ಫ್ಯೂಯಲ್ ಹಾಕಿದ ವಿಮಾನಕ್ಕೆ ಏನು ಇಂಧನ ಹಾಕಿದೆ, ಸ್ವಲ್ಪ ಇತ್ತು ಇಂಧನ. ಅವರಿಗೆ ಅಭಿನಂದನ್ಗೆ ಬಾರ್ಡರ್ ಕ್ರಾಸ್ ಮಾಡುವಷ್ಟು ಇಂಧನ ಇರಲಿಲ್ಲ. ಆದರೂ ಇವನು ಹೋಗಿದ್ದಾನೆ. ಯಾವ ಕಾರಣಕ್ಕೋಸ್ಕರ ಹೋಗಿದ್ದಾನೆ? ಅವನನ್ನು ಮೊದಲು ತನಿಖೆಗೆ ಒಳಪಡಿಸಬೇಕು. ಈ ರೀತಿ ಅಂದರೆ ಒಟ್ಟು ನಮ್ಮ ಆಲೋಚನೆ ಪಾಕಿಸ್ತಾನ ಪರವಾಗಿದೆ. ಇದರಿಂದ ಇದರಿಂದ ಅವಳ ಆ ಮಾತಿನಿಂದ ಏನು ಅರ್ಥ ಮಾಡಿಕೊಳ್ಬೇಕು? ಒಂದು, ಅವಳಿಗೆ ದೇಶಪ್ರೇಮ ಇಲ್ಲ, ಅಥವಾ ಸೈನ್ಯದ ಬಗ್ಗೆ ಅವಳಿಗೆ ತೀರಾ ಸಾಸಾರ ಮನೋಭಾವ, ಅಥವಾ ಪಾಕಿಸ್ತಾನದ ಪರವಾಗಿ ಏನೋ ಇದ್ದಾಳೆ. ಬಹುಶಃ ಅವಳಿಗೆ ಸೈನ್ಯ ಅಂದ್ರೆ ಏನು, ಅವರ ತಾಕತ್ತೇನು ಅಂತಂದ್ರೆ ಬಹುಶಃ ಗೊತ್ತಿಲ್ಲ ಇರಬೇಕು. ಬಹುಶಃ ಅದೇ ಒಟ್ಟು ಇದು ಸೈನ್ಯದ ವಿರುದ್ಧ ಮಾತಾಡೋದಂದ್ರೆ ಇವತ್ತು ಒಂದು ಲಿಬರಲ್ ಫ್ಯಾಷನ್ ಆಗಿಬಿಟ್ಟಿದೆ. ಏನಂದ್ರೆ ಒಟ್ಟು ಏನು ಮಾತಾಡಿದ್ರೂ ಆಗುತ್ತೆ. ಸೈನ್ಯದ ವಿರುದ್ಧ, ಈ ದೇಶದ ವಿರುದ್ಧ ಮಾತಾಡಿದ್ರೆ ಅದಕ್ಕೆ ಕಠಿಣವಾಗಿ ಶಿಕ್ಷಿಸುವಂಥ ಕಾನೂನಿಲ್ಲ ಇವತ್ತು. ಏನೋ ಒಂದು ಕೇಸ್ ಆಗುತ್ತೆ, ಒಂದು ಸ್ವಲ್ಪ ದಿವಸ 14 ದಿವಸ ಜುಡಿಷಿಯಲ್ ಕಸ್ಟಡಿ ಆಗುತ್ತೆ, ಮತ್ತೆ ವಾಪಸ್ ಹೊರಗೆ ಬರ್ತಾನೆ, ಮತ್ತೆ ಅದೇ ಅವನ ಹಳೆಯ ಪಾಠ ಮತ್ತೆ ಮುಂದುವರಿಸ್ತಾನೆ ಆತ. ಅದಕ್ಕೋಸ್ಕರ ಒಂದು ಕಠಿಣವಾದಂಥ ಒಂದು ಕಾನೂನನ್ನು ತರಬೇಕು. ಭಾರತ ಮಾತೆಗೆ ವಿರುದ್ಧವಾಗಿ ಸೋದರು ಹೇಳ್ತಾ ಇದ್ರು, ಭಾರತ ಮಾತೆಗೆ ವಿರುದ್ಧವಾಗಿ ಮಾತನಾಡಿದರೆ ಅಂಥವರನ್ನು 1 ವರ್ಷ ಅಥವಾ 6 ತಿಂಗಳ ಕಾಲ ಜಾಮೀನು ರಹಿತವಾಗಿ ಅವರಿಗೆ ಒಳಗಾಕಬೇಕು. ಇಂತಹ ಶಿಕ್ಷೆಯನ್ನು ಅನುಭವಿಸಿ ಜೈಲಲ್ಲಿ ಅವರು ಕೊಳುತ್ರೆ ಮತ್ತೆ ಯಾವತ್ತೂ ಮತ್ತೊಬ್ಬ ದುಸ್ಸಾಹಸ ಮಾಡಲ್ಲ. ಮನಸ್ಸಲ್ಲಿ ಇಟ್ಕೊಳ್ಳಿ. ಆದರೆ ಭಾರತ ಮಾತೆಯ ವಿರುದ್ಧವಾಗಿ ಮಾತಾಡೋದು ಏನೋ ಫೇಸ್ಬುಕ್ಕಲ್ಲಿ ಬರೆಯೋದಂದ್ರೆ ಏನಿದು? ವಾಟ್ಸಪ್ನಲ್ಲಿ ಯಾವುದನ್ನು ಶೇರ್ ಮಾಡೋದು ಏನಿದು? ಸಾಮಾಜಿಕ ಜಾಲತಾಣ ಒಳ್ಳೆಯ ವಿಚಾರಕ್ಕಿರೋದು. ಈ ದೇಶಭಕ್ತಿಯ ವಿಚಾರವನ್ನು ಮಾತಾಡಲಿ ಅಲ್ವಾ? ಅದನ್ನು ಬಿಟ್ಟು ಪಾಕಿಸ್ತಾನದ ಪರವಾಗಿ ಮಾತಾಡ್ಬೇಕು. ಅಲ್ಲಿಗೆ ಹೋಗಲಿ ಅವರು, ಇಲ್ಲಿ ಯಾಕೆ ನಿಲ್ಬೇಕು ಅವರು? ಯಾವಳೊಬ್ಳು ಬೆಳಗಾವಿನ ಶಿಕ್ಷಕಿ ಅಂತ ಅವಳನ್ನು ಮಾಧ್ಯಮದವ್ರು ಯಾವ ರೀತಿ ತೋರಿಸ್ತಾ ಇದ್ದಾರೆ, ಪತ್ರಿಕೆಯಲ್ಲಿ ಯಾವ ರೀತಿ ಬರೀತಾ ಇದ್ದಾರೆ? ಯುವತಿ ಅಲ್ಲ ಅವಳೊಬ್ಳು ಶಿಕ್ಷಕಿ. ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂಥ ಒಬ್ಳು ಶಿಕ್ಷಕಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಬರೀತಾಳಂತಾದ್ರೆ ಅವಳ ಮನಸ್ಥಿತಿ ಯಾವ ರೀತಿ ಇರ್ಬೋದು? ಅವ್ರು ಯಾರು ಅವ್ರು ಒತ್ತಾಯ ಮಾಡಿದ್ರು ಇಲ್ಲಿ ಬೆಳಗಾವಿನಲ್ಲಿ ಇರಬೇಕು, ಭಾರತದಲ್ಲಿ ಇರಬೇಕು? ಒತ್ತಾಯ ಯಾರಾದ್ರೂ ಮಾಡಿದಾರ? ಹೋಗ್ಬೋದಿತ್ತಲ್ಲ ಅವ್ರಿಗೆ ಪಾಕಿಸ್ತಾನಕ್ಕೆ. ಅಲ್ಲೇ ಪಾಠ ಮಾಡ್ಬೋದು. ಅಲ್ಲೇ ಅವ್ರಿಗೆ ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ಅವ್ರದ್ದೇ ದೇಶ, ಅವ್ರಿಗೆ ಹೇಗೆ ಬೇಕಾದ್ರೂ ಇರ್ಬೋದು. ಇಲ್ಲಿ ಯಾಕೆ ಯಾರು ಒತ್ತಾಯ ಮಾಡಿದಾರ ಇಲ್ಲಿ ಇರಲೇಬೇಕಂತ? ಈಗಾಗಲೇ ಪ್ರದೀಪ್ ಜಿ ಅವರೇ ಏನು ವಿಚಾರ ಅಂತಂದ್ರೆ, ರಾಜಕಾರಣಿಗಳು, ಭಾರತದ ರಾಜಕಾರಣಿಗಳು ಹೇಳುವಂತ ಒಂದು ಹೇಳಿಕೆಗಳು, ಕೇಂದ್ರ ಸರ್ಕಾರಕ್ಕೆ ಸಾಕ್ಷಿಯನ್ನು ಕೊಡಿ ಅಂತ ಹೇಳ್ತಾರೆ, ವಾಯುಪಡೆಗಳಿಗೆ ಸಾಕ್ಷಿಯನ್ನು ಕೊಡಿ ಅಂತ ಹೇಳ್ತಾರೆ. ಇಂಥ ಒಂದು ಹೇಳಿಕೆಗಳು ಪಾಕಿಸ್ತಾನದ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗುತ್ತೆ ಅಂತಂದ್ರೆ ಇದನ್ನ ರಾಜಕೀಯಕ್ಕೆ ಎಳೆದಿದ್ದೆ ಬಹುದೊಡ್ಡ ತಪ್ಪು ಅಂತ, ಎಳಿಬಾರ್ದಿತ್ತು ಅಂತ. ಅಂದ್ರೆ ಯಾವ ರೀತಿಯಲ್ಲಿ ನಗೆಪಾಟಲಿಗೆ ಒಳಗಾಗಿದ್ದಾರೆ ಅಂತಂದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿ ಹೇಳಿ ನಗಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ನಲ್ಲಿ. ಇವರು ಈ ರೀತಿಯಾದಂತ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ, ನಾವು ದೊಡ್ಡ ಸಾಧನೆಯನ್ನ ಮಾಡಿದ್ದೇವೆ ಅಂತ ಪಾಕಿಸ್ತಾನದವರು ಬೀಗ್ತಾ ಇದ್ದಾರೆ. ಕಾರಣ ಯಾಕಂತ ಹೇಳಿದ್ರೆ ನಮ್ಮ ಭಾರತದ ಇವತ್ತಿನ ರಾಜಕೀಯ ಪರಿಸ್ಥಿತಿ ಉಂಟಲ್ಲ, ನಾನು ಒಬ್ಬ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟವನಾಗಿ ಕೂಡ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಿಜವಾಗಿ ಕೂಡ ಇವತ್ತಿನ ಪ್ರಸ್ತುತ ಭಾರತದ ರಾಜತಾಂತ್ರಿಕ ಮತ್ತು ರಾಜಕೀಯ ಪಕ್ಷಗಳ ಮನಸ್ಥಿತಿ ಪರಿಸ್ಥಿತಿ ಕೇವಲ ಅಧಿಕಾರಕ್ಕೆ ಮಾತ್ರ ಸೀಮಿತವಾಗಿದೆ. ಅದನ್ನು ಬಿಟ್ಟು ಅವರು ಹೊರಗೆ ಯಾವುದೇ ರೀತಿಯಲ್ಲಿ ಯೋಚನೆ ಮಾಡುವಂಥ ಇವತ್ತಿನ ದಿನಗಳಲ್ಲಿ ಯಾರೂ ಇಲ್ಲ. ಎಲ್ಲರೂ ಕೂಡ ನಾನು ಆಗಲೇ ಹೇಳಿದಾಗೆ ದೇಶದ ರಕ್ಷಣೆ ಬಂದಾಗ ಉಂಟಲ್ಲ, ಅಲ್ಲಿ ಯಾವುದೇ ಧರ್ಮ ಇಲ್ಲ, ಯಾವುದೇ ರಾಜಕೀಯ ಪಕ್ಷ ಇಲ್ಲ, ಮತ್ತೊಂದಿಲ್ಲ. ಅಲ್ಲಿ ಮೊದಲನೇ ಆದ್ಯತೆ ಇರುವಂಥದ್ದು ನಮ್ಮ ಭಾರತದ ಬಗ್ಗೆ.
ಅದರ ನಂತರದ ಭಾಗದಲ್ಲಿ ನಾವು ಬೇಕಾದರೆ ಇಲ್ಲಿ ರಾಜಕೀಯ ಮಾಡಿಕೊಳ್ಳೋಣ, ಅದು ಎರಡನೇದು. ಹಾಗಿರುವಾಗ ದೇಶದ ರಕ್ಷಣೆಯ ವಿಷಯದಲ್ಲಿ ಯಾರೂ ಕೂಡ ಆ ರೀತಿಯ ಒಂದು ಕಪ್ಪೋಕಲ್ಪಿತ ಮಾತುಗಳನ್ನು ಆಡುವುದೇ ಆದದ್ದಲ್ಲಿ ಉಂಟಲ್ಲ, ಅವರಿಗೆ ಈ ಜನರೇ ಅಂದರೆ ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ, ಈಗ ನಾವು ಹೇಳಲಿಕ್ಕೆ ಹೋದರೆ ಈಗ ಇಲ್ಲಿ ಯಾವುದೇ ಬೇರೆ ರಾಜಕೀಯ ಪಕ್ಷದವರಿಲ್ಲ, ಆದರೂ ಕೂಡ ನಾವು ಏನು ಒಂದು ಹೇಳಲಿಕ್ಕೆ ಹೋದರೆ ಭಾರತೀಯ ಜನತಾ ಪಕ್ಷದವರು ಹಾಗೆ ಮಾಡಿದರು, ಕಾಂಗ್ರೆಸ್ನವರು ಹೀಗೆ ಮಾಡಿದರು, ಜನತಾದಳದವರು ಹಾಗೆ ಮಾಡಿದರು, ಅಥವಾ ಇನ್ನೊಬ್ಬರು ಹಾಗೆ ಹೇಳಿದರು, ಆ ವಿಷಯ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಆ ಮನಸ್ಥಿತಿಯನ್ನು ನಮ್ಮ ಜನರು ನಾವು ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಬಂದಿದ್ದೇವೆ. ಆ ರೀತಿ ಮಾತಾಡುವಂಥ ರಾಜಕಾರಣಿಗಳನ್ನು ನಾವು ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಬಂದಿದ್ದೇವೆ. ಆ ರೀತಿಯ ರಾಜಕಾರಣಿಗಳು ಆ ರೀತಿಯಲ್ಲಿ ಆ ಸೈನ್ಯದ ಒಂದು ಹೋರಾಟವನ್ನು ಯಾರೊಬ್ಬರು ಲಾಭಕ್ಕೆ ತಗೊಳ್ಳೋದು ಅಥವಾ ಇನ್ನೊಬ್ಬರು ಅದನ್ನು ಇದನ್ನು ತಗೊಳ್ಳೋದು, ಆ ರೀತಿಯ ಹೋರಾಟ ಮಾತಾಡುವವರನ್ನ ನಾವು ವಿರೋಧಿಸಬೇಕು. ಅವರನ್ನು ನಾವು ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಅವರು ಬಹಿಷ್ಕಾರ ಮಾಡಬೇಕು. ಆ ಮೂಲಕ ಉಂಟಲ್ಲ ದೇಶಭಕ್ತಿ ಏನು ಅಂತ ಹೇಳುವಂಥದ್ದನ್ನು ನಮ್ಮ ಭಾರತೀಯ ಮತದಾರರು ತೋರಿಸ್ಕೊಡ್ಬೇಕು. ಆ ರೀತಿಯಲ್ಲಿ ಆದಲ್ಲಿ ಮಾತ್ರ ಉಂಟಲ್ಲ ಯಾಕಂತ ಹೇಳಿದ್ರೆ ಭಾರತಾಂಬೆಯ ಮುಂದೆ ಇವರು ರಾಜಕೀಯವನ್ನು ಇಟ್ಟುಕೊಂಡು ಇದು ಮುಂದಿನ ಚುನಾವಣೆಯನ್ನು ಇಟ್ಟುಕೊಂಡು ಯಾವುದೇ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಅದು ಎಲ್ಲ ರಾಜಕೀಯ ಪಕ್ಷಗಳು ಮಾಡುವುದಂತಾದ್ರೂ ಉಂಟಲ್ಲ, ಅದು ನಮ್ಮ ಇವತ್ತಿನ ಪ್ರಸ್ತುತ ರಾಜಕೀಯದ ಒಂದು ದೊಡ್ಡ ದುರಂತ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಖಂಡಿತ ಪ್ರದೀಪ್ ಬೆಲಾಡಿ ಅವರ ವಿಷಯ ಏನು ಅಂತಂದ್ರೆ, ಇಷ್ಟೆಲ್ಲ ಒಂದು ಸಾಧನೆಗಳನ್ನ ಕೇಂದ್ರ ಸರ್ಕಾರ ಮತ್ತು ಅದೇ ರೀತಿ ವಾಯುಪಡೆ ಮಾಡಿದೆ, ಅದನ್ನ ಶ್ಲಾಘಿಸಬೇಕಾದಂತ ಒಂದು ಸಂದರ್ಭದಲ್ಲಿ ಇವರು ಯಾವುದೋ ಒಂದು ಮುಂದಿನ ಚುನಾವಣೆಗೋಸ್ಕರವಾಗಿ ಮೋದಿ ಅವರನ್ನ ಸೋಲಿಸಬೇಕು ಅನ್ನುವಂಥ ಒಂದು ವಿಚಾರವಾಗಿ ಈ ರೀತಿಯಾದಂತ ಒಂದು ಹೇಳಿಕೆಗಳನ್ನ ಕೊಡ್ತಾರೆ ಅಂತಂದ್ರೆ, ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು, ಅವರು ಏನ್ ಹೇಳ್ತಾರೆ ಅಂತಂದ್ರೆ ಇದು ಮೋದಿ ಅವರು ಮಾಡಿರ್ತಕ್ಕಂಥ ಒಂದು ತಂತ್ರ ಏನು ಅಂತಂದ್ರೆ ಚುನಾವಣೆಗಾಗಿಗೋಸ್ಕರ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಇನ್ನು ಅದೇ ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಕೇಳ್ತಾರೆ ಸಾಕ್ಷಿಯಲ್ಲಿದೆ, ಇದು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಹೇಳಿಕೆಗಳನ್ನು ಕೊಡ್ತಾರೆ. ಹಾಗಾದ್ರೆ ಎಲ್ಲಿ ತನಕ ಬಂದಿದೆ ನಮ್ಮ ಒಂದು ರಾಜಕೀಯ ಅಂತ, ಅವರ ಅನುಯಾಯಿಗಳು ಕೂಡ ಅದನ್ನೇ ಅನುಸರಿಸೋದಿಲ್ವಾ ಅಂತ, ಕಾರ್ಯಕರ್ತರು ಕೂಡ ಅನುಸರಿಸೋದಿಲ್ವಾ ಅಂತ. ಅಲ್ಲ, ಅರವಿಂದ್ ಕೇಜ್ರಿವಾಲ್ ರವರು ಪುಲ್ವಾಮಾದಲ್ಲಿ ನಮ್ದು 49 ಜನ ಸೈನಿಕರು ಇದಾದ್ರು, ಹುತಾತ್ಮರಾದ್ರು, ಅವತ್ತು ಅವರು ಯಾವುದೋ ಒಂದು ಮಾಧ್ಯಮದಲ್ಲಿ ಮಾತಾಡ್ತಾ ಹೇಳ್ತಾರೆ, ಇಲ್ಲ ಇದಕ್ಕೆ ಮೋದಿ ಅವರು ಇದು ಮಾಡಲಿಲ್ಲ, ಉತ್ತರ ಕೊಡಲಿಲ್ಲ, ಇನ್ನು ನಾನೇನಾದರೂ ಇದಕ್ಕೆ ಜವಾಬ್ದಾರಿಯುತ ವ್ಯಕ್ತಿ ಆಗ್ತಿದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಸೈನ್ಯದ ಮುಖಾಂತರ ಕೊಡ್ತಿದ್ದೆ, ಆ ಮಾತನ್ನು ಹೇಳ್ತಾರೆ. ಆ ನಂತರ ಏನು ಆ ಬಾಲ್ಕೋಟ್ ಮತ್ತು ಚಕೋಟಿಯಲ್ಲಿ ಏನು ನಮ್ಮ ಏರ್ ಸ್ಟ್ರೈಕ್ ಆಯಿತು, ಏರ್ ಸ್ಟ್ರೈಕಲ್ಲಿ ಒಂದು 300ಕ್ಕಿಂತಲೂ ಮಿಕ್ಕಿ ಉಗ್ರರು ಹತರಾದರು. ಆ ಹತರಾದ ನಂತರ ಏನು ಹೇಳ್ತಾರೆ, ಇದು ಮೋದಿಯವರು ಚುನಾವಣಾ ಗಿಮಿಕ್ ಮಾಡ್ತಾ ಇದ್ದಾರೆ, ಸೈನಿಕರನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಅಂದರೆ ಏನಿದ್ರ ಅರ್ಥ? ಪುಲ್ವಾಮಾದಲ್ಲಿ ಅಟ್ಯಾಕ್ ಆದಾಗ ಮೋದಿ ಅವರು ಏನು ಮಾಡ್ತಾ ಇಲ್ಲ, ಆ ನಂತರ ಮತ್ತೊಂದು ಯಾವುದೋ ಆದ ನಂತರ ಇವರು ಸೈನಿಕರನ್ನು ಬಲಿ ಕೊಡ್ತಾ ಇದ್ದಾರೆ. ನಾವು ಮೋದಿ ಪರವಾಗಿ ವಿರೋಧವಾಗಿ ಆ ಮಾತನ್ನು ಹೇಳ್ತಿಲ್ಲ. ಆದರೆ ನಮ್ಮ ದೇಶದ ಸೈನಿಕರು ಏನು ದಾಳಿಯನ್ನು ಮಾಡಿದ್ದಾರೆ, ಆ ಸಮಯದಲ್ಲಿ, ಇಂಥ ಸಂಕಷ್ಟದ ಸಮಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರಿಗೊಂದು ಜವಾಬ್ದಾರಿ ಇದೆ. ಅವರು ಆ ಜವಾಬ್ದಾರಿಯನ್ನು ಮರೆತು ಹುಚ್ಚುಚ್ಚು ರಾಜಕೀಯವನ್ನು ಮಾತಾಡಬಾರ್ದು. ಅಂತಹ ಜನರಿಗೆ, ಅಂತಹ ನಾಯಕರುಗಳಿಗೆ ಈ ದೇಶಭಕ್ತ ಜನರೇ ಎಲ್ಲದು ಪಬ್ಲಿಕ್ಕಲ್ಲಿ ಅವರಿಗೆ ಸರಿಯಾದ ಒಂದು ಪಾಠವನ್ನು ಕಲಿಸಬೇಕಂತ ನಾನು ಹೇಳ್ಬೋದು. ಯಾಕಂದರೆ ಅವ್ರು ಆ ರೀತಿ ಮಾತಾಡಲೇಬಾರ್ದು. ನಾವೊಂದು ಆಲೋಚನೆಯನ್ನು ಮಾಡಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1962ರಲ್ಲಿ ಚೈನಾ ವಾರ ಆಗ್ತದೆ, ಇಂಡೋ ಚೈನಾ ವಾರ ಆಗುತ್ತೆ. ಆ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿಯಾಗಿದ್ದವರು ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಆ ನೆಹರೂರವರು ಮತ್ತು RSS ತುಂಬ ಸೈದ್ಧಾಂತಿಕ ವಿರೋಧ ಇರುವಂತಹ ಒಂದು ಎರಡು ಪರಿಸ್ಥಿತಿಯಲ್ಲಿ ಆದರೂ ದೇಶದ ವಿಚಾರ ಬಂದಾಗ ಚೈನಾ ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಟ್ಟು ಹಿಂದೂ ಸಂಘಟನೆಯ ಸ್ವಯಂ ಸೇವಕರು ಅವತ್ತು ಸೈನಿಕರಿಗೆ ನಮ್ಮ ದೇಶದ ಯುದ್ಧ ವಿಮಾನಗಳು ಇಳಿಬೇಕಾದ್ರೆ ಅಲ್ಲಿ ಮಂಜುಗಡ್ಡೆ ಪೂರಿತ ಒಟ್ಟು ಆ ಲ್ಯಾಂಡ್ ಆಗಬೇಕಾದ್ರೆ ಮಂಜುಗಡ್ಡೆಯನ್ನು ತುಂಬಿ ಹೋಗಿತ್ತು. ಆ ಎಲ್ಲ ಮಂಜುಗಡ್ಡೆಯನ್ನು ಕ್ಲೀನ್ ಮಾಡಿ ಯುದ್ಧ ವಿಮಾನವನ್ನು ಇಳಿಯೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಅವರು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು. ನಾವೊಂದು ಆಲೋಚನೆ ಮಾಡಬೇಕು, ಅವತ್ತು ಹೇಳ್ಬೋದಿತ್ತು, ಇಲ್ಲ ಇವರು ನೆಹರೂರವರು ನಮ್ಮ ಸಿದ್ಧಾಂತ ವಿರೋಧಿಗಳು, ಏನು ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಖಂಡಿತ ಇಲ್ಲ. ದೇಶದ ವಿಚಾರ ಬಂದಾಗ ನೆಹರೂರವರು ಕಾಂಗ್ರೆಸ್ನವರೇ ಆಗಿರ್ಬೋದು, ಆದರೆ ನಮ್ಮ ಪ್ರಧಾನಮಂತ್ರಿ ಅವರು ಅದು ನಾವು ಬೆಂಬಲವಾಗಿ ನಿಂತಹ ಒಂದು ಉತ್ಕೃಷ್ಟ ಮೇಲ್ಪಂಕ್ತಿಯನ್ನು ಈ ದೇಶದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಹಾಕಿಕೊಟ್ಟಿದೆ. ಅದನ್ನು ನಾವು ಕಲಿಬೋದಲ್ಲ. ಇವರು ಆ ಸಮಯದಲ್ಲಿ ಯಾವ ರೀತಿ ವರ್ತಿಸಬೇಕಿತ್ತು ಹಿಂದೂ ಸಂಘಟನೆ ಕಲಿಸಿಕೊಟ್ಟಿದೆ. ಆದರೆ ಇವತ್ತು ಎಂಥ ಪರಿಸ್ಥಿತಿ ಇದೆ, ದಾಳಿ ಆದ ನಂತರ ಸಾಕ್ಷಿ ಕೊಡಿ, ಇನ್ನೊಂದು ಕೊಡಿ, ಫೋಟೋ ಕೊಡಿ, ವಿಡಿಯೋ ಕೊಡಿ, ಏನಿದ್ರ ಅರ್ಥ? ಅಂದರೆ ಇವರು ಯಾರ ಪರವಾಗಿದ್ದಾರೆ? ಖಂಡಿತ ನೀವು ಹೇಳಿದರೆ ಪಾಕಿಸ್ತಾನದ ಪಾರ್ಲಿಮೆಂಟಲ್ಲಿ ನಗೆಪಾಟಲ್ಗೆ ಯಾಕಾಗಲ್ಲ? ನಾವು ಮಾತಾಡೋದು ಹೌದು, ಖಂಡಿತ ಆಗುತ್ತೆ. ನಮ್ಮದು ಶತ್ರು ರಾಷ್ಟ್ರದ ಅಲ್ಲಿಯ ರಾಜಕಾರಣಿಗಳು ನಮ್ಮ ಪರವಾಗಿ ಮಾತಾಡಿದರೆ ನಾವು ಖಂಡಿತ ಅದನ್ನು ತಮಾಷೆ ಮಾಡೇ ಮಾಡ್ತೇವೆ. ಅಂಥ ತಮಾಷೆಗೆ ಇವತ್ತು ಈ ರಾಜಕಾರಣಿಗಳಿಂದಾಗಿ ಭಾರತ ಒಳಗಾಗ್ತಿದೆ. ಇನ್ನು ಈ ಒಂದು ಸಾಮಾಜಿಕ ದ್ರೋಹಿಗಳು, ಅದೇ ರೀತಿಯಲ್ಲಿ ಆಂತರಿಕ ದ್ರೋಹಿಗಳು ಅಂತ ಕರೀತಾರೆ. ನಮ್ಮ ದೇಶದಲ್ಲೇ ಇದ್ಕೊಂಡು ವಿರೋಧಿಗಳ ಒಂದು ಅವರನ್ನು ಹೊಗಳುವಂಥದ್ದಾಗಿರ್ಬೋದು, ಅವರ ಒಂದು ಹೊಗಳು ಭಟ್ಟರಾಗಿ ನಮ್ಮ ದೇಶದಲ್ಲಿ ಇರ್ತಾರೆ. ನಮ್ಮದೇ ಅನ್ನ, ನಮ್ಮದೇ ಗಾಳಿ ಎಲ್ಲದನ್ನು ಕೂಡ ನಮ್ಮ ದೇಶದಲ್ಲೇ ಸೇವಿಸಿಕೊಂಡು ಬೇರೆ ದೇಶಕ್ಕೆ ಸಹಾಯವನ್ನು ಮಾಡುವಂಥದ್ದಾಗಿರ್ಬೋದು, ಅವರ ದೇಶಕ್ಕೆ ಹೆಲ್ಪ್ ಮಾಡುವಂಥದ್ದಾಗಿರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳು ನಮ್ಮ ದೇಶದ ಒಳಗಡೆ ಆಗ್ತಾ ಇದೆ. ಇದೆಲ್ಲ ಗೊತ್ತಿದ್ದು ಕೂಡ ಎಷ್ಟೋ ಜನ ಅದನ್ನೆಲ್ಲ ನೋಡಿಕೊಂಡು ಅವರಿಗೆ ಬೆಂಬಲಿಸಿಕೊಂಡು ಕೂಡ ಬರ್ತಾ ಇದ್ದಾರೆ. ಹಾಗಾದ್ರೆ ಈ ಕುರಿತಾಗಿ ಏನು ಹೇಳ್ತೀರಾ? ಅದರಲ್ಲಿ ರಾಜಕಾರಣಿಗಳ ಕೈವಾಡವು ಕೂಡ ಇದೆ, ಈ ಕುರಿತಾಗಿ ಏನು ಹೇಳ್ತೀವಿ?
ನೀವು ಪುನಃ ನಾನು ಆಗ ಹೇಳಿದ ಮಾತನ್ನೇ ಪುನಃ ರಿಟರ್ನ್ ಬರುವಾಗ ಆಯಿತು. ಯಾಕಂತೇಳಿ ರಾಜಕಾರಣಿಗಳ ಇವತ್ತಿನ ಯಾವ ರೀತಿಯಲ್ಲಿ ಉಂಟು ಅಂತ ಹೇಳುವಂಥದ್ದನ್ನು ನಾನು ಆಗಲೇ ಒಂದ್ಸಲ ಹೇಳಿದ್ದೇನೆ. ಯಾಕಂತ ಹೇಳಿದರೆ ಇವತ್ತಿನ ಈ ಸ್ಥಿತಿ ಹೇಗೆ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಯಾವುದೇ ರೀತಿಯಲ್ಲಿ ಈಗ ಸಹೋದರರು ಹೇಳಿದಾಗೆ 62ರ ವಾರ್ನಲ್ಲಿ ಯಾವ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದು ಮಾಡಿತ್ತು ಅಂತ ಹೇಳೋದನ್ನು ಅವರು ಹೇಳೋದ್ರ ಮುಖಾಂತರ ಇವತ್ತಿನ ಇದರಲ್ಲಿ ಘಟನೆಗಳಲ್ಲಿ ಕೂಡ ಯಾವುದೇ ಒಂದು ರಾಜಕೀಯ ಪಕ್ಷಗಳು ಅಂದರೆ ಯಾವ ಪುಲ್ವಾಮಾ ದಾಳಿ ಆದ ನಂತರ ಎಲ್ಲ ರಾಜಕೀಯ ಪಕ್ಷಗಳ ನೇತಾರರು ಪ್ರಬುದ್ಧತೆಯನ್ನು ಫಸ್ಟಿಗೆ ನಡೆದುಕೊಳ್ಳುವಂಥದ್ದನ್ನು ಕೆಲವರು ಮಾಡಿದರು, ಕೆಲವರು ಮಾಡಲಿಲ್ಲ. ಆದರೆ ಅವರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಎಲ್ಲ ರಾಜಕೀಯ ಪಕ್ಷಗಳು ಅದು ಯಾಕಂತೇಳಿ ಅಧಿಕಾರದಲ್ಲಿರುವಂಥ ಭಾರತೀಯ ಜನತಾ ಪಕ್ಷದ ಯಾಕಂದರೆ ಸನ್ಮಾನ್ಯ ಮೋದಿ ಅವರು ಇವತ್ತು ನಮ್ಮ ಭಾರತದ ಪ್ರಧಾನಮಂತ್ರಿಗಳು. ಹಾಗಿರುವಾಗ ಅವರ ಏನು ನಿರ್ಧಾರಗಳುಂಟು, ಅವರ ಏನು ಇದಕ್ಕೆ ನಾವೆಲ್ಲರೂ ಬದ್ಧರಾಗಿ ಅವರ ನಂತರ ನಡೆದಂಥ ಏರ್ ಸ್ಟ್ರೈಕ್ಗೆ ಎಲ್ಲರೂ ಕೂಡ ನಾವು ಬೆಂಬಲವಾಗಿ ನಿಂತದ್ದನ್ನು ನಾವೆಲ್ಲರೂ ನಾವು ಕಾಣ್ತೇವೆ. ಆದರೆ ಅದೇ ನಿಟ್ಟಿನಲ್ಲಿ ಅದೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅಲ್ಲಿಂದ ಎಲ್ಲ ಆರಂಭವಾಯಿತು. ಅಂದರೆ ಇದು ಯಾಕಂತ ಹೇಳಿದರೆ ಇದು ದೇಶದ ಆಂತರಿಕ ವ್ಯವಸ್ಥೆ ಮತ್ತು ದೇಶದ ಸೈನ್ಯದ ವ್ಯವಸ್ಥೆಯ ಬಗ್ಗೆ ಮಾತನಾಡುವಾಗ ಎಲ್ಲರೂ ಕೂಡ ಜವಾಬ್ದಾರಿ ರೀತಿಯಲ್ಲಿ ಮಾತಾಡಬೇಕಾಗ್ತದೆ. ಯಾರು ಕೂಡ ಆರಂಭ ಎಲ್ಲಿ ಆಯಿತು ಅದ ನಂತರ ಅದಕ್ಕೆ ಉತ್ತರ ಏನು ಅದು ಹಾಗೆ ಯಾಕಂತ ಹೇಳಿದರೆ ಒಂದು ಕಡೆಯಿಂದ ಒಂದು ಹೋದಾಗ ಮತ್ತು ಅದು ರಾಜಕೀಯಕ್ಕೆ ಯಾಕಂದರೆ ಅವರು ಪ್ರಾಯಶಃ ನನಗೆ ತಿಳಿದ ಮಟ್ಟಿಗೆ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಇವತ್ತು ರಾಷ್ಟ್ರವನ್ನು ಆಳ್ತಿರುವಂಥದ್ದು ಕಾಂಗ್ರೆಸ್ ಅಲ್ಲ ಭಾರತೀಯ ಜನತಾ ಪಕ್ಷ, ಹಾಗಾಗಿ ಈ ರೀತಿಯಲ್ಲಿ ನಾವು ಮಾಡ್ತೇವೆ ಅದು ಅಂದರೆ ಆ ರೀತಿಯ ಹೇಳಿಕೆಗಳು ಯಾಕಂತ ಹೇಳಿದ್ರೆ ಸಡನ್ ಆಗಿ ಅಗತ್ಯ ಇರಲಿಲ್ಲ. ಯಾಕಂತ ಹೇಳಿದರೆ ನೋಡಿ, ಒಂದನೇದಾಗಿ ನಮ್ಮ ಮೇಲೆ ಏನು ದಾಳಿ ಆದದ್ದನ್ನುಂಟಲ್ಲ, ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಉಂಟಲ್ಲ ರಕ್ತ ಸಿಗ್ದ ಅವನಿಗೆ ಕುದಿತಾ ಇತ್ತು. ಯಾವಾಗ 40 ಹೆಣಗಳನ್ನು ನಾವು ಟಿವಿಯಲ್ಲಿ ಕೂತ್ಕೊಂಡು ನೋಡುವಾಗ ಉಂಟಲ್ಲ ನಮಗೆಲ್ಲರಿಗೂ ಕೂಡ ಇಲ್ಲಿ ಕುದಿತಾ ಇತ್ತು. ಏನು ಇದನ್ನು ಯಾಕಂತ ಹೇಳಿದ್ರೆ ಆ ಒಬ್ಬ 22 ವರ್ಷದ ಹುಡುಗ ಯಾವ ರೀತಿಯಲ್ಲಿ ಅವನನ್ನು ಯಾವ ರೀತಿ ಟ್ರೈನ್ ಮಾಡಿದ್ರು ಅಂತ ಹೇಳಿದ್ರೆ ಅವನು ಬಂದು ನಮ್ಮ ಸೇನೆಯ ಇಷ್ಟೊಂದು ದೊಡ್ಡ ಒಂದು ಮಟ್ಟಿಗೆ ಕೆಲಸ ಮಾಡುವಂತ ಒಂದು ಆ ಧೈರ್ಯಕ್ಕೆ ಹೋಗ್ತಾನೆ ಅಂತ ಹೇಳುವಾಗ ನಾವು ಭಾರತದ ಪ್ರಜೆಗಳಾಗಿ ಅವನಿಗಿಂತ ನಾವು ಹೀನರ ಅಥವಾ ನಮಗೆ ಇದಿಲ್ವಾ ಅಂತ ಹೇಳುವಂತ ಪ್ರತಿಯೊಬ್ಬನಲ್ಲಿ ಕೂಡ ಒಂದು ಇದಿತ್ತು. ಅದು ಇದ್ರೆ ಮಾತ್ರ ಭಾರತೀಯನಾಗ್ಲಿಕ್ಕೆ ಸಾಧ್ಯ ಉಂಟು. ಆ ಒಂದು ಕೆಚ್ಚೆದು ಇಲ್ದಿದ್ರೆ ಆ ರೀತಿಯ ರಕ್ತನಲ್ಲಿ ಇಲ್ಲದಿದ್ರೆ ಅವನು ಭಾರತೀಯನಾಗ್ಲಿಕ್ಕೆ ಸಾಧ್ಯ ಇರುವುದಿಲ್ಲ. ಆದರೆ ಅದನ್ನು ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಎಲ್ಲಾ ಪಕ್ಷಗಳು ಯಾಕಂತ ಹೇಳಿದ್ರೆ ಇವತ್ತು ಇದು ನಮ್ಮ ಸೈನ್ಯದ ಏನು ಸಾಧನೆಯನ್ನ ತಮ್ಮ ಪಕ್ಷದ ಸಾಧನೆ ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ಹೋಗುವಂಥದ್ದು ಅದು ಕೂಡ ಸರಿಯಲ್ಲ. ಅದಕ್ಕೆ ವಿರುದ್ಧವಾಗಿ ಈಗ ಸಾಕ್ಷಿಗೆ ಹೇಳುವಂಥದ್ದು ಮತ್ತೊಂದು ಅದು ಕೂಡ ಸರಿಯಲ್ಲ. ಯಾವಾಗ ನಾವು ರಾಜಕೀಯವಾಗಿ ಇದನ್ನು ಬಳಸಿಕೊಳ್ತೇವೋ ಆವಾಗ ನೀವು ಹೇಳಿದಾಗೆ ಪಾಕಿಸ್ತಾನದಲ್ಲಿ ಆದರೂ ಇನ್ನು ಹೊರಗಡೆ ನಾವು ನಗೆಬಾಡಲಿಗೆ ಈಡಾಗ್ತೇವೆ. ಅದನ್ನ ಇವತ್ತು ನಮ್ಮ ರಾಜಕಾರಣಿಗಳು ಅದನ್ನು ಪ್ರಬುದ್ಧತೆಯನ್ನು ಮೆರಿಬೇಕು, ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದು ರಾಜಕೀಯ ಪಕ್ಷಗಳು ಅದನ್ನ ಸರಿಯಾಗಿ ಇದು ಮಾಡ್ಕೊಂಡು ಹೋಗ್ಬೇಕು. ಯಾಕಂತ ಹೇಳಿದ್ರೆ ನಾವು ಇವತ್ತು ಇದೇ ರೀತಿಯಲ್ಲಿ ಇನ್ನೊಬ್ರು ಹಾಗೆ ಹೇಳಿದ್ರು, ಇವ್ರು ಹೇಗೆ ಹೇಳಿದ್ರು, ಅಮಿತ್ ಶಾ ಹೀಗೆ ಹೇಳಿದ್ರು, ಕೇಜ್ರಿವಾಲ್ ಹೀಗೆ ಹೇಳಿದ್ರು, ಮಮತಾ ಇವರು ಹಾಗೆ ಹೇಳ್ಕೊಂಡು ಹೋದ್ರೆ ಆಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾವು ಅಂತ ಒಂದು ಮನಸ್ಥಿತಿಯಲ್ಲಿ ಮಾತಾಡುವವರು 4 ದಿನ ಸುಮ್ಮನೆ ಬಿಟ್ಟು ಬಿಡಿ. ಆವಾಗ ಅವರಿಗೆ ಏನು ಗೊತ್ತು, ಅವರು ಹೇಳಿದ್ದನ್ನು ನಾವು 4 ಸಲ ನಾವು ಅದನ್ನು ಹೆಚ್ಚು ಮಾತಾಡ್ಲಿಕ್ಕೆ ಹೋದ್ರೆ ಅವರಿಗೆ ಅಭ್ಯಾಸ ಆಗಿ ಹೋಗಿದೆ. ಅಂಥವರನ್ನು ಬಿಟ್ಟು ಉಂಟಲ್ಲ ನಮ್ಮ ದೇಶದ ಭಕ್ತಿ ಏನು. ಯಾಕಂತ ಹೇಳಿದ್ರೆ ನಾವು ದೇಶಕ್ಕಾಗಿರುವಂಥವ್ರು. ನಮಗೆ ಮೊದಲ ಪ್ರಾಧಾನ್ಯತೆ ಭಾರತ, ನಂತರ ನಮ್ಮದು ಇದು ಭಾರತಕ್ಕೆ. ಯಾಕಂದ್ರೆ ಭಾರತಕ್ಕೆ ಭವ್ಯವಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಂಟು. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿ ಇಡಬೇಕಂತ ಹೇಳಿದ್ರೆ ನಮ್ಮ ಸೈನ್ಯ ಭಾರತವನ್ನು ಅಷ್ಟೇ ಗಟ್ಟಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಿರುವಾಗ ಮೊದಲನೇ ಇದು ಏನಿದೆ ಭಾರತಾಂಬೆ, ಆ ಭಾರತಾಂಬೆ ನಂತರ ಉಳಿದದ್ದು. ಹಾಗಿರುವಾಗ ಎಲ್ಲ ಈಗ ನೀವು ಹೇಳಿದಾಗೆ ರಾಜಕೀಯ ಪಕ್ಷಗಳಾಗಿರ್ಬೋದು ಅಥವಾ ಈ ಫೇಸ್ಬುಕ್ನಲ್ಲಿ ಈಗಿನ ನಮ್ಮ ಯುವಕರು ಯಾಕಂತ ಹೇಳಿದ್ರೆ ಪ್ರಾಯಶಃ ಹಲವಾರು ಒಂದು ಇದುಗಳಿಂದ ಕೆಲವರು ಹಲವಾರು ದಶಕಗಳಿಂದ ಒಂದು ರೀತಿಯಲ್ಲಿ ಸಮಾಜವನ್ನ ಒಡೆಯುವಂಥ ಕೆಲಸ ಆಗ್ತಾ ಉಂಟು. ಒಂದು ರೀತಿಯಲ್ಲಿ ಒಂದು ವರ್ಗದ ನಿರ್ಣಯಗಳು ಒಂದು ವರ್ಗಕ್ಕೆ ಸೀಮಿತವಾದರೆ ಇನ್ನೊಂದು ವರ್ಗದ, ಯಾಕಂತ ಹೇಳಿದ್ರೆ ಯಾವ ವರ್ಗದವರು ದೇಶಕ್ಕೆ ಪ್ರೇಮಿಗಳು, ಯಾವ ವರ್ಗದ ದೇಶ ದ್ರೋಹಿಗಳು ಅನ್ನುವಂಥದ್ದನ್ನು ಡಿವೈಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದು ನಿಜಕ್ಕೂ ಅಪಾಯಕಾರಿ. ನಾನು ಹೇಳುವಂಥದ್ದು ಇಲ್ಲಿ ನಾವೆಲ್ಲರೂ ಒಂದು ನಮ್ಮ ಹೌದು. ಯಾಕಂತ ಹೇಳಿದ್ರೆ ಇವರು ಮಿತ್ರರು ಹೇಳಿದಾಗೆ ಯಾರು ನೆಹರು ಅವರಿಗೂ ಮತ್ತು ಭಾರತೀಯ ಸ್ವಯಂ ಸೇವಕ ಸಂಘಕ್ಕೆ ಆಂತರಿಕವಾದಂಥ ಏನು ಅವರ ಭಿನ್ನಾಭಿಪ್ರಾಯಗಳಿದ್ದವು. ಅಂದ್ರೆ ಯಾವುದು ಸೈದ್ಧಾಂತಿಕವಾಗಿ ವೈಚಾರಿಕವಾಗಿ ಈಗಲೂ ಕೂಡ ಅದೇ ರೀತಿಯಾದ ವೈಚಾರಿಕ ಭಿನ್ನಾಭಿಪ್ರಾಯಗಳು ಎಲ್ಲ ಇದರಲ್ಲೂ ಇದೆ. ಹಾಗಂತೇಳಿ ನಾವು ಯಾರು ಕೂಡ ಭಾರತಕ್ಕೆ ಹೊರತುಪಟ್ಟವರಲ್ಲ. ಆದರೆ ಭಾರತಾಂಬೆಯನ್ನ ನಿಕೃಷ್ಟವಾಗಿ ಮಾತಾಡಿದವರು, ಭಾರತಾಂಬೆಯ ವಿರೋಧವಾಗಿ ಮಾತಾಡಿದವರನ್ನು ಸಹಿಸಿಕೊಳ್ಳುವಂತ ಪ್ರಶ್ನೆಯೇ ಇಲ್ಲ. ಅಲ್ಲ, ಅಷ್ಟೊಂದು ನೀವು ಪ್ರಬುದ್ಧತೆಯ ಬಗ್ಗೆ ಸಾಕಷ್ಟು ಮಾತಾಡಿದ್ರಿ. ಅಷ್ಟೊಂದು ಪ್ರಬುದ್ಧತೆ ಇಲ್ಲದೆ ಇರತಕ್ಕಂಥವ್ರು ಅಷ್ಟು ದೊಡ್ಡ ಸ್ಥಾನಕ್ಕೆ ಹೋಗ್ತಾರಂತ ಅದನ್ನೇ ನಾನು ಹೇಳುವಂತದ್ದು. ಇವತ್ತಿನ ರಾಜಕೀಯ ಪರಿಸ್ಥಿತಿ ಅದೇ ಆಗಿದೆ. ಇವತ್ತಿನ ರಾಜಕೀಯ ಪರಿಸ್ಥಿತಿ ಅಂದ್ರೆ ಸೈನ್ಯದ ಆಕ್ರಮಣ, ಸೈನ್ಯದ ಏನು ವೀರತೆಗಳನ್ನು ನಾವು ಏನು ದಾಳಿ ಮಾಡಿದ್ದೇವೆ ಅದನ್ನೆಲ್ಲವನ್ನ ನಮ್ಮ ಪಕ್ಷದ ಸಾಧನೆ ಅಂತ ಹೇಳ್ಬಾರ್ದು ಅಂತ ಹೇಳ್ತಾರೆ ಮಿತ್ರರು. ಸರಿ, ಖಂಡಿತ ಅಂಥದ್ದು ಮಾಡಿದ್ರೆ ನಾನು ಒಪ್ಪುದಿಲ್ಲ ಅದನ್ನ.
ಅದು ಅಷ್ಟು ದೊಡ್ಡ ದೇಶದ್ರೋಹದ ಏನು ಅಲ್ಲಲ್ಲ, ಅದು ದೇಶದ್ರೋಹ ಇಲ್ಲ, ದೊಡ್ಡ ದೇಶದ್ರೋಹದ ಅಲ್ಲ, ಅಲ್ಲ. ವಿಚಾರನಲ್ಲ. ಅದರಿಂದ ಸಮಾಜದ ಮೇಲೆ ಭಾರಿ ದೊಡ್ಡ ಪರಿಣಾಮ ಬೀಳುತ್ತೆ ಖಂಡಿತ ಇಲ್ಲ. ದೇಶದ ವಿರೋಧವಾಗಿ ಅಥವಾ ಒಟ್ಟು ಅದರ ಮೇಲೆ ಖಂಡಿತ ಪರಿಣಾಮ ಬೀಳುವುದಿಲ್ಲ. ಅದು ಕೆಲವೊಂದು ಪಕ್ಷಗಳ ಮೇಲೆ ಮತದಾರರ ಮೇಲೆ ಪರಿಣಾಮ ಬೀಳ್ಬೋದು ಬಿಟ್ರೆ. ಆದ್ರೆ ನಾನೊಂದು ಮಾತು ಹೇಳ್ತೇನೆ, ಈಗ ಅಮಿತ್ ಶಾ ಅವರು ಹೇಳಿದ್ದಾರೆ ಅಂತ ಇವರು ಮಿತ್ರರು ಹೇಳಿದ್ರು. ಆದ್ರೆ ಇವ್ರದ್ದೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಇವ್ರದೇ ಪಕ್ಷದವರು, ಅವರೊಂದು ಮಾತನ್ನು ಹೇಳ್ತಾರೆ. ಮೊನ್ನೆ ದಾಳಿ ಆದ ನಂತರ ಏರ್ ಸ್ಟ್ರೈಕ್ ಇಲ್ಲಿ ಇದು ನಮ್ಮ ಬಾಲ್ಕೋಟ್ನ ದಾಳಿ ಆದ ನಂತರ 300 ಜನ ಇವರು ಸೈನಿಕ ಇಲ್ಲಿ ಉಗ್ರರ ಹತರಾದ್ರು. ಅದನ್ನು ನಾವಿಲ್ಲಿ ಬೀದಿ ಬದಿಯಲ್ಲಿ ಪಟಾಕಿ ಸಿಡ್ತಿ ದೇಶಭಕ್ತ ಬಂಧುಗಳು ಸಂಭ್ರಮಿಸಿದ್ದಾರೆ, ಎಲ್ಲ ಕಡೆ ಸಂಭ್ರಮಿಸಿದ್ದಾರೆ, ತುಂಬಾ ಸ್ವೀಟ್ ಹಂಚಿದ್ದಾರೆ ಎಷ್ಟೋ ಜನ. ಯಾಕಂದ್ರೆ ಆ ನೋವಿದೆ ನಮ್ಮಲ್ಲಿ. ನಮ್ದು ಎಷ್ಟೋ ಇಲ್ಲಿಯ ಸೈನಿಕರನ್ನು ಅವರು ಶಿರಚ್ಛೇದನ ಮಾಡಿದ್ದಾರೆ, ಸಾಯಿಸಿದ್ದಾರೆ. ಈ ಎಲ್ಲ ನೋವಿನ ಪ್ರತೀಕವಾಗಿ ಒಂದು ಸಂಭ್ರಮಾಚರಣೆ ಖಂಡಿತ ಮಾಡಬೇಕು. ಆದ್ರೆ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ, ಜವಾಬ್ದಾರಿಯುತವಾಗಿ ಮುಖ್ಯಮಂತ್ರಿ ಏನ್ ಹೇಳ್ತಾರೆ, ಈ ದಾಳಿಯನ್ನ ಸಂಭ್ರಮಾಚರಣೆ ಮಾಡಬಾರ್ದು, ಈ ದಾಳಿಯನ್ನ ಸಂಭ್ರಮಾಚರಣೆ ಮಾಡಿದ್ರೆ ಯಾವುದೋ ಮತ್ತೊಂದು ಸಮುದಾಯಕ್ಕೆ ನೋವಾಗುತ್ತೆ, ಈ ರೀತಿ ಮಾತನ್ನು ಹೇಳ್ತಾರೆ. ನಿಮ್ಮ ಮಾತಿಗೆ ನಾನು ಒಂದು ಇದನ್ನು ಮಾಡ್ಕೊಂಡು ಹೇಳ್ತೇನೆ. ಯಾಕಂದ್ರೆ ಆ ಹಿಂದೆ ಆ ಮುಖ್ಯಮಂತ್ರಿಗಳು ಆ ಮಾತನ್ನು ಹೇಳಬಾರ್ದಿತ್ತು, ಅದು ವಿಷಾದ. ಅದನ್ನ ನಾನು ಮೊದಲನೇದಾಗಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಕರ್ನಾಟಕದಲ್ಲಿ ಅದನ್ನೇ ಆ ಏರ್ ಸ್ಟ್ರೈಕ್ ಅನ್ನ ಬಳಸಿಕೊಂಡು ರಾಜಕೀಯವನ್ನು ಆರಂಭ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಅವರು ಒಂದು ನಿಮಿಷ ನಾನು ಯಾಕಂದ್ರೆ ಯಡಿಯೂರಪ್ಪನವರನ್ನು ನಾನು ಒಪ್ಪುದಿಲ್ಲ. ಯಾಕಂದ್ರೆ ಅವರು ಮಾತಾಡಿದ ಆ ದಿಟ್ಟು, ಯಾಕಂತ ಹೇಳಿದ್ರೆ ರಾಜಕೀಯ, ಅದಕ್ಕೆ ನಾನು ಹೇಳುದು ಯಾವುದೇ ರಾಜಕೀಯ ಪಕ್ಷದ ಮಿತ್ರರು, ಈಗ ಇವರು ಹೇಳಿದ್ರೆ ನಮ್ಮ ನಾಯಕರಾದಂತಹ ಕುಮಾರಸ್ವಾಮಿ ಅವರು, ನಾನು ಹೇಳ್ತೇನೆ ಯಾವುದೇ, ನಾನೊಬ್ಬ ಭಾರತೀಯನಾಗಿ ಒಂದು ದೇಶದ ವಿಷಯ ಬಂದಾಗ ಇದರಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ಒಪ್ಪಂದ ಆಗಲಿ ಇನ್ನೊಂದಾಗ್ಲಿ ಇಲ್ವೇ ಇಲ್ಲ. ಯಾಕಂದ್ರೆ ರಾಜಕೀಯ ತಂದದ್ದು ಈಗ ಆ ಒಂದು, ಯಾಕಂತ ಹೇಳಿದ್ರೆ ಅವರು ಹೇಳಿದ ರೀತಿ, ಯಡಿಯೂರಪ್ಪನವರು ಹೇಳಿದ ರೀತಿ ಹೇಗಿತ್ತು ಅಂತ ಹೇಳಿದ್ರೆ, ಏರ್ ಸ್ಟ್ರೈಕ್ ಆದ ಕಾರಣದಿಂದಾಗಿ ನಮಗೆ ಬಿಜೆಪಿಗೆ ಇಲ್ಲಿ 22 ಸೀಟ್ ಬರ್ತದೆ ಅಂತ ಹೇಳಿದ್ರೆ ಬಿಜೆಪಿ ಪಕ್ಷ ಅಲ್ಲಿ ಹೋಗಿ ಏರ್ ಸ್ಟ್ರೈಕ್ ಮಾಡಿತ್ತಾ? ಇಲ್ಲ. ಆರಂಭವಾದ ವಿಚಾರವಾಗಿ ನಾನು ಮತ್ತೆ ಮಾತಾಡ್ತೇನೆ. ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಒಂದು ಸಾಮಾಜಿಕ ಜಾಲತಾಣ ಏನಿದೆ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಕೋಮು ರಾಜಕೀಯ ಇಲ್ಲಿಂದಲೇ ಆಗುತ್ತೆ, ಅದೇ ರೀತಿಯಲ್ಲಿ ಸಾಕಷ್ಟು ರಾಜಕೀಯಗಳು ಇಲ್ಲಿಂದನೇ ನಡೆಯೋದ್ರಿಂದಾಗಿ ಇದಕ್ಕೆ ಕಠಿಣವಾದಂಥ ಒಂದು ನಿರ್ಧಾರಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳಲೇಬೇಕು. ಈ ಕುರಿತಾಗಿ ಕೂಡ ಸಾಕಷ್ಟು ವಿಚಾರಗಳನ್ನು ಮಾಡ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಸಾಮಾಜಿಕ ದ್ರೋಹಿಗಳು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ವಿ. ಇದರಲ್ಲಿ ರಾಜಕೀಯ ಕೂಡ ಇದೆ, ಇದರಲ್ಲಿ ಸಾಮಾಜಿಕ ಜಾಲತಾಣಗಳ ವಿಚಾರವೂ ಕೂಡ ಇದೆ. ಹೀಗೆ ಸಾಕಷ್ಟು ವಿಚಾರಗಳನ್ನು ಇನ್ನೂ ಕೂಡ ಮಾತಾಡಲಿಕ್ಕಿದೆ. ಈಗಾಗಲೇ ಅವರು ಹೇಳಿದ್ರು, ಇದಕ್ಕೆ ಯಡಿಯೂರಪ್ಪನವರೇ ಮೊದಲ ಬುನಾದಿಯನ್ನು ಹಾಕಿದ್ದು, ಈ ಒಂದು ರಾಜಕೀಯ ಎಂಟ್ರಿ ಆಗೋದಕ್ಕೆ ಅವರೇ ಕಾರಣ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿದ್ರು. ಈ ಕುರಿತಾಗಿ ಏನು ಅಲ್ಲ, ನಾನು ಯಡಿಯೂರಪ್ಪನವರ ಈ ಏನು ಹೇಳಿಕೆ ಇದೆ ಅದು ನಾನಂತೂ ಖಂಡಿತ ವೈಯಕ್ತಿಕವಾಗಿ ನಾನು ಇದನ್ನು ಒಪ್ಪುದೇ ಇಲ್ಲ. ನಾನು ಯಡಿಯೂರಪ್ಪನವರು ಆ ಮಾತನ್ನು ಒಪ್ಪುವುದಿಲ್ಲ. ಒಂದು ವೇಳೆ ಅಂತಹ ಅವಕಾಶ ಏನಾದರೂ ನನಗೆ ಸಿಕ್ಕಿದ್ರೆ, ಅವರ ಮುಂದೆ ಹೋಗಿ ಮಾತಾಡುವಂಥ ಅವಕಾಶ ಸಿಕ್ಕಿದ್ರೆ ನಾನು ಖಂಡಿತವಾಗಿ ಅವ್ರಿಗೆ ಕೇಳ್ತೇನೆ, ಈ ಮಾತನ್ನು ಒಂದು ಜವಾಬ್ದಾರಿಯುತ ರಾಜಕಾರಣಿಯಾಗಿ ಈ ಮಾತನ್ನು ಹೇಳಲೇಬಾರ್ದಿತ್ತು ಅಂತ. ಕ್ಷೇತ್ರಗಳು ಸಿಗುತ್ತೆ ಅಂತ ಅವರು ಹೇಳ್ತಾರೆ, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕೇಳ್ತಾರೆ ಅಂತಂದ್ರೆ ಅದು ಅಷ್ಟೊಂದು ಅವಶ್ಯಕತೆ ಇದೆಯಾ? ಆ ಮಾತನ್ನ ನಾವಂತೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರೋರು ಅಂತಹ ಬೇಜವಾಬ್ದಾರಿತನ ಹೇಳಿಕೆಯನ್ನು ಕೊಡ್ಲೇಬಾರ್ದಿತ್ತು. ಸರಿ, ಈ ಮಾತನ್ನು ಅವರು ಖಂಡಿಸಬೇಕಿತ್ತು. ಸರಿ, ಅವರಿಗೆ ಅದೊಂದು ಅವಕಾಶ ಇತ್ತು, ಖಂಡಿಸಬೇಕಿತ್ತು. ಆದ್ರೆ ಇವ್ರು ಎಂತ ನಡವಳಿಕೆಯನ್ನು ತೋರಿದ್ರು ಮುಂದೆ? ಇವ್ರು ಎಂತ ನಡವಳಿಕೆ ತೋರಿದ್ರು? ನೀವು ಪಟಾಕಿ ಸಿಡಿಸ್ಕೊಳ್ಬೇಡಿ, ಇಲ್ಲಿ ಸಂಭ್ರಮಾಚರಣೆ ಮಾಡಬೇಡಿ, ಇಂಥದ್ದೇನಾದ್ರೂ ಮಾಡಿದ್ರೆ ಮತ್ತೊಂದು ಸಮುದಾಯಕ್ಕೆ ಬೇಜಾರಾಗುತ್ತೆ. ಏನಿದ್ರ ಅರ್ಥ? ಈ ಮಾತಿನ ಅರ್ಥ ಏನು? ಇನ್ನೊಂದು ಸಮುದಾಯವರು ಯಾರು? ಪಾಕಿಸ್ತಾನದವರ? ಇದೇ ದೇಶದ ಪ್ರಜೆಗಳು, ಇದೇ ದೇಶದ ನೀರು ಕುಡಿತಾರೆ, ಇದೇ ದೇಶದ ಅನ್ನ ತಿಂತಾರೆ, ಎಲ್ಲವನ್ನೂ ಮಾಡ್ತಾರೆ. ಆದರೆ ಆ ಸಮುದಾಯವನ್ನ ಮಧ್ಯೆ ವಿಭಜನೆ ಮಾಡಿದ್ಯಾರು? ಇದಕ್ಕೆ ಕಾರಣ ಇಂಥದೇ ಹೇಳಿಕೆಗಳನ್ನು ಕೊಟ್ಟು ಅವರಿಗೆ ಅಪೀಸ್ಮೆಂಟ್ ಅನ್ನು ಮಾಡಿ ಇವತ್ತು ಆ ಸಮುದಾಯದ ಒಟ್ಟು ಕೆಲವೊಂದು ಯುವಕರ ಮಾನಸಿಕತೆ ಅಂಥದ್ದಾಗಿಬಿಟ್ಟಿದೆ. ಇವತ್ತು ಒಟ್ಟು ಏನು ಈ ದೇಶದ ವಿರುದ್ಧ ಮಾತಾಡ್ಬೋದು, ನಮಗೆ ನೋವಾಗುತ್ತೆ. ನಾವು ದೇಶದ ಪರವಾಗಿ ಮಾತಾಡಿದ್ರೆ ಇನ್ನೊಂದು ಸಮುದಾಯಕ್ಕೆ ನೋವಾಗುತ್ತೆ ಅಂತಂದ್ರೆ ಈ ಮಾತಿನ ಅರ್ಥ ಏನು? ಆ ಸಮುದಾಯ ಇಲ್ಲದೆ ಹೋಗ್ಬೋದು. ಇವರಿಗೆ ಖಂಡಿತ ಅಂತ ವ್ಯವಸ್ಥೆಯನ್ನು ಮಾಡಿಕೊಡ್ಬೋದು ಕುಮಾರಸ್ವಾಮಿ ಅವರಿಗೆ. ಯಾಕೆ ಆ ಬೇಜಾರು ಪಟ್ಕೊಂಡು ಇಲ್ಲೇ ಇರಬೇಕು ಅಂತ ಅವಶ್ಯಕತೆ ಏನಿದೆ? ರಾಜಕಾರಣಿಗಳೇ ಈ ಒಂದು ಹಿಂದೂಗಳ ಮಧ್ಯದಲ್ಲಿ, ಅಲ್ಪಸಂಖ್ಯಾತರ ಮಧ್ಯದಲ್ಲಿ ಒಡಕು ಮೂಡಿಸಲಿಕ್ಕೆ ರಾಜಕಾರಣಿಗಳೇ ಕಾರಣ ಅನ್ನುವಂಥ ಒಂದು ಮಾತಿದೆ.
ಅದನ್ನ ಈಗ ಕರ್ನಾಟಕದ ಸರ್ಕಾರ, ಮೈತ್ರಿ ಸರ್ಕಾರ ಮುಂದುವರಿಸಿಕೊಂಡು ಬರ್ತಾ ಇದೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇಲ್ಲ, ದಯವಿಟ್ಟು ಯಾಕಂತ ಹೇಳಿದ್ರೆ ಒಂದು ಮಾತಿನಿಂದ ಎಲ್ಲವನ್ನು ನಾವು ಹೇಳ್ಕೊಂಡು ಹೋಗುವಂಥದ್ದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಈಗ ಉದಾಹರಣೆಗೆ ನಿನ್ನೆಲ್ಲ ಮೊನ್ನೆ ನಮ್ಮ ಇಲ್ಲಿ ಸಮೀಪದ ಮಲ್ಪೆಯಲ್ಲಿ ಆದಂಥ ಒಂದು ಘಟನೆ. ಯಾಕಂತ ಹೇಳಿದ್ರೆ ಆ ಒಂದು ಘಟನೆ ಯಾವ ರೀತಿಯಲ್ಲಿ ಇತ್ತಂತ ಹೇಳಿದ್ರೆ ಅದರ ಹಿಂದೆ ಕಾಣದ ಯಾವ ಶಕ್ತಿ ಕೆಲಸ ಮಾಡಿದೆ ಅನ್ನುವಂಥದ್ದು ನಿಜಕ್ಕೊಂದು. ಯಾಕಂತ ಹೇಳಿದ್ರೆ ನಮ್ಮದೇ ಒಬ್ಬ ಹಿಂದೂ ಹುಡುಗ ಮುಖಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡು ಪಾಕಿಸ್ತಾನ್ ಜಿಂದಾಬಾದ್, ಭಾರತ್ ಮುರ್ದಾಬಾದ್ ಅಂತ ಹೇಳ್ಕೊಂಡು ಇಲ್ಲಿ ನಾವು ಮಲ್ಪೆಯಲ್ಲಿ ಬಾಂಬನ್ನು ಹಾಕ್ತೇನೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟು ಅದನ್ನು ಸಾಮಾಜಿಕ ಜಾಲತಾಣಗಳು ಬಿಡುಗಡೆ ಮಾಡ್ತಾನೆ. ನಂತರ ಅದು ಸಿಕ್ಕಾಕೊಳ್ತಾನೆ. ಅದೇ ರೀತಿಯ ಒಂದು ಘಟನೆ ಮಹಾರಾಷ್ಟ್ರದಲ್ಲಿ ಈ ಪುಲ್ವಾಮಾ ದಾಳಿ 2 ದಿನಗಳಲ್ಲೇ ಆಗಿರ್ತದೆ. ಅದು ಕೂಡ ಅಲ್ಲಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಂಬಂಧಪಟ್ಟಂತ ಒಂದು ವ್ಯಕ್ತಿಗಳು ಅಂತ ಹೇಳಿ ಮಹಾರಾಷ್ಟ್ರದ ಸರ್ಕಾರ ಇದು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಈ ಒಂದು ಯಾಕಂತ ಹೇಳಿದ್ರೆ ಅಲ್ಲಿ ಕೂಡ ಹಿಂದೂ ಹುಡುಗರು ಇದ್ದಿದ್ದು. ಹಾಗಾಗಿ ಇನ್ನು ಕೆಲವು ಕಡೆ ಮುಸ್ಲಿಂ ಹುಡುಗರು ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿದ್ದು, ಹಾಗಾದ್ರೆ ಆ ಪುಲ್ವಾಮಾ ದಾಳಿಯ ಆ ನರಹಂತಕ ಆ ಕೆಲಸ ಮಾಡಿದ ಆ ವ್ಯಕ್ತಿಯನ್ನ ನಾವು ವ್ಯಕ್ತಿಯನ್ನ ಸಂಘಟನೆಯನ್ನ ರಾಷ್ಟ್ರವನ್ನ ದೇಶ ನಾವು ಹೇಗೂ ಅವರನ್ನು ವಿರೋಧಿಸುವ ಅವರನ್ನು ಯಾವ ಕಾರಣಕ್ಕಾಗೂ ಕ್ಷಮಿಸುವಂತ ವ್ಯವಸ್ಥೆ ಇಲ್ಲ. ಆದರೆ ನಮ್ಮ ಒಳಗೆ ಇರುವಂತಹ ಇವುಗಳನ್ನ ನಾವು ಏನು ಮಾಡಬೇಕು ಅನ್ನುವಂಥದ್ದು ಇವತ್ತಿನ ಇಲ್ಲಿ ಈಗ ಯಾಕಂತ ಹೇಳಿದ್ರೆ ಈ ರೀತಿಯಲ್ಲಿ ಒಬ್ಬ ಹಿಂದೂ ಯುವಕ ಬಟ್ಟೆಗೆ ಮುಖವನ್ನು ಕಟ್ಟಿಕೊಂಡು ಆತ ಆ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾನೆ ಅಂತ ಹೇಳಿದ್ರೆ ಆತನ ಮನಸ್ಥಿತಿಯಲ್ಲಿ ಏನಿದೆ, ಆತನ ಹಿಂದೆ ಯಾರು ಕೆಲಸ ಮಾಡಿದ್ದಾರೆ, ಆತ ಏನು ಹೇಳಿ ಕೊಟ್ಟಿದ್ದಾನೆ, ಆ ರೀತಿ ಹೇಳುವುದರಿಂದ ಇಲ್ಲಿ ಏನು ಕೋಮುಗಲಭೆಯನ್ನು ಸೃಷ್ಟಿಸುವಂತ ಅಂತ ಅದರಿಂದ ಮುಂದಿನ ಅದರಿಂದ ಏನಾಗಬೇಕಾಗಿರೋದು, ಇಲ್ಲಿ ಶಾಂತಿ ಹಾಳು ಮಾಡ್ಲಿಕ್ಕ ಅಥವಾ ಮುಂದಿನ ಚುನಾವಣೆ ಇರುವ ಕಾರಣಕ್ಕಾಗಿ ಆ ರೀತಿಯಾದ ಒಂದು ಬೇಸ್ಮೆಂಟಾ ಅದು ಏನು? ಅಥವಾ ಇಲ್ಲಿ ಇವತ್ತು ಬೆಳಿಗ್ಗೆ ಗದಗದಲ್ಲಿ ಆಗಿದಂತ ಇವರು ಮುಸಲ್ಮಾನ ಹುಡುಗರು ಅವರು ಕೂಡ ಅದೇ ರೀತಿಯಲ್ಲಿ ಅಂದ್ರೆ ಯಾವ ನಿಟ್ಟಿನಲ್ಲಿ ಇವರು ಕೆಲಸವನ್ನು ಮಾಡ್ತಿದ್ದಾರೆ, ಅವುಗಳ ಹಿಂದೆ ಯಾವ ಕಾಣದ ಕೈಗಳು ಕೆಲಸ ಮಾಡ್ತಿದೆ, ಅದು ದಯವಿಟ್ಟು ಮುಂದೆ ಹೊರಬರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಯಾರೂ ಕೂಡ ಇಲ್ಲಿ ದೇಶವನ್ನ ರಾಜ್ಯವನ್ನ ಮತ್ತು ಯಾವುದನ್ನು ಕೊಡಲಿಕ್ಕೆ ರಾಜಕೀಯ ಮಾಡಲಿಕ್ಕೆ ಯಾರು ಕೂಡ ಮಾಡಿದ್ರು ಅದು ಖಂಡನಾರ್ಹ. ಯಾಕಂತ ಹೇಳಿದ್ರೆ ಇಲ್ಲಿ ಈ ಒಂದು ಹುಡುಗ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಇಲ್ಲಿ ನಾವು ಇಷ್ಟು ಇದರಲ್ಲಿ ಇರುವಂತವ್ರು, ಅದು ಕೂಡ ನಿನ್ನೆ ಒಂದು ಪಕ್ಷದ ಒಂದಲ್ಲಿ ಸಭೆ ಆಗ್ತದೆ. ಆ ಸಂದರ್ಭದಲ್ಲಿ ಅದರ ಹಿಂದಿನ ದಿನಗಳ ಹಿಂದೆ ಆ ಮಾತು ಬರ್ತದೆ, ಒಂದು ವೇಳೆ ಆ ಸಭೆ ಆಗುಗಿಂತ ಮೊದಲು ಆತ ಅರೆಸ್ಟ್ ಆಗದೇ ಇದ್ದಿದ್ದಲ್ಲಿ ಉಂಟಲ್ಲ, ಅದು ನಿನ್ನೆಯ ಸಭೆಯಲ್ಲಿ ಅದರ ಒಂದು ಪರಿಣಾಮ ಯಾವ ರೀತಿಯಲ್ಲಿ ಆಗ್ತಿತ್ತು ಅಂತ ಹೇಳಿದ್ರೆ ಅದು ನಾವು ಹೇಳಿ ಪ್ರಯೋಜನ ಇಲ್ಲ. ಇವತ್ತು ಉಡುಪಿ ಹೊತ್ತು ಉರಿಯುವಂತ ಪರಿಸ್ಥಿತಿ ಬಂದಿದ್ದಿರಬಹುದು. ಹಾಗಿರುವಾಗ ಆ ರೀತಿಯ ಹೇಳಿಕೆಗಳ ಹಿಂದೆ, ಆ ರೀತಿಯ ಹುನ್ನಾರಗಳ ಹಿಂದೆ ಇರುವಂತ ಆ ಬಾಹ್ಯ ಶಕ್ತಿಗಳು ಯಾರಿದ್ದಾರೆ ಅವರನ್ನು ನಾವು ಮೊದಲು ಹುಡುಕಬೇಕಾಗಿದೆ. ನಾವು ಪಾಕಿಸ್ತಾನವನ್ನ ಅಥವಾ ಭಯೋತ್ಪಾದಕರನ್ನ ಇನ್ನೊಂದು ಸಂಘಟನೆಗಳನ್ನ ಅವರನ್ನ ನಾವು ವಿರೋಧಿಸಬೇಕು, ಅವರನ್ನು ಧ್ವಂಸ ಮಾಡೋದನ್ನ ನಾವು ವಿರಮಿಸಬಾರದು. ಆದರೆ ಅದಕ್ಕಿಂತ ಮೊದಲು ಇಲ್ಲಿ ಒಳಗಿರುವಂತ ಎಲ್ಲ ಧರ್ಮದಲ್ಲಿರುವಂತ ಈ ರೀತಿಯ ನಿಜವಾದ ಭಯೋತ್ಪಾದಕರು, ಇವರು ಭಯವನ್ನ ಉತ್ಪಾದನೆ ಮಾಡುವಂತವರು, ಇವರನ್ನ ನಾವು ಮೊದಲು ನಾವು ಸದೆಬಡಿಬೇಕಾಗ್ತದೆ. ಅದು ಯಾವುದೇ ಪಕ್ಷ ಇರಲಿ, ಯಾವುದೇ ಸಂಘಟನೆ ಇರಲಿ, ಯಾವುದೇ ಧರ್ಮ ಇರಲಿ. ಬಟ್ ಇವರನ್ನು ನಾವು ಮೊದಲು ಯಾರು, ಯಾಕಂದ್ರೆ ನಿನ್ನೆ ಸಿಕ್ಕಿ ಹಾಕೊಂಡ ಆ ಹುಡುಗ ಅಲ್ಲ, ಆ ಹುಡುಗನ ಮುಖ ಇದಲ್ಲ, ಆದ್ರೆ ಆತನ ಹಿಂದೆ ಯಾರು ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಆತನ ಅಷ್ಟೊಂದು ಧೈರ್ಯ ಬರ್ಲಿಕ್ಕೆ ಯಾವ ರೀತಿಯಲ್ಲಿ ಸಾಧ್ಯ ಉಂಟು? ಯಾಕಂತ ಹೇಳಿದ್ರೆ ಇವತ್ತಿನ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಕ್ರೈಮ್ ಇದೆ ಅದನ್ನು ಯಾವ ರೀತಿಯಲ್ಲಿ ಹಿಡ್ಕೊಳ್ಬಹುದು ಅಂತ ಗೊತ್ತಾಗ್ತದೆ. ಆದ್ರೆ ಅವನು ಅಷ್ಟು ಧೈರ್ಯವಾಗಿ ಮುಂದುವರಿತಾನೆ ಅಂತ ಹೇಳಿದ್ರೆ ಆ ಹಿಂದೆ ಅಷ್ಟು ದೊಡ್ಡ ಶಕ್ತಿಗಳು ಇದೆ. ಯಾಕಂತ ಹೇಳಿದ್ರೆ ಆ ಕಾರ್ಯಕ್ರಮದ ಹಿಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಬಂದಿದ್ದು, ಇವತ್ತಿನ ದಿನ ಆ ಹುಡುಗನನ್ನ ಮೊನ್ನೆ ಅರೆಸ್ಟ್ ಮಾಡದಿದ್ದರೆ ಇವತ್ತು ಉಡುಪಿಯ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದನ್ನ ನಾವು ಮತ್ತೆ ಯೋಚನೆ ಮಾಡಬೇಕಾಗ್ತದೆ. ಹಾಗಿರುವಾಗ ಇಂತಹ ಶಕ್ತಿಗಳನ್ನ ಸದೆ ಬಡಿಬೇಕಂತ ಹೇಳಿದ್ರೆ ಅದರ ಹಿಂದೆ ಒಂದು ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮ ಒಂದು ಇದನ್ನ ನಡಿಬೇಕು. ಆ ಹಿಂದಿನ ಎಲ್ಲಾ ಧರ್ಮದ ಎಲ್ಲಾ ಸಂಘಟನೆಗಳ ಈ ಹಿಂದಿನ ಆ ಕೈಗಳು ಹೊರಬರಬೇಕು ಅಂತ ಹೇಳಿ ನನ್ನ ಒಂದು ವಾದ. ಎಸ್ ಪ್ರದೀಪ್ ಬೆಲಾಡಿ ಅವ್ರು ಹೇಳಿದ್ರು, ಪಾಕಿಸ್ತಾನ ಶತ್ರು ದೇಶ, ಅವ್ರನ್ನ ಬಿಟ್ಬಿಡಿ, ಅವ್ರು ಹೇಗೂ ದಾಳಿಯನ್ನ ಮಾಡ್ತಾ ಇರ್ತಾರೆ, ಅದಕ್ಕೆ ನಾವು ಪ್ರತಿ ದಾಳಿಯನ್ನ ಮಾಡುವಂಥದ್ದು ಇದ್ದಿದ್ದೆ, ಅವ್ರನ್ನ ಸರ್ವನಾಶವನ್ನ ಮಾಡುವಂಥದ್ದು ಇದ್ದಿದ್ದೆ ಅಂತ. ಇನ್ನು ಉಗ್ರರು ಅಷ್ಟೇ ಅವರ ಯಾವುದೇ ಒಂದು ಕಚ್ಚಡ ಬುದ್ಧಿಯನ್ನ ತೋರಿಸ್ತಾನೆ ಇರ್ತಾರೆ ಅಂತ. ಹಾಗಾದ್ರೆ ದೇಶದ ಒಳಗೆ ಇರ್ತಕ್ಕಂಥ ಒಂದು ದ್ರೋಹಿಗಳನ್ನ ಏನ್ ಮಾಡಬೇಕು, ಇಂತಹ ಒಂದು ಭಯೋತ್ಪಾದಕರನ್ನ ಏನ್ ಮಾಡಬೇಕು, ದೇಶದ ಒಳಗೆ ಇಂತಹ ಒಂದು ಹೇಳಿಕೆಗಳನ್ನ ನೀಡೋದಾಗಿರ್ಬೋದು, ಇಂತಹ ಒಂದು ಚಟುವಟಿಕೆಗಳನ್ನ ಮಾಡೋದಾಗಿರ್ಬೋದು, ಇದಕ್ಕೆ ಏನ್ ಮಾಡಬೇಕು, ಇದನ್ನ ಹೇಗೆ ತಡೆಗಟ್ಟಬೇಕು ಅನ್ನುವಂಥದ್ದು. ಅದೇ ಈಗ ದೇಶದ ಹೊರಗೆ ಅಂದರೆ ದೇಶದ ಗಡಿಗಳನ್ನು ಕಾಯುವುದಕ್ಕೆ ನಮ್ಮ ದೇಶದ ಸೈನಿಕರಿದ್ದಾರೆ. ಆದರೆ ದೇಶದ ಒಳಗಿರುವಂತಹ ದೇಶದ್ರೋಹಿಗಳು, ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ, ಆಲೋಚನೆ ಮಾಡಲಿಕ್ಕೆ ವಿಚಾರಗಳನ್ನು ಮಾಡ್ತಾ ಹೋದರೆ ಒಟ್ಟು ಅದನ್ನು ನಾವು ಗಮನಿಸಬೇಕು. ಮೊನ್ನೆಯಿಂದ ಈ ಪುಲ್ವಾಮಾ ದಾಳಿಯಿಂದ ನಂತರ ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ್ ಅಮರ್ ರಹೆ ಇಂಥದ್ದೆಲ್ಲ ಘೋಷಣೆಗಳನ್ನು ಹಾಕಿದವರು, ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಎಲ್ಲ ಹಂಚಿಕೊಂಡವರು, ಅದನ್ನೆಲ್ಲವನ್ನು ಗಮನಿಸ್ತಾ ಬಂದಾಗ ಯಾವ ಸಮುದಾಯದ ಒಟ್ಟು ಸಮುದಾಯವನ್ನು ದೂರ್ತಾ ಇಲ್ಲ, ಆದರೆ ಅವರಿಗೆ ಎಂತಹ ಮಾನಸಿಕತೆ ಇದೆ, ಅವರಿಗೆ ಎಂತಹ ಶಿಕ್ಷಣ ಸಿಕ್ಕಿದೆ ಅದನ್ನು ನಾವು ಗಮನಿಸಬೇಕು. ಈಗ ಮಲ್ಪೆಯಲ್ಲಿ ಮೊನ್ನೆ ನಡೆಯಿತು, ಒಂದು
ಯಾವುದೇ ಬಾಂಬ್ ಆಗಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ರೆ ಯಾವನೇ ಮಾಡಲಿ ದೇಶದ್ರೋಹಿಯ ಕೆಲಸವನ್ನು ಯಾವನು ಮಾಡಿದ್ರು ಆತ ಶಿಕ್ಷಾರ್ಹನೇ. ಅದು ಆ ಧರ್ಮದೇವ ಮಾಡಿದ ಈ ಧರ್ಮದೇವ ಮಾಡಿದ ಅಂದರೆ ಬಿಟ್ಟು ಕೊಡುವ ಹಾಗಿಲ್ಲ. ಆದರೆ ಆತನದೊಂದು ಉದ್ದೇಶ ಇತ್ತು. ಕಾರ್ಯಕ್ರಮದ ಹಿಂದಿನ ದಿವಸ ಹುಸಿ ಬಾಂಬ್ ಬೆದರಿಕೆಗಳು ಈ ದೇಶಕ್ಕೆ ಮೊದಲೇನಲ್ಲ. ಇಂಥ ಕಾರ್ಯಕ್ರಮಗಳಾದ ಕೆಲವರು ತಮ್ಮ ಇದನ್ನು ಸೆಳೆಯುವುದಕ್ಕೋಸ್ಕರ ಇನ್ಯಾವುದೋ ಉದ್ದೇಶದಿಂದ ಮಾಡಿರ್ತಾರೆ. ಹೌದು, ಆ ಏನು ಹುಡುಗ ಏನು ಸುಜಿತ್ ಪೂಜಾರಿ ಆತನ ಏನು ಇದಿದೆ ಅದನ್ನು ತನಿಖೆ ಖಂಡಿತ ಈ ಪೊಲೀಸರು ತನಿಖೆಯನ್ನು ಮಾಡಿಯೇ ಮಾಡ್ತಾರೆ. ಆದರೆ ಅದೊಂದು ಯಾವುದೋ ಬೆರಳಿಕೆ ಸಣ್ಣ ಪ್ರಮಾಣದಲ್ಲಿ ನಡೆಯುವಂಥದ್ದು ಒಂಥರ ಗಿಮಿಕ್ ರೀತಿ. ಅವರಿಗೆ ಬುದ್ಧಿ ಇರೋದಿಲ್ಲ, ತಮಾಷೆಗೆ ಇನ್ಯಾವುದಕ್ಕೆ ಮಾಡಿರ್ತಾರೆ, ಅದು ಶಿಕ್ಷಾರ್ಹನೇ. ತಮಾಷೆಗೆ ಮಾಡಿದ್ರು ಇನ್ಯಾವುದೇ ಕಾರಣಕ್ಕೆ ಮಾಡಿದ್ರು ಅದು ಶಿಕ್ಷಾರ್ಹ ಕೂಡ ಒಪ್ಲಿಕ್ಕೇನೆ ಇಲ್ಲ, ಶಿಕ್ಷಾರ್ಹನೇ. ಆದರೆ ಒಟ್ಟು ಈ ದೇಶದ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಹೋದ್ರೆ ಯಾವ ರೀತಿ ಇದೆ, ಕರ್ನಾಟಕದಲ್ಲಿ ನೋಡ್ತಾ ಹೋದ್ರೆ ಯಾವ ಸಮುದಾಯದವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ, ಯಾಕೆ ಮಾಡ್ತಾರೆ ಅದಕ್ಕೆ ಯಾರು ಹೇಳೋರಿಲ್ಲ. ಅದು ಮಾತಾಡ್ಲಿಕ್ಕೆ ಹೋದ್ರೆ ಇದು ನಾವು ಸಮುದಾಯದ ಮಧ್ಯೆ ವಿಷ ಬೀಜವನ್ನು ಬಿತ್ತಾ ಇದ್ದಾರೆ, ಕೋಮುದ್ವೇಷನ ಹರಡ್ತಾ ಇದ್ದೀರಿ ಅಂತ ನಮ್ಮ ಮೇಲಿನ ಆರೋಪ ಬರುತ್ತೆ. ಇದರ ವಿರುದ್ಧ ಏನಾದರೂ ಜಾಗೃತಿ ಆಗಬೇಕಾದ್ರೆ ಕಠಿಣವಾದಂಥ ಒಂದು ಕಾನೂನು ತರಬೇಕು. ಪಾಕಿಸ್ತಾನ ಜಿಂದಾಬಾದ್ ಆಗಲಿ ಈ ದೇಶದ ವಿರುದ್ಧವಾಗಿ ಯಾರು ಮಾತಾಡ್ತಾರೆ ಆತನಿಗೆ ಒಂದು ಕಠಿಣವಾದ ಶಿಕ್ಷೆಯನ್ನು ತರಬೇಕು. ಅಂಥದ್ದೊಂದು ಕಾನೂನು ಬಂದಿತ್ತು ಮುಂಚೆ, ಫೋಟಾ ಅಂತ ಒಂದು ಕಾನೂನು ಬಂದಿತ್ತು, ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ ಅಂತ. ಅದನ್ನು ಈ ದೇಶದ ಕೆಲವೊಂದು ಜಾತ್ಯತೀತವಾದಿಗಳು ಇದು ಸರಿಯಲ್ಲ, ಇದನ್ನು ತೆಗಿಬೇಕು, ಇದರಿಂದ ಯಾವುದೋ ಅಲ್ಪಸಂಖ್ಯಾತರಿಗೆ ನೋವಾಗುತ್ತೆ, ಅಮಾಯಕ ಹುಡುಗರು ಅಲ್ಪಸಂಖ್ಯಾತರದ್ದು ಶಿಕ್ಷೆಯನ್ನು ಅನುಭವಿಸ್ತಾರೆ ಅಂತ ಹೇಳಿ ವಿರೋಧ ಮಾಡಿ ಆ ಕಾನೂನೇ ತೆಗೆದಾಕಲಾಯಿತು. ಯಾಕಂದರೆ ಕೇವಲ ಟೆರರಿಸ್ಟ್ಗಳಂದರೆ ಕೈಯಲ್ಲಿ ಬಾಂಬ್ ಹಿಡಿಯೋರು ಅಥವಾ AK-47 ಗನ್ ಇಟ್ಕೊಂಡು ಬಂದವರು ಮಾತ್ರ ಟೆರರಿಸ್ಟ್ಗಳಲ್ಲ. ಯಾವತ್ತು ಆತನ ಮನಸ್ಸು ಗೊತ್ತಾಗ್ತದೆ, ಆ ಮನಸ್ಸಿನಲ್ಲಿ ಆತನ ಭಯೋತ್ಪಾದನೆ ಇರುತ್ತೆ. ಯಾಕಂದರೆ ಇವತ್ತು ಫೇಸ್ಬುಕ್ ಆಗಲಿ ವಾಟ್ಸಪ್ ಆಗಲಿ ಇದೊಂದು ನಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಒಂದು ವೇದಿಕೆ. ಆತನ ಸೈಕಾಲಜಿ, ಆತನ ಮನಸ್ಥಿತಿಯನ್ನು ಆತನ ಫೇಸ್ಬುಕ್ ಪೇಜ್ನಲ್ಲಿ ನಾವು ಗಮನಿಸಬಹುದು ಯಾವ ರೀತಿ ಇದೆ ಅಂತ. ಪಾಕಿಸ್ತಾನ ಜಿಂದಾಬಾದ್ ಆತ ಹೇಳ್ತಾನಂತಾದರೆ ಆತನ ಮನಸ್ಥಿತಿ ಯಾವ ರೀತಿ ಇದೆ, ಆತನ ನಿಷ್ಠೆ ಯಾವ ದೇಶಕ್ಕಿದೆ. ಈ ದೇಶದ ಗಾಳಿಯನ್ನು ಸೇವಿಸಿ, ಈ ದೇಶದ ನೀರನ್ನು ಕುಡಿದು, ಈ ದೇಶದ ಅನ್ನವನ್ನು ತಿಂದು, ಈ ದೇಶದ ಮಣ್ಣಿನ ಪ್ರತಿಯೊಂದು ಎಲ್ಲವನ್ನ ಪಡೆದು ಈ ದೇಶದ ವಿರುದ್ಧವಾಗಿ ಮಾತಾಡ್ತಾರಂತಾದ್ರೆ ಅದರ ವಿರುದ್ಧ ನಾವು ಧ್ವನಿ ಎತ್ತಿದ್ರೆ ಇನ್ನು ಯಾವ ಅಲ್ಪಸಂಖ್ಯಾತರಿಗೆ ನೋವಾಗುತ್ತೆ, ಒಂದು ಸಮಾಜದ ಎರಡು ಸಮಾಜವನ್ನು ನೀವು ವಿಭಜಿಸ್ತಾ ಇದ್ದೀರಿ, ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇಂಥ ಮಾತುಗಳಿಂದಾಗಿ ಅವರಿಗೆ ಸೇಫರ್ ಝೋನ್ ಆಗಿಬಿಟ್ಟಿದೆ. ಅವ್ರಿಗೆ ಯಾವ ಚಿಂತನೆ ಇಲ್ಲ, ಬಿಂದಾಸಾಗಿ ತುಂಬಾ ಆರಾಮಾಗಿ ಇನ್ಯಾವುದೇ ದೇಶಕ್ಕೆ ಘೋಷಣೆಗಳನ್ನು ಕೂಗ್ತಾ ಇರ್ತಾರೆ. ಅದನ್ನು ಶಿಕ್ಷಿಸುವಂತಹ ಮಾತನ್ನು ನಾವು ಏನಾದರೂ ಎತ್ತಿದ್ರೆ ತಕ್ಷಣ ನಾವು ಕೋಮುವಾದಿಗಳು, ನೀವು ಯಾವುದು ಭಾಜಪದವರು, ಇನ್ಯಾವುದು ಬಜರಂಗ ದಳದವರು, ಇಂಥ ಮಾತುಗಳನ್ನು ಹೇಳ್ತಾರೆ. ಹಾಗಾದ್ರೆ ದೇಶದ್ರೋಹಿಗಳು ಆರಾಮಾಗಿರ್ಬೋದು. ಒಂದು ವಿಷಯ ಏನು ಅಂತಂದ್ರೆ, ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೋಮು ರಾಜಕೀಯ ನಡೆಯುತ್ತೆ, ಕೋಮು ಮತಾಂತರಗಳು ನಡೆಯುತ್ತೆ. ಅದೇ ರೀತಿಯಲ್ಲಿ ಈ ಒಂದು ಫೇಕ್ ಅಕೌಂಟ್ಸ್ಗಳಲ್ಲಾಗುತ್ತೆ. ಫೇಕ್ ಅಕೌಂಟ್ಗಳಲ್ಲಿ ಸಾಕಷ್ಟು ವಿಚಾರಗಳು, ಅಂದರೆ ಯಾವರೊಬ್ಬ ಹಿಂದೂ ವ್ಯಕ್ತಿಗಳಾಗಿರ್ಬೋದು ಅಥವಾ ಮುಸಲ್ಮಾನ ವ್ಯಕ್ತಿಗಳಾಗಿರ್ಬೋದು, ಕ್ರಿಶ್ಚಿಯನ್ ವ್ಯಕ್ತಿಗಳಾಗಿರ್ಬೋದು, ಅವರವರ ನಡುವೆ ಮೆಸೇಜ್ಗಳಲ್ಲಾಗುತ್ತೆ, ನಮ್ಮ ಮತಾಂತರವನ್ನು ಮಾಡಿ ನಮ್ಮ ಮತಕ್ಕೆ ಬನ್ನಿ ಅಂತ ಒಂದು ಹೇಳಿಕೆಗಳು, ಅದೇ ರೀತಿಯಲ್ಲಿ ಮೈಂಡನ್ನು ಡೈವರ್ಟ್ ಮಾಡುವಂಥ ಒಂದು ಕೆಲಸಗಳು ಕೂಡ ಆಗುತ್ತೆ. ಇಷ್ಟೆಲ್ಲ ಇದ್ದಾಗ ಇಂಥ ಒಂದು ಸಾಮಾಜಿಕ ಜಾಲತಾಣಗಳ ಅವಶ್ಯಕತೆ ಇದೆಯಾ ಅಂತ? ಸಾಮಾಜಿಕ ಜಾಲತಾಣಗಳ ಅವಶ್ಯಕತೆ ಖಂಡಿತ ಇದೆ. ಈ ಇತ್ತೀಚಿನ ದಿನಗಳಲ್ಲಿ ಕೆಟ್ಟದ್ದಕ್ಕೆ ಜಾಸ್ತಿ ಯೂಸ್ ಆಗ್ತಾ ಇದೆ ಅಂತ. ಹೌದು, ಯಾಕಂದ್ರೆ ಒಂದು ಉಪಯೋಗವನ್ನು, ಒಂದು ವ್ಯವಸ್ಥೆಯನ್ನ ದುರ್ಬಳಕೆ ಮಾಡುವಂತವರು ಖಂಡಿತ ಎಲ್ಲದರಲ್ಲಿದ್ದಾರೆ. ಅದು ಫೇಸ್ಬುಕ್ ಆಗಲಿ ಅಥವಾ ಇನ್ನು ATM ಆಗಲಿ, ಅಂದರೆ ಒಟ್ಟು ಹೇಳಿದ್ದು ಮೊಬೈಲ್ ಆಗಲಿ, ದೂರವಾಣಿ, ಇದು ಇಂಥ ಒಟ್ಟು ಎಲ್ಲ ಒಂದು ನಮ್ಮ ವ್ಯವಸ್ಥೆ ಏನಿದೆ ಅದರಲ್ಲಿ ದುರ್ಬಳಕೆ ಮಾಡುವವರು ಖಂಡಿತ ಇದ್ದಾರೆ. ಅವರು ಇದನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಅವರ ಧರ್ಮದ ವಿಚಾರವನ್ನು ಏನೋ ಒಂದು ಮತಾಂತರವನ್ನು ಮಾಡೋದಕ್ಕೋಸ್ಕರ ನಾನು ನೋಡಿದ್ದೀನಿ. ಹೌದು, ಎಷ್ಟೋ ಪೇಜ್ಗಳಿದೆ, ಇದನ್ನು ಅಲ್ಲೆಲ್ಲೂ ಹೇಳಿ ಯೇಸುವನ್ನು ನಂಬಿ ನೀವು ಹಾಗೆ ಮಾಡಿ ಹೀಗೆ ಮಾಡಿ ಶಾಂತಿ ಸಿಗುತ್ತೆ, ನಮ್ಮ ಮತಕ್ಕೆ ಬನ್ನಿ. ಹೌದು, ಖಂಡಿತ ಇದನ್ನು ದುರ್ಬಳಕೆ ಮಾಡೋರು ತುಂಬ ಜನ ಇದ್ದಾರೆ. ಪ್ರತಿಯೊಂದು ಏನು ನಮ್ಮದು ವ್ಯವಸ್ಥೆಗಳಿದೆ, ನಮಗೆ ಕೊಟ್ಟಿರೋ ಸೌಕರ್ಯಗಳಿದೆ, ಆ ಸೌಕರ್ಯವನ್ನು ಒಳ್ಳೆಯ ಉದ್ದೇಶಕ್ಕೆ ಉಪಯೋಗ ಮಾಡಬೇಕು. ಅದನ್ನು ಬಿಟ್ಟು ದುರ್ಬಳಕೆ ಮಾಡೋರು ಇದ್ದಾರೆ. ಖಂಡಿತ ಅವರನ್ನು ಅದಕ್ಕೊಂದು ಕಾನೂನನ್ನು ಖಂಡಿತ ತರಲೇಬೇಕು. ದುರ್ಬಳಕೆ ಆಗ್ಲಿಕ್ಕೆ ಬಿಡಬಾರ್ದು ನಾವು. ಮಿತ್ರರು ಹೇಳಿದಾಗೆ ಈ ರೀತಿಯಾಗಿ, ಯಾಕಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣ, ಇದು ಸಮಾಜ ಜಾಲತಾಣಗಳ ಒಂದು ಅಗತ್ಯತೆ ತುಂಬ ಇದೆ. ಆದರೆ ಈ ರೀತಿ ಎಲ್ಲಿಯೂ ಕೂಡ ಉಂಟಲ್ಲ, ನಾವು ಈ ಮೊಸರಲ್ಲೂ ಕೂಡ ಕಲ್ಲು ಹುಡುಕ್ತಾರೆ ಅಂತ ಹೇಳ್ತಾರೆ, ಹಾಗೆ ಎಲ್ಲ ಕಡೆಯಲ್ಲೂ ಕೂಡ ಒಂದು ಏನು ಒಳ್ಳೆದಿರ್ತದೆ ಅದಕ್ಕೆ ವಿರುದ್ಧವಾದದ್ದು ಇದ್ದೇ ಇರ್ತದೆ. ಆದರೆ ನನ್ನದೊಂದು ಅಭಿಪ್ರಾಯ ಅಂತ ಹೇಳಿದ್ರೆ, ಯಾವುದೇ ಧರ್ಮದ ಇದಿರಲಿ, ಯಾಕಂತ ಹೇಳಿದ್ರೆ ನಾನು ಒಬ್ಬ ಹಿಂದೂ ಆಗಿ ನನ್ನ ಧರ್ಮವನ್ನು ನಾನು ಪ್ರೀತಿಸ್ತೇನೆ, ಅನ್ಯ ಧರ್ಮವನ್ನು ಗೌರವಿಸ್ತೇನೆ. ಆ ಪ್ರೀತಿ ಹೇಗಿರಬೇಕು ಹೇಳು ಅಂತ ಹೇಳಿದ್ರೆ, ನನ್ನ ತಾಯಿಯನ್ನು ನಾನು ಯಾವ ರೀತಿ ಪ್ರೀತಿಸ್ತೇನೆ ಆ ರೀತಿಯಲ್ಲಿರಬೇಕು. ನನ್ನ ತಾಯಿಯನ್ನು ನಾನು ಸಂಪೂರ್ಣವಾಗಿ ಪ್ರೀತಿಸ್ತೇನೆ ಅನ್ನುವಾಗ ನಾನು ಬೇರೆಯವರನ್ನ ತಾಯಿ ಅಂತ ಹೇಳಿಕ್ಕೆ ಸಾಧ್ಯ ಆಗುದಿಲ್ಲ.
ದೊಡ್ಡಮ್ಮ ಚಿಕ್ಕಮ್ಮ ಮತ್ತೊಂದು ಹೇಳ್ಬೋದು ಬಿಟ್ರೆ ತಾಯಿ ಅಂತ ಬೇರೆಯವ್ರಿಗೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಆ ರೀತಿಯಾದಂಥ ತಾಯಿ ಭಾವನೆಯನ್ನು ನಾನು ಇಟ್ಟುಕೊಳ್ಬೇಕು. ನಾವು ಮಿತ್ರರಾಗಿರೋಂಥ ಇವರು ಕೂಡ ಹೇಳಿದಾಗ ಎಲ್ಲ ಧರ್ಮದವರು, ಯಾಕಂದ್ರೆ ಹಿಂದೂ ಧರ್ಮ ಅಂತಲ್ಲ, ಪ್ರತಿಯೊಂದು ಧರ್ಮದವರು ಕೂಡ ಅವರ ಧರ್ಮವನ್ನು ಪ್ರೀತಿಸಬೇಕು, ಬೇರೆ ಧರ್ಮವನ್ನು ಗೌರವಿಸಬೇಕು. ಆವಾಗ ಈ ರೀತಿಯ ಒಂದು ಏನು ಜಿಜ್ಞಾಸೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದನೇದು. ಎರಡನೇದು, ಎಲ್ಲಿ ಕೂಡ ಎಲ್ಲ ಒಂದು ವಿಷಯಗಳಲ್ಲಿ ಕೂಡ ನಾವೊಂದು ಹೇಳಲಿಕ್ಕೆ ಇಷ್ಟಪಡೋದು, ನಾವು ಯಾವುದೇ ಒಂದು ಸಂಘಟನೆ ಆಗಿರ್ಬೋದು, ಯಾವುದೇ ಒಂದು ಸಂಘಟನೆ ಅಥವಾ ಯಾವುದೇ ಒಂದು ಒಕ್ಕೂಟ ಆಗಿರ್ಬೋದು, ನಾವು ನಮ್ಮ ವಿಚಾರಗಳನ್ನು ಹೇಗೆ ಹೇಳ್ತೇವೆ. ಈಗ ಬೇರೆ ಒಂದು ಯಾವನೋ ಒಬ್ಬ ಆತನ ಧರ್ಮದ ಬಗ್ಗೆ ಏನು ಹೇಳ್ತಾನೆ, ನಾವು ನಮ್ಮ ಹಿಂದೂ ಯುವಕರನ್ನಾಗಿರಲಿ ಅಥವಾ ಒಬ್ಬರು ಅವರು ಮುಸ್ಲಿಂ ಯುವಕರನ್ನಾಗಲಿ ಅಥವಾ ಅವರು ಕ್ರಿಶ್ಚಿಯನ್ ಯುವಕರನ್ನಾಗಿ ಅವರ ಧರ್ಮದ ಬಗ್ಗೆ ಏನಿದೆ ಅದನ್ನು ನಾವು ಹೆಚ್ಚಾಗಿ ಅವರಿಗೆ ತಿಳಿಸಿಕೊಟ್ಟಾಗುಂಟಲ್ಲ, ಅದು ಆ ಸಂಘಟನೆ ಆಗಿರ್ಬೋದು, ಅದಕ್ಕೊಂದು ಶಕ್ತಿ ಬರ್ತದೆ. ಅದು ಬಿಟ್ಟು ನಮ್ಮ ಧರ್ಮ ಏನು ಅಂತ ಹೇಳದೆ ಬೇರೆ ಧರ್ಮವನ್ನು ಬೈಯುವಂಥ ಕೆಲಸ ಮಾಡಿದ್ರುಂಟಲ್ಲ, ಪ್ರಾಯಶಃ ಯಾವುದೇ ಸಂಘಟನೆಗಳು ಅದರಲ್ಲಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದಕ್ಕೊಂದು ಉದಾಹರಣೆ ನಾನು ನಿಮಗೆ ಹೇಳ್ತೇನೆ ಬೇಕಾದ್ರೆ. ನನ್ನೊಟ್ಟಿಗೆ ಒಬ್ಬ ಬಿಲ್ಲ ಹುಡುಗ ನನ್ನೊಟ್ಟಿಗೆ ಕೆಲಸ ಒಟ್ಟಿಗೆ ಮಾಡ್ತಾ ಇದ್ದ. ಯಾಕಂದರೆ ಹೀಗೆ ಒಂದು ಕುತೂಹಲಕ್ಕೆ ನಾನು ಒಂದು ದಿವಸ ಅವನು ಸಿಕ್ಕಾಪಟ್ಟೆ ಯಾವುದು ಹಿಂದೂ ಪರ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದ. ನಾನು ತುಂಬ ಮತ್ತು ಭಾರಿ ಹೋರಾಟದಲ್ಲಿ ಇದು ಇರುವಂಥವನು. ಅವನಿಗೆ ನಾನು ಒಂದು ದಿವಸ ಹೀಗೆ ಕೇಳಿದೆ, ಇದು ನಿಮ್ಮ ಇವರು ಬಿಲ್ಲವರ ಮನೆ ದೇವರು ಅದು ಯಾವ ದೇವರು ಅಂತ ಕೇಳಿದೆ. ಅವನಿಗೆ ಎಲ್ಲಿವರೆಗೆ ಅಂತ ಹೇಳಿದರೆ ಅವನು ನನ್ನನ್ನು ಎಲ್ಲಿವರೆಗೆ 4 ಸಲ ನನ್ನ ನೋಡಿದ. ಅವನಿಗೆ ತನ್ನ ಮನೆ ದೇವರು ವಿಶ್ವನಾಥ ಅನ್ನೋದು ಅವನಿಗೆ ಗೊತ್ತಿಲ್ಲ. ಅಂದರೆ ನಾವು ಯಾವ ರೀತಿಯಲ್ಲಿ ನಾವು ಹುಡುಗರನ್ನ ನಾವು ಇದು ಮಾಡ್ತಿದ್ದೇವೆ. ಆತ ಹೇಳಿದ ಕೂಡಲೇ ಈಗ ಕೂಡಲೇ ಮುಸ್ಲಿಮ್ರನ್ನ ಅವರನ್ನು ತೆಗಿಬೇಕು ಅಂತ ಮಾತಾಡ್ತಾನೆ. ಆದರೆ ಆತನೇ ತನ್ನ ಮನೆ ದೇವರು ಯಾರು ಅಂತ ಹೇಳುವಂಥದ್ದು ಆತನಿಗೆ ಇನ್ನೂ ಕೂಡ ಗೋಚರ ಇಲ್ಲ. ಸುಮಾರು 20-25 ವರ್ಷದ ಪ್ರಾಯದ ಹುಡುಗ. ಆದರೆ ಯಾಕಂತ ಹೇಳಿದರೆ ನಾವು ನಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡಬೇಕು, ಅವರಿಗೆ ನಾವು ಬಲಿಷ್ಠವಾದ ನಮ್ಮ ಧರ್ಮದ ಬಗ್ಗೆ ನಾವು ಅರಿವನ್ನು ಮೂಡಿಸಿದ್ರುಂಟಲ್ಲ, ಯಾವುದೇ ಕಾರಣಕ್ಕಾಗಿ ಇನ್ನೊಬ್ಬರು ಹೇಳಿದ ಕೂಡಲೇ ಯಾರೊಬ್ಬ ಬಂದು ಇವಳು ನಿನ್ನ ತಾಯಿ ಅಲ್ಲ, ನಾನು ಈಕೆ ನಿನ್ನ ತಾಯಿ ಅಂತ ಹೇಳಿದ ಕೂಡಲೇ ಹೋಗ್ಲಿಕ್ಕೆ ನಾವು ಬಿಡ್ತೇವೆ ಅಂತ ಹೋಗ್ತಾರೆ ಅಂತ ಹೇಳಿದ್ರೆ ಆ ಮಕ್ಕಳನ್ನು ನಾವು ಪಾಲಿಸಿದಂಥ ಲಾಲಾನೆ ಪಾಲನೆಯನ್ನು ಯಾವ ರೀತಿಯಲ್ಲಿ ಮಾಡಿದೆ ಅದು ಸರಿ ಇಲ್ಲ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಅದು ಬಿಟ್ಟು ನಾವು ನಮ್ಮ ಧರ್ಮದ ಬಗ್ಗೆ ಇದರ ಬಗ್ಗೆ ನಾವು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಮ್ಮ ವೇದ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಪುರಾಣಗಳನ್ನಾಗಿರ್ಬೋದು, ಇದನ್ನು ಪಠಣವಾಗಿ ಸರಿಯಾಗಿ ಮಾಡಿಕೊಟ್ಟಲ್ಲಿ ಯಾವುದೇ ಒಂದು ಧರ್ಮದವರು ಬಂದು ನಮ್ಮ ಧರ್ಮವನ್ನು ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ದಬ್ಬಾಳಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಸರಿಯಾಗಿ ನಮ್ಮನ್ನು ಇದನ್ನು ನಾವು ಕಲಿತುಕೊಳ್ಬೇಕಂತ ಹೇಳುವಂಥದ್ದು ನನ್ನ ಮಾತಷ್ಟೇ. ಅಲ್ಲ, ಇದು ಇವರು ಹೇಳಿದ್ರೆ ಆ ಹುಡುಗನಿಗೆ ಮನೆ ದೇವರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಒಟ್ಟು ಹಿಂದೂ ಸಮಾಜದ ಯುವಕರಿಗೆ ತಮ್ಮ ಮನೆ ದೇವರು ಗೊತ್ತಿಲ್ಲ, ತಮ್ಮ ಧರ್ಮ ನಿಮ್ಮ ಹಿಂದೂ ಸಮಾಜದ ಯುವಕರ, ಹಿಂದೂ ಸಮಾಜದ ನಮ್ಮ ಧಾರ್ಮಿಕ ವಿಚಾರದ ಬಗ್ಗೆ ನಮ್ಮ ಪ್ರದೀಪ್ ಜಿ ಅವರ ಏನು ಕಾಳಜಿ ಇದೆ, ನಿಮ್ಮ ಕಾಳಜಿ ಇದು ತುಂಬಾ ಸ್ವಾಗತಾರ್ಹ. ಇದನ್ನು ನಾನು ಸ್ವಾಗತಿಸ್ತೇನೆ. ಹೌದು, ಕಾಳಜಿ ಇದೆ ಇವರಿಗೆ, ಖಂಡಿತ ಆ ಕೆಲಸವನ್ನ ಮಾಡೋಣ. ಮುಂದೆ ನಾವೆಲ್ಲರೂ ಜೊತೆಯಾಗಿ ನಾವು, ನೀವು, JDS, ಕಾಂಗ್ರೆಸ್ ಎಲ್ಲರೂ ಒಟ್ಟಾಗಿ ಜೊತೆಯಾಗಿ ಸೇರಿ ಹಿಂದೂ ಸಮಾಜದ ಸಮಸ್ಯೆಗಳು ಎಲ್ಲ ಪಕ್ಷದಲ್ಲಿದ್ದಾರೆ. ನಾವು ವಿಷಯದಲ್ಲಿ ಬರುವುದಿಲ್ಲ. ಇಲ್ಲಿ ಏನಂತ ಹೇಳಿದ್ರೆ ಇದು ಪಕ್ಷದ ವಿಷಯ ಬರುವುದಿಲ್ಲ, ಪಕ್ಷದ ವಿಚಾರ ಅಲ್ಲ. ಆದ್ರೆ ಇನ್ನೊಂದು ಮಾತಿದೆ, ಯಾಕಂದ್ರೆ ಹಿಂದೂ ಸಮಾಜದಲ್ಲಿ ಇನ್ನೊಬ್ಬರಿಗೆ ಅಂಥದ್ದು ಮಾಡಲಿ ಅಂಥದ್ದೇ ನಾನು ಕಂಡಾಗ ಇಲ್ಲ. ಆದ್ರೆ ಇವ್ರು ಹೇಳಿದ್ರು ಇದರಿಂದಾಗಿ ನಮ್ಗೆ ಸಮಸ್ಯೆ ಆಗಿ ನಮ್ಮ ಧರ್ಮವನ್ನು ನಾವು ಮೊದಲು ಕಲ್ತ್ಕೊಳ್ಬೇಕು, ಮಾತ್ರ ಬೇರೆಯವರು ನಮ್ಮನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ. ನಮ್ಗೆ ಜ್ಞಾನ ಧರ್ಮದ ಬಗ್ಗೆ ನಮ್ಗೆ ಜ್ಞಾನ ಇದ್ರೆ ಬೇರೆ ಧರ್ಮದವರು ನಮ್ಮನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನಾವು ಇತಿಹಾಸವನ್ನು ನಾವು ತೆರೆದು ನೋಡುವಲ್ವಾ. ಈ ದೇಶಕ್ಕೆ 1100ನೇ ಇಸ್ವಿಯಲ್ಲಿ ಈ ದೇಶಕ್ಕೆ ಇವನ ಗಜ್ನಿ ಮಹಮ್ಮದ್ನ ಅವನಿ ಮೂಲಕ ದಾಳಿ ಆಗ್ತದೆ. ಆ ನಂತರ ಯಾವ ರೀತಿ ಮಾಡಿದ್ರು, ಆವಾಗ ನಮ್ಗೆ ಈಗಿನಕ್ಕಿಂತಲೂ ಹೆಚ್ಚಾಗಿ ಪ್ರತಿಯೊಬ್ಬ ಹಿಂದೂವಿಗೂ ಆತನ ಧರ್ಮದ ಬಗ್ಗೆ ಜ್ಞಾನ ಇತ್ತು. ಇವಾಗಿನ ಪರಿಸ್ಥಿತಿಯಿಂದ ಹೆಚ್ಚಾಗಿ ಅವಾಗ ಹೆಚ್ಚಿನವರು ಸಂಸ್ಕೃತ ಮಾತಾಡ್ತಿದ್ರು. ಅಷ್ಟು ಜ್ಞಾನ ಇದ್ದು ನಮ್ಮ ಹಿಂದೂ ಧರ್ಮ ಅವಾಗ ಯಾಕೆ ದಾಳಿಗೊಳಗಾಯಿತು? ಹಾಗಾದ್ರೆ ಯಾರು ದಾಳಿ ಮಾಡಿರೋರು ಯಾರು? ಇತಿಹಾಸದಿಂದ ಇತಿಹಾಸ ಇವತ್ತು ಕೂಡ ಪುನರಾವರ್ತನೆ ಆಗ್ತಾ ಇದೆ. ಒಟ್ಟು ಹಿಂದೂ ಧರ್ಮದ ಮೇಲೆ ದಾಳಿಗಳನ್ನ ಆಗ್ತಾ ಇದೆ. ಆದ್ರೆ ನಾವು ಅದ್ರ ಮಾತು ಹೇಳಿಕ್ ಹೋದ್ರೆ ಇಲ್ಲ ನಾವು ಹಿಂದೂ ಸಮಾಜದಲ್ಲಿ ನಮ್ಗೆ ನಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲ, ಎಷ್ಟೋ ನಮ್ಗೆ ಬೋಧನೆ, ನಮ್ಮ ಧರ್ಮದ ಸಮಾಜ ನಮ್ಗೆ ನಾಲೆಜ್ ಇಲ್ಲ, ಅದಕ್ಕೆ ನಮ್ಗೆ ಬೋಧನೆ ಒಂದು ಹಂತದಲ್ಲಿ ಅದನ್ನೆಲ್ಲ ತಿಳ್ಕೊಳ್ಬೇಕಾದಂತ ಒಂದು ಅನಿವಾರ್ಯತೆ ಎರಡೂ ಕೂಡ ಅವರವರಿಗೆ ಇರುತ್ತೆ, ಆ ಧರ್ಮದವರಿಗೆ. ಒಂದನೇದಾಗಿ ನಾನು ಹೇಳಿದ ಮಾತನ್ನು ಅವರು ಸ್ವಲ್ಪ ಇನ್ನೊಂದು ರೀತಿಯಲ್ಲಿ ತಗೊಂಡದ್ದು. ನಾನು ಹೇಳಿದ್ದು ನಮ್ಮ ತಾಯಿತನವನ್ನ ನಾವು ಗಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳುವ
ಹೇಳುವಂಥದ್ದು. ಹಿಂದೆ ಇವರು ಹೇಳಿದಾಗೆ ಹಿಂದೆ ನಾವು ಇತಿಹಾಸಕ್ಕೆ ಹೋದಾಗ ಉಂಟಲ್ಲ, ಆವಾಗ ಇದ್ದಿದ್ದು ರಾಜಪಾರಂಪರಿಕವಾದಂಥ. ಆವಾಗ ಏನಿತ್ತು, ಯಾವುದೋ ಒಬ್ಬ ಅರಸ ಇದ್ದ ಅದು ಯಾವುದೇ ಒಂದು ಧರ್ಮ ಅಂತಲ್ಲ. ಈಗ ನೋಡಿ ಬೌದ್ಧಿಸಮ್ ಅನ್ನು ಇದು ಮಾಡಿ ಬೌದ್ಧಿಸಮ್ ಕಂಟಿನ್ಯೂ ಆಗ್ತಿತ್ತು, ಅದು ಆ ಒಂದು ಇದು ನಡ್ಕೊಂಡು ಬರ್ತಿತ್ತು. ಆದರೆ ಇವಾಗ ಇರುವಂಥದ್ದು ನಮ್ಮಲ್ಲಿ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ನಾನು ನನ್ನ ಧರ್ಮವನ್ನು ತಾಯಿ ಅಂತ ಹೇಳಿ ನಾನು ಒಪ್ಪಿಕೊಂಡು ನಾನು ತಾಯಿಯ ರೀತಿಯಲ್ಲಿ ಇದು ಮಾಡಿದರೆ ನನ್ನನ್ನು ಯಾರೂ ಕೂಡ ನನ್ನನ್ನು ಇದು ದಬ್ಬಾಳಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವಾಗಿನ ಪರಿಸ್ಥಿತಿ ಬೇರೆ ಇದ್ದಿರಬಹುದು. ಅವಾಗ ನಮ್ಮ ಧರ್ಮಕ್ಕೆ ಆದಂಥ ಹಾನಿಗಳು ಆಗಿದೆ. ಆದರೆ ನಾವು ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕಂತ ಹೇಳಿದ್ರೆ, ನನ್ನ ತಾಯ್ತನವನ್ನು ನಾನು ತೋರಿಸೋದ್ರ ಮೂಲಕ ನಾವು ಉತ್ತರ ಕೊಡಬೇಕು. ಯಾಕಂತ ಹೇಳಿದ್ರೆ ಎಲ್ಲ ಧರ್ಮಕ್ಕೂ ಅದರದ್ದೇ ಆದ ಒಂದು ಚಿಂತನೆ ಇದೆ. ಆ ಎಲ್ಲ ಧರ್ಮವು ಈ ಧರ್ಮ ಒಳ್ಳೆದು, ಈ ಧರ್ಮ ಕೆಟ್ಟದ್ದು ಅನ್ನುವಂಥದ್ದಲ್ಲ. ಎಲ್ಲ ಧರ್ಮವನ್ನು ಹೇಳುವಂಥದ್ದು ಒಂದೇ ಮಾತು. ನಮಗೆ ಒಟ್ಟಾರೆ ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲ ಧರ್ಮಕ್ಕೂ ಮೂಲವಾಗಿರುವಂಥದ್ದು ಇದು ಪ್ರಕೃತಿ ಮಾತ್ರ. ಆ ಪ್ರಕೃತಿಗಿಂತ ಇನ್ನೊಂದು ಧರ್ಮ ಯಾವುದೂ ಇಲ್ಲ. ನಮಗೆ ಮೂಲವಾದದ್ದು ದೇವರು. ನಾನು ಆ ಮಾತನ್ನು ಎತ್ತಲಿಕ್ಕೆ ಕಾರಣ ಏನಂದ್ರೆ, ಇವರು ಧರ್ಮದ ವಿಚಾರವಾಗಿ ಇವರು ಆ ಮಾತನ್ನು ಎತ್ತಿದ್ರು. ಅದಕ್ಕೋಸ್ಕರ ಹೇಳಿದ್ದು, ಪ್ರತಿ ಧರ್ಮದಲ್ಲಿ ಅವರವರಿಗೆ ಆ ಧರ್ಮದ ಶಿಕ್ಷಣವನ್ನು ಕೊಟ್ಟರೆ ಆ ಧರ್ಮ ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆಯವರಿಂದ ದಾಳಿಗೊಳಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದನ್ನು ನಾನು ಖಂಡಿತ ಒಪ್ಪೋದಿಲ್ಲ. ಯಾಕಂದ್ರೆ ನಮ್ಮ ಧರ್ಮದ ಬಗ್ಗೆ ನನಗೆ ಜ್ಞಾನ ಇಲ್ಲದೆ ಹೋಗ್ಲಿ, ಆ ಧರ್ಮದ ಮೇಲೆ ಮತ್ತೊಬ್ಬನಿಗೆ ದಾಳಿ ಮಾಡುವಂತಹ ಯಾವುದೇ ರೈಟ್ಸ್ ಇಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ. ಅದಕ್ಕಿಂತ ಮುಂಚೆ ರಾಜರ ಕಾಲದಲ್ಲಿ ಇರಲಿಲ್ಲ, ಇವಾಗಲೂ ಇಲ್ಲ. ಆದರೆ ಆಗ್ತಾನೆ ಇದೆ ಅಲ್ಲ, ನಿರಂತರವಾಗಿ ಆಗ್ತಾ ಇದೆ ಅಲ್ಲ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಮತಾಂತರ ಆಗ್ತಾ ಇದೆ. ಸುಮ್ಮನೆ ಮೋಸ ಮಾಡಿ ನಮ್ಮ ಧರ್ಮಕ್ಕೆ ಬನ್ನಿ ಅಂತ ಮತಾಂತರಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಲವ್ ಜಿಹಾದ್ ಆಗ್ತಾ ಇದೆ. ಈ ರೀತಿಯಲ್ಲಿ ಆಗ್ತಾ ಇದೆ. ಗೋವುಗಳನ್ನು ಸಾಯಿಸಬೇಡ ಅಂತ ಹೇಳಿದ್ರು ಸಾಯಿಸ್ತಾ ಇದ್ದಾರೆ. ನಮ್ಗೆ ನೋವಾಗುತ್ತೆ, ನಾವು ಹಿಂದೂಗಳು ಗೋಮಾತೆಯನ್ನು ಪೂಜಿಸ್ತೇವೆ ಅಂತ ಹೇಳಿದ್ರು ಸಾಯಿಸ್ತಾ ಇದ್ದಾರೆ. ಹಾಗಾದ್ರೆ ಅವ್ರಿಗೆ ಯಾರು ಪಾಠ ಮಾಡುವವರು? ಎಲ್ಲವೂ ಪಾಠ ನಮ್ಗೆ ಆದ್ರೆ ನಾವು ಖಂಡಿತ ನಾವು ಕಲಿಯೋಣ, ನಮ್ಮ ಧರ್ಮವನ್ನು ನಾವು ಕಲಿಯೋಣ. ಆದ್ರೆ ಅದು ಆ ರೀತಿಯ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಬೇರೊಂದು ಧರ್ಮದ ಬಗ್ಗೆ ಟಾಲರೆನ್ಸ್ ಇಲ್ಲ. ಇವತ್ತು ಅವರಿಗೆ ಸಹಿಷ್ಣುತೆಯನ್ನು ಕಳೆದುಕೊಂಡೋಗಿದ್ದಾರೆ. ಅಂತವ್ರಿಗೆ ಯಾರು ಪಾಠ ಮಾಡೋರು ಹಾಗಾದ್ರೆ? ಖಂಡಿತ ಈ ವಿಚಾರವಾಗಿ ಕೂಡ ನಾನು ಚರ್ಚೆ ಮಾಡ್ತೇನೆ. ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೋಮುವಾದ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಪೇಜ್ಗಳಿದೆ, ಅಲ್ಲಿ ನೋಡಿದ್ರೆ ಮತಾಂತರವನ್ನು ಮಾಡುವಂಥ ಒಂದು ಪ್ರಕ್ರಿಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇದನ್ನು ನಿಲ್ಲಿಸಬೇಕು. ಅದೇ ರೀತಿಯಲ್ಲಿ ಗೋಹತ್ಯೆಯನ್ನು ಮಾಡುವಂಥ ಒಂದು ವಿಚಾರದಲ್ಲೂ ಕೂಡ ಸಾಕಷ್ಟು ವಿರುದ್ಧ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಈ ಕುರಿತಾಗಿ ಕೂಡ ನಾನು ಸಾಕಷ್ಟು ಮಾತಾಡ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಾಮಾಜಿಕ ದ್ರೋಹಿಗಳು ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ದೀವಿ ಒಂದು ಸಾಮಾಜಿಕ ಜಾಲತಾಣಗಳನ್ನು ಕೆಟ್ಟದಾಗಿ ಬಳಸ್ಕೊಳ್ಳೋದ್ರಿಂದ ಏನೆಲ್ಲ ಒಂದು ವಿಚಾರಗಳಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರವಾಗಿ ಪ್ರದೀಪ್ ಪೆಲಾಡಿ ಅವರೇ ಒಂದು ಮಾತಿದೆ. ಏನು ಅಂತಂದರೆ, ಈ ಒಂದು ಸಾಮಾಜಿಕ ಜಾಲತಾಣ ಕೆಟ್ಟದಾಗಿ ಉಪಯೋಗ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರವಾಗಿ ಜನರಿಗೆ ಸಾಕಷ್ಟು ತಿಳುವಳಿಕೆಗಳನ್ನು ಜಾಗೃತಿಯನ್ನು ಮೂಡಿಸಿದ್ರು ಕೂಡ ಅಂಥ ಒಂದು ಉಪಯೋಗ ಕೆಟ್ಟದಾಗ್ತಾ ಇರೋದು ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ. ಅಂದರೆ ಜನರಿಗೆ ಎಷ್ಟೇ ಒಂದು ಅರಿವುಗಳನ್ನು ಮೂಡಿಸಿದ್ರು ಕೂಡ ಅದು ಒಪ್ಪಿಕೊಳ್ತಾ ಇಲ್ಲ ಜನ ಅಂತ. ಮಾಡುವ ಕೆಲಸವನ್ನ ಮತ್ತೆ ಮಾಡ್ತಾನೆ ಇದ್ದಾರೆ, ಹೆಚ್ಚು ಮಾಡ್ತಾನೆ ಹೋಗ್ತಾ ಇದ್ದಾರೆ. ಅಷ್ಟು ಬಿಟ್ರೆ ಅವರಿಗೆ ತಿಳುವಳಿಕೆಗಳು ಆಗ್ತಾ ಇಲ್ಲ. ಇದರಿಂದ ಎಷ್ಟು ಕೆಟ್ಟದಾಗ್ತಾ ಇದೆ, ಸಮಾಜದ ಸ್ವಾಸ್ಥ್ಯ ಎಷ್ಟು ಹಾಳಾಗ್ತಾ ಇದೆ ಅನ್ನೋದು ಜನರಿಗೆ ಗೊತ್ತಾಗ್ತಾ ಇಲ್ಲ ಅಂತ. ಅದು ಈಗ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಈಗ ಅತಿ ಹೆಚ್ಚಾಗಿ ಉಪಯೋಗ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ ಅಕೌಂಟ್ಗಳನ್ನು ಅಧಿಕೃತ ಅಂತ ಮಾಡಬೇಕು. ಈಗ ಒಬ್ಬೊಬ್ಬನಿಗೆ 2-2, 3-3, 10 ಅಕೌಂಟ್ಗಳಿರುತ್ತೆ, ಫೇಕ್ ಅಕೌಂಟ್ಗಳಿರುತ್ತೆ. ಇದಕ್ಕೊಂದು ಯಾವುದೇ ದಾಖಲೆಗಳಿಲ್ಲ, ಏನಿಲ್ಲ. ಎಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಅಕೌಂಟ್ ಮಾಡಿಕೊಂಡು ಯಾರ ಜೊತೆ ಏನು ಚಾಟ್ ಮಾಡ್ಬೋದು, ಎಂತಹ ವಿಚಾರ, ದೇಶದ್ರೋಹಿ ವಿಚಾರವನ್ನು ಹಾಕ್ಬೋದು, ಅಥವಾ ಇನ್ಯಾವುದೋ ಯಾರಿಗೋ ಲೈಂಗಿಕ ಕಿರುಕುಳವನ್ನು ಕೊಡ್ಬೋದು. ಇದಕ್ಕೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಲಂಗು ಲಗಾಮಿಲ್ಲ. ಒಟ್ಟು ಎಗ್ಗಿಲ್ಲದ ಅಕೌಂಟ್ಗಳನ್ನು ಮಾಡಲಾಗ್ತಾ ಇದೆ. ಇದಕ್ಕೊಂದು ಇದನ್ನು ಆಧಾರ್ ಕಾರ್ಡನ್ನು ಕೊಟ್ಟು ಅಕೌಂಟ್ ಮಾಡಿಸುವಂಥದ್ದು ಅಂಥದ್ದೇನಾದರೂ ಮಾಡಿ. ಯಾಕಂದರೆ ಫೇಸ್ಬುಕ್ಕನ್ನು ನಾವು ಬಂದ್ ಮಾಡಲಿಕ್ಕೆ ಆಗೋದಿಲ್ಲ. ದುರ್ಬಳಕೆ ಆಗ್ತಾ ಇದೆ ಅಂತ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ವ್ಯವಸ್ಥೆಯನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಮೊಬೈಲ್ ಫೋನ್ನಿಂದಾಗಲಿ ಇದರಿಂದಾಗಲಿ ಉಪದ್ರ ಆಗ್ತಾ ಇದೆ ಅಂತ ಹೇಳಿದರೆ ಅದನ್ನು ನಾವು ಸ್ಟಾಪ್ ಮಾಡ್ಲಿಕ್ಕೆ ಆಗುತ್ತಾ? ಯಾರು ದುರ್ಬಳಕೆ ಮಾಡ್ತಾ ಇದ್ದಾರೋ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಅದರ ಜೊತೆಗೆ ದುರ್ಬಳಕೆ ಆಗದ ಹಾಗೆ ನಾವು ಅದನ್ನು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಬೋದು ಅದನ್ನು ಮಾಡಬೇಕು.
ಮೊಟ್ಟ ಮೊದಲ ಬಾರಿದಕ್ಕೆ ಫೇಸ್ಬುಕ್ ಅಕೌಂಟನ್ನು ಫೇಕನ್ನು ಮಾಡೋದಕ್ಕೆ ಒಂದು ಯಾವುದೋ ಒಂದು ಕೋಡನ್ನು ಕೊಡೋದು ಅಥವಾ ಆಧಾರ್ ಕಾರ್ಡ್ ತಗೊಂಡ್ರೆ ಒಬ್ಬನಿಗೆ ಒಂದೇ ಅಕೌಂಟು, ಒಬ್ಬನಿಗೆ ಒಂದಕ್ಕಿಂತ ಹೆಚ್ಚು ಅಕೌಂಟ್ಗಳನ್ನು ಉಪಯೋಗಿಸಲಿಕ್ಕೆ ಯಾವ ಅವಶ್ಯಕತೆ ಇಲ್ಲ. ಇವತ್ತು ನಮಗೆ ಎಲ್ಲರೂ ಇವತ್ತು ಬಿಸಿ ಇದ್ದಾರೆ, ಫೇಸ್ಬುಕ್ ನೋಡಲಿಕ್ಕೆ ಪುರ್ಸೋತಿಲ್ಲ. ಅಂಥದ್ರಲ್ಲಿ ಒಬ್ಬನು 2 3 10 ಅಕೌಂಟ್ ಯಾವ ಕಾರಣಕ್ಕೋಸ್ಕರ? ಅದಕ್ಕೋಸ್ಕರ ಪ್ರತಿಯೊಬ್ಬನಿಗೂ ಒಂದೇ ಅಕೌಂಟು. ಇದು ನಾವು ಬ್ಯಾಂಕಲ್ಲಿ ಅಕೌಂಟ್ ಮಾಡ್ತೇವೆ, ಕಾರ್ಪಲ್ಲಿ ಮಾಡ್ತೇವೆ, ಇದರಲ್ಲಿ ಸಿಂಡಿಕೇಟಲ್ಲಿ ಮಾಡ್ತೇವೆ, ಕೆನರಾದಲ್ಲಿ ಮಾಡ್ತೇವೆ. ಈ ರೀತಿ ಎಲ್ಲ ಇದು ಫೇಸ್ಬುಕ್ ಈ ರೀತಿ ಖಂಡಿತ ಇಲ್ಲ. ಯಾಕಂದರೆ ಕಾಂಪಿಟೇಷನ್ ಇಲ್ಲ, ಫೇಸ್ಬುಕ್ ಇರೋದು ಒಂದೇ. ಬನ್ನಿ ನಮ್ಮಲ್ಲಿ ಅಕೌಂಟ್ ಮಾಡಿ ಅಂತ ಅವ್ರಿಗೆ ಯಾರೂ ಕೇಳಲ್ಲ, ನಾವಾಗಿಯೇ ಮಾಡ್ತಾ ಇದ್ದೇವೆ. ಹಾಗಾಗಿ ಅದಕ್ಕೊಂದು ಯಾವುದೋ ಒಂದು ಕ್ರಮವನ್ನು ಕೈಗೊಳ್ಳಬೇಕು, ಅಂಥದ್ದೊಂದು ಕಾನೂನಿನ ಚೌಕಟ್ಟಿನೊಳಗೆ ತರಬೇಕು. ಫೇಸ್ಬುಕ್ಕನ್ನಾಗಲಿ ಅಥವಾ ವಾಟ್ಸಪ್ಪನ್ನಾಗಲಿ ಇನ್ನು ಯಾವುದನ್ನೇ ಆಗಲಿ, ಸಾಮಾಜಿಕ ಟ್ವಿಟ್ಟರನ್ನೇ ಆಗಲಿ, ಅದನ್ನು ಕಾನೂನಿನ ಚೌಕಟ್ಟಿನ ಒಳಗೆ ತಂದು ಪ್ರತಿಯೊಬ್ಬರಿಗೂ ಒಂದೇ ಅಕೌಂಟು, ಅವರಿಗೆ ಈ ಆಧಾರ್ ಕಾರ್ಡ್ ಕೊಡಬೇಕು ಅಥವಾ ಮನೆ ನಂಬರ್ ಯಾವುದಾದ್ರು ರೇಷನ್ ಯಾವುದೋ ಒಂದು ದಾಖಲೆಯನ್ನು ಕೊಡಲೇಬೇಕು. ಈ ಬ್ಯಾಂಕಲ್ಲಿ ಯಾವ ರೀತಿ ಅಕೌಂಟ್ ಮಾಡೋಕೆ ನಾವು ಇದನ್ನು ಕೊಡ್ತೇವೆ ಅದೇ ರೀತಿ ಅದರ ಜೊತೆಗೆ ನಾವು ಬ್ಯಾಂಕಲ್ಲಿ ಒಂದು ಅಕೌಂಟ್ ಮಾಡ್ಲಿಕ್ಕೆ ಹೋಗ್ತೇವೆ, ಪರಿಚಯ ಮಾಡಿಕೊಡುವ ಅಂತ ಇನ್ನೊಬ್ಬ ಅಕೌಂಟ್ ನಾವು ಬೇಕೇ ಬೇಕು. ಆ ರೀತಿ ಮಾಡಬೇಕು. ಇವನ್ ಏನಾದರೂ ಫೇಸ್ಬುಕ್ಕಲ್ಲಿ ತಪ್ಪು ಮಾಡಿದರೆ ಮತ್ತೊಬ್ಬ ಯಾರು ಪರಿಚಯ ಮಾಡಿದೇವೋ ಯಾರು ಅವನನ್ನು ನೀಡಬೇಕು. ಅಂಥ ಪರಿಸ್ಥಿತಿಯನ್ನು ತರಲೇಬೇಕು. ಅಂಥದ್ದೇನಾದರೂ ತಂದರೆ ಖಂಡಿತ ಇಂಥ ಎಲ್ಲ ಸಮಸ್ಯೆಗಳನ್ನು ಒಂದು ಹದ್ದುಬಸ್ತಲ್ಲಿ ಇಡ್ಬೋದು, ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಯಾಕಂದರೆ ಹೌದು, ನೀವು ಹೇಳಿದ ಆ ವಿಚಾರ ಹೌದು. ಇವತ್ತು ಫೇಸ್ಬುಕ್ಕಲ್ಲಿ ಕೇವಲ ದೇಶದ್ರೋಹಿಗಳ ಆ ವಿಚಾರವನ್ನು ಮಾತ್ರ ಅಲ್ಲ, ಲೈಂಗಿಕ ಕಿರುಗಳು ಆಗುತ್ತೆ, ಅದರ ಜೊತೆಗೆ ಈ ಮೋಸ ಮಾಡಿ ದುಡ್ಡನ್ನು ಲಪಡಿಸುವಂಥದ್ದಾಗುತ್ತೆ. ನಮ್ಮಲ್ಲಿ ಒಂದು ಕಾರ್ ಇದೆ, ಇಲ್ಲಿ ಬಂದು ತಗೊಳ್ಳಿ. ಅವತ್ತೊಂದು ಪ್ರಕರಣ ನಡೆದಿತ್ತು, ಒಂದು 6 ತಿಂಗಳ ಮುಂಚೆ ಒಂದು ಪ್ರಕರಣ ನಡೆದಿತ್ತು. ಬಜ್ಪೆ ಏರ್ಪೋರ್ಟ್ ಅಲ್ಲಿ ಕಾರ್ ಇದೆ, ಬಂದು ತಗೊಳ್ಳಿ ಅಂತ ಎಲ್ಲಿಂದ ಫೋನ್ ಮಾಡಿ ಹೇಳೋದು. ಎಲ್ಲಿಂದ ಫೋನ್ ಮಾಡೋದು, ಇಂಗ್ಲೀಷಲ್ಲಿ ಮಾತಾಡೋದು. ನಮ್ಮವರಿಗೆ ಕೆಲವರಿಗೆ ಇಂಗ್ಲೀಷ್ ಬರಲ್ಲ, ಇನ್ನು ಸ್ವಲ್ಪ ಬರುತ್ತೆ, ಅವರು ಇನ್ನೊಬ್ಬರು ಯಾರೆಲ್ಲ ಮಾತಾಡಿಸ್ತಾರೆ. ಸರಿ, ಕಾರ್ ಇದೆ, ಕೆಲವರಿಗೆ ಆಸೆ ಇರುತ್ತೆ. ಆ ರೀತಿ ಎಲ್ಲ ಫೋನ್ ಬಂದಾಗ ಕಾರ್ ತಗೊಳ್ಬೇಕಂತ ತುಂಬಾ ಜನರಿಗೆ ಆಸೆ ಇದೆ. ಅದು ಕೂಡ 6 ಲಕ್ಷಕ್ಕೆ ಇಕೋ ಸ್ಪೋರ್ಟ್ಸ್ ಅವಾಗ, ಯಾಕಂದ್ರೆ ನಾವು ಕೂಡ ಅವತ್ತು ಫೋನ್ ಮಾಡಿದ್ದೆ, ನಮಗೆ ಬಂದಿದ್ದು 6 ಲಕ್ಷಕ್ಕೆ, ಅಂದ್ರೆ 11 ಲಕ್ಷದ ಕಾರ್ 6 ಲಕ್ಷಕ್ಕೆ ಅಂತ ಹೇಳುವಂತ. ಈ ರೀತಿ ಸಾಕಷ್ಟು ಜನ ಮೋಸ ಹೋಗೋರಿದ್ದಾರೆ ಅಂತ. ಹೌದು, ಈ ರೀತಿ ಕೂಡ ದುರ್ಬಳಕೆ ಆಗ್ತದೆ. ಅದಕ್ಕೋಸ್ಕರ ಇಂಥದ್ದೊಂದು ಕಠಿಣ ಯಾವುದೊಂದು ಕಾನೂನು ಕ್ರಮವನ್ನು ಮಾಡಲಿ. ಯಾಕಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲವಂಥದ್ದು ಎಂಥದ್ದು ಏನಿದೆ ಅಂಥದ್ದು ಈಗ. ಯಾಕಂದ್ರೆ ಇವತ್ತು ಟೆಕ್ನಾಲಜಿ ಈಗ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಫೇಸ್ಬುಕ್ ನಮ್ಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹೇಳಿದ್ದಾರೆ ಕಂಟ್ರೋಲ್ ಮಾಡ್ಬೋದು? ಯಾಕಾಗಲ್ಲ? ದುಬೈ, ಸೌದಿಯಲ್ಲಿ ಯಾಕಾಗ್ತಾ ಇಲ್ಲ ಅಂತ ಇಂಥ ದುರ್ಬಳಕೆ? ಅಲ್ಲಿ ಅಂಥ ಕಾನೂನು ಇದೆ. ನಮ್ಮಲ್ಲಿ ಅಂದು ಏನಿಲ್ಲ. ನಮ್ಗೆ ಯಾರಿಗೂ ಹೆದರಿಕೆ ಇಲ್ಲ, ಏನು ಬೇಕಾದರೂ ಮಾಡ್ಬೋದು, ದೇಶದ್ರೋಹಿ ಮಾಡ್ಬೋದು, ಯಾರಿಗೂ ಮೋಸನೂ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ಅಂಥದ್ದು ಯಾವುದೇ ಕಾನೂನುಗಳಿಲ್ಲ, ಯಾವುದೇ ವ್ಯವಸ್ಥೆಯೂ ಇಲ್ಲ ನಮ್ಮಲ್ಲಿ. ಅದಕ್ಕೋಸ್ಕರ ಅದೊಂದು ವ್ಯವಸ್ಥೆ ಮಾಡಲಿಕ್ಕೆ ಆಗ್ಬೋದಾ ಎನ್ನುವುದರ ಬಗ್ಗೆ ನಾವು ಅದೇ ಇಲ್ಲಿ ಕೂತ್ಕೊಂಡು ಮಾತಾಡ್ಬೋದು. ಆದರೆ ಇದಕ್ಕೆ ಸಂಬಂಧಪಟ್ಟವ್ರು ಯಾರು, ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಪ್ರತಿ ಬಾರಿಯೂ ದುರ್ಬಳಕೆ ಆಗ್ತದೆ ಅಂತ ಹೇಳಿದರೆ ಅದು ಯಾರಿಗೆ ಹೋಗಿ ಮುಟ್ಟುತ್ತೆ? ಅದು ಯಾರು ಮಾಡ್ಬೇಕು, ಅವರಿಗೆ ನಾವು ಮನವಿಯನ್ನು ಮಾಡುವ ಅಥವಾ ಯಾವುದೊಂದು ಆ ಕೆಲಸಗಳು ಆಗ್ತಾ ಇಲ್ಲ ಅಂತ. ಯಾಕೆ ಎಲ್ಲರೂ ಕೂಡ ತಪ್ಪು ಮಾಡೋದ್ರಿಂದ ಹೆಚ್ಚಿನ ಜನಗಳು ತಪ್ಪು ಮಾಡೋದ್ರಿಂದ ಯಾರು ಅಂತ ಹೇಳ್ತಾರೆ. ಇಲ್ಲಿ ಕಾರಣ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಉಂಟಲ್ಲ ತಮ್ಮ ಪ್ರಚಾರಕ್ಕೆ ಮಾತಾಡುವಂತಾಗಿದೆ. ಎಲ್ಲರೂ ಕೂಡ ಉಂಟಲ್ಲ, ಈಗ ನಾನಾಗ್ಲಿ ಇನ್ನೊಬ್ಬತ್ತು ಯಾರು ಮಾತಾಡುವಾಗ ಉಂಟಲ್ಲ ನಾವು ಈ ರೀತಿಯಲ್ಲಿ ಮಾತಾಡ್ಕೊಳ್ತೇವೆ. ಆದರೆ ಅಲ್ಲಿ ಒಂದು ಸಂಘಟಿತವಾಗಿ ಏನು ಮಾಡಬೇಕು, ಒಂದು ಪ್ಲಾನಿಂಗ್ ಕಮಿಟಿಯನ್ನು ಮಾಡಬೇಕಾಗ್ತದೆ. ಅಲ್ಲಿ ಆ ವಿಷಯಕ್ಕೆ ಬಂದಾಗ ಉಂಟಲ್ಲ ಎಲ್ಲರೂ ಕೂಡ ಅಲ್ಲಿ ಅನುಪಸ್ಥಿತಿ ಇರುವಂಥದ್ದು ಇಂಥ ಹಲವಾರು ಘಟನೆಗಳು ನಿದರ್ಶನಗಳಾಗಿದೆ. ಅಂದರೆ ಸಾಮಾಜಿಕ ಬದ್ಧತೆ ಒಬ್ಬ ನೋಡಿ, ಒಂದು ನಮ್ಮ ಇದರಲ್ಲಿ ಇರುವಂಥದ್ದು ಒಬ್ಬ ಮತದಾರ ಮತವನ್ನು ಹಾಕಿ ಒಬ್ಬ MLA ಮಾಡ್ತಾನೆ, ಅಲ್ಲಿಂದ ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ, ಅಥವಾ ಏನು ಮತ್ತೆ ಅಧಿಕಾರ ವರ್ಗ ಅಂತ ಹೇಳಿ ಅಧಿಕಾರಿಗಳು ಬೇರೆ ಇರ್ತಾರೆ. ಈ ಒಂದು ರೀತಿಯಲ್ಲಿ ಒಂದು ಶಾಸಕಾಂಗ ಕಾರ್ಯಾಂಗ ವ್ಯವಸ್ಥೆ ಏನು ಇರ್ತದೆ ಅಲ್ಲಿ ಎಲ್ಲ ಅದಕ್ಕೊಂದು ಪರಿಮಿತಿಗಳನ್ನಿರ್ತದೆ. ಆ ಪರಿಮಿತಿಗಳಲ್ಲಿ ನಾವು ಯಾವ ರೀತಿಯಲ್ಲಿ ಅಂದರೆ ನಾವು ಮಾತಾಡುವವರು ನಾವು ರಾಜಕೀಯ ಪಕ್ಷದವರಾಗಿರ್ಬೋದು ಅಥವಾ ಸಂಘಟನೆಗಳಾಗಿರ್ಬೋದು, ಮತ್ತೊಬ್ಬರು ಅದಕ್ಕೊಂದು ನಾವೊಂದು ಇದು ಮಾಡಿಕೊಂಡು ಅಲ್ಲಿ ಒಂದು ನಿರ್ದಿಷ್ಟವಾದಂಥ ಒಂದು ಇದನ್ನು ಮಾಡಿಕೊಂಡು ಆ ಒಂದು ಇವರು ಹೇಳಿದಾಗ ಒಂದು ಒಳ್ಳೆಯ ರೀತಿಯ ಕಾನೂನನ್ನು ತರಲಿಕ್ಕೆ ನಾವು ಪ್ರಯತ್ನ ಪಡಬೇಕಾಗ್ತದೆ. ಆದರೆ ಇವತ್ತು ಇಚ್ಛಾಶಕ್ತಿ ಕೊರತೆ ಉಂಟು. ರಾಜಕೀಯ ಪಕ್ಷಗಳಿಗೆ, ರಾಜಕೀಯ ಮುಖಂಡರುಗಳಿಗೆ ಎಲ್ಲರಿಗೂ ಇಚ್ಛಾಶಕ್ತಿಯ ಕೊರತೆ ಉಂಟು. ಕೇವಲ ಅಧಿಕಾರಕ್ಕಾಗಿ ಇವತ್ತಿನ ದಿನಗಳು ಇದು ಉಂಟು. ಯಾಕಂತ ಹೇಳಿದ್ರೆ ಇವತ್ತಿನ ನಾವು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ನಾವು ಎಲ್ಲ ನೋಡ್ಕೊಂಡು ಬಂದರೆ ಖಾಲಿ ಒಂದು ಅಧಿಕಾರ ಸಿಕ್ಕಿದ್ರೆ ಸಾಕು, ನಾವು ಇಷ್ಟು 5 ವರ್ಷನೋ 6 ವರ್ಷನೋ ಮಾಡಬೇಕು, ನಮ್ಮ ಹೊಟ್ಟೆ ತುಂಬಿಸ್ಬೇಕು, ನಮ್ಮ ಮನೆಯವರು ತುಂಬಿಸ್ಬೇಕು, ಅದು ತುಂಬಿಸ್ಬೇಕು. ಮತ್ತೊಂದು ಇಲ್ಲಿ ಸಾಮಾಜಿಕ ಬದ್ಧತೆ ಅನ್ನುವಂಥದ್ದಿಲ್ಲ. ಆದರೆ ಅದನ್ನು ನಾವು ಇದು ಮಾಡಬೇಕಾದ್ರೆ ಇವತ್ತಿನ ಯುವಜನರು ನಾವು ಅದರ ಆ ನಿಟ್ಟಿನಲ್ಲಿ ಒಂದು ಯೋಚನೆಯನ್ನು ಮಾಡ್ಕೊಂಡು ಹೋಗಬೇಕಾದಂಥ ದಿನ ಬಂದಿದೆ. ಆದರೆ ಪ್ರಾಯಶಃ ಅದರ ನೇತೃತ್ವ ಯಾರು ವಹಿಸ್ತಾರೋ ಅಥವಾ ಅದನ್ನು ಯಾವ ರೀತಿಯಲ್ಲಿ ಮುಂದುವರೆಸ್ಕೊಂಡು ಅದಕ್ಕೊಂದು ಮುಂದೆ ಹೇಗೆ ದಾರಿ ಉಂಟು, ಪ್ರಾಯಶಃ ಇವತ್ತಿನ ಸಾಮಾಜಿಕ, ರಾಜಕೀಯ ಮತ್ತು ನ್ಯಾಯಾಂಗ ಈ ಎಲ್ಲ ಪರಿಸ್ಥಿತಿಯಲ್ಲಿ ಕೂಡ ಉಂಟಲ್ಲ, ಇವತ್ತು ಮಾತ್ರ ಎಲ್ಲದಕ್ಕೊಂದು ನನ್ನ ಲೆಕ್ಕದಲ್ಲಿ ಒಂದು ಕ್ವಶನ್ ಮಾರ್ಕ್ ಇದೆ. ಹೌದು, ಇವತ್ತು ಅವರ ಮಾತುಗಳು ಹೇಳಿದ್ರು. ಆದರೆ ದೇಶಭಕ್ತಿ ಯುವಕರು ದಾರಿ ತಪ್ತಾ ಇದ್ದಾರೆ, ಒಟ್ಟು ಆ ವಿಚಾರಗಳ ಚರ್ಚೆ ಆಯಿತು. ಆದರೆ ಇವತ್ತು ದೇಶಭಕ್ತಿಯ ವಿಚಾರ ಬಂದಾಗ ದೇಶ ಅಂದರೆ ಸಾಕು, ಇವನು RSS, ಇವನು ಬಜರಂಗ ದಳ,
ಈ ರೀತಿ ಇಂಥ ನಿಮ್ಮ ಹತ್ರ ಅದನ್ನೇ ನಾನು ಹೇಳಿದೆ. ಯಾಕಂತ ಹೇಳಿದ್ರೆ ದೇಶ ಭಕ್ತಿ ಅಂದ ಕೂಡಲೇ RSS ಕೇಳಿ ಅಲ್ಲ ಕೇಳಿ, ದೇಶ ಭಕ್ತಿ ಅಂದ ಕೂಡಲೇ RSS ಹಿಂದೂ ಅಂತಲ್ಲ, ದೇಶ ವಿರೋಧಿ ಅಂತ ಹೇಳಿದ ಕೂಡಲೇ ಮುಸಲ್ಮಾನರು ಮತ್ತೊಬ್ರು ಅಂತಲ್ಲ. ಆದ್ರೆ ಇಲ್ಲಿ ಇರುವಂತದ್ದು ಭಾರತ ಹಿಂದೂಸ್ತಾನ ಅಂತ ಹೇಳಿದ್ರುಂಟಲ್ಲ, ಹಿಂದೂ ಅಂತ ಹೇಳಿದ್ರೆ ಇಲ್ಲಿ ಇರುವಂತ ಒಂದು ಧರ್ಮ ಅಂದ್ರೆ ಯಾವುದು? ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಇದಲ್ಲ. ಇಲ್ಲಿ ನಾವು ಏನು ಜೀವನ ಶೈಲಿ ಅದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ದೇಶ ಪ್ರೇಮ ಅಂತ ಹೇಳಿದ ಕೂಡಲೇ ಅದು ಒಂದು ಪಂಗಡ. ಇಲ್ಲಿ ನೋಡಿ, ಆಲೋಚನೆಗಳಲ್ಲಿ ನಾವು ಏನು ವ್ಯತ್ಯಾಸವನ್ನು ಮಾಡ್ಕೊಂಡಿದ್ದೇವೆ. ಒಂದು ರೀತಿಯ ಒಂದು ಆಲೋಚನೆ ಮಾಡುವವರನ್ನ ಇನ್ನೊಂದು ಎರಡು ವರ್ಗವನ್ನು ಮಾಡಿ, ಒಂದು ವರ್ಗ ದೇಶದ್ರೋಹಿಗಳು, ಇನ್ನೊಂದು ವರ್ಗ ದೇಶ ವಿರೋಧಿಗಳು ಅಂತ ಹೇಳಿ ಯಾವ ರೀತಿಯಲ್ಲಿ ಅದನ್ನು ಯಾಕೆ ಮಾಡ್ತಿದ್ದೇವೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಇದು ಸಮಾಜದ ದೊಡ್ಡ ದುರಂತ ಇವತ್ತು ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮುಂದುವರೆದುಂಟಲ್ಲ, ಇವತ್ತು ಹೀಗೆ ನಾವು ಮಾತಾಡ್ಕೊಂಡು ಇವತ್ತು ನಾವು ಯಾವುದು ಚರ್ಚೆಯಲ್ಲೋ ಇನ್ನೊಂದರಲ್ಲೋ ಹೋಗ್ತಿದ್ದೇವೆ. ಇನ್ನು ಇದೇ ರೀತಿಯಲ್ಲಿ ಮುಂದುವರೆದುಂಟಲ್ಲ, ಅದು ಒಂದು ದಿವಸ ದಂಗೆ ಎರಡು ಸೈಡಿಂದ ದಂಗೆ ಎದ್ದು ಅದರಿಂದ ಒಂದು ಭಾರಿ ಒಂದು ದೊಡ್ಡ ಒಂದು ವಿನಾಶವಾದ ಹಾದಿವಂತರ ಸತ್ಯ ಇದೆ. ಆದರೆ ನಾವಿಲ್ಲಿ ದೇಶ ವಿರೋಧಿ ಮತ್ತು ದೇಶ ಸಂಘ ಅದಲ್ಲ. ಇಲ್ಲಿ ಯಾವುದು ಈಗ ಇವರ ಏನು ತತ್ವ ಸಿದ್ಧಾಂತಗಳು ಅದು ದೇಶಕ್ಕೂ ಅಥವಾ ನನ್ನ ತತ್ವ ಸಿದ್ಧಾಂತಗಳು ದೇಶಕ್ಕೂ ಅನ್ನುವಂಥದ್ದಲ್ಲ. ಆದರೆ ನಮ್ಮ ದೇಶ ಉಳಿಬೇಕು ಅಂತ ಹೇಳಿದ್ರುಂಟಲ್ಲ, ಈ ತತ್ವ ಸಿದ್ಧಾಂತಗಳಲ್ಲಿ ನಾವು ಒಟ್ಟಾರೆ ಹೋರಾಟ ಮಾಡ್ಕೊಳ್ಳುವಂಥದ್ದಲ್ಲ, ಯಾವುದೇ ನನ್ನ ಸಿದ್ಧಾಂತಗಳನ್ನು ಬೇರೆಯವರ ಮೇಲೆ ಫೋರ್ಸ್ ಮಾಡುವಂಥದ್ದಲ್ಲ. ಆದರೆ ಇಲ್ಲಿ ಇರುವಂಥದ್ದು ಏನು ಅದನ್ನು ನಾವು ಶುದ್ಧ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಇವರು ಹೇಳಿದ ಕೂಡಲೇ ದೇಶ ವಿರೋಧಿ ದೇಶ ಸಂಘಟನೆ ಅದಲ್ಲ. ಇಲ್ಲಿ ದೇಶ ವಿರೋಧಿ ಸಂಘಟನೆಗಳು ಯಾವುದು? ಹಿಂದೂಗಳಲ್ಲಿ ಕೂಡ ಕೆಲವರು ದೇಶ ವಿರೋಧಿಗಳು, ಮೊನ್ನೆ ನಮ್ಮ ಮಲ್ಪೆ ಘಟನೆ ಆದಂತ ಯುವಕರಿದ್ದಾರೆ, ಮುಸಲ್ಮಾನರು ಕೂಡ ಇದ್ದಾರೆ, ಬೇರೆ ಧರ್ಮದಲ್ಲೂ ಕೂಡ ಇದ್ದಾರೆ. ಎಲ್ಲರೂ ಅವರು ದೇಶ ವಿರೋಧಿಗಳೇ. ಅವರ ಬಗ್ಗೆ ಎರಡನೇ ಮಾತಿಲ್ಲ. ಅಲ್ಲ ದೇಶ ವಿರೋಧಿಗಳು ಅದನ್ನೆಲ್ಲ ಸರಿ ಮಾಡೋಣ. ಇವತ್ತು ಆವಾಗ ಒಂದು ಮಾತು ಬಂತು, ಹಿಂದೂಗಳಿಗೆ ಸರಿಯಾದ ಇದಿಲ್ಲ ಅಂದ್ರೆ ಹೌದು, ಖಂಡಿತ ನಮ್ಗೆ ಧಾರ್ಮಿಕ ವಿಚಾರ ನಮ್ಗೆ ಗೊತ್ತಿಲ್ಲ, ನಮ್ಗೆ ಧಾರ್ಮಿಕ ಜ್ಞಾನ ಇಲ್ಲ. ನಾವು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳುವಂತದ್ದು ಒಂದು ಮಾತು. ಮುಂಚೆ ಎಲ್ಲ ಮನೆಯಲ್ಲಿ ಕಲಿಸಿದ ಎಲ್ಲವೂ ಇತ್ತು, ಗುರುಕುಲದಲ್ಲಿ ಇತ್ತು. ಆದ್ರೆ ಇವತ್ತು ಅಂತ ಇಂತಹ ಬದಲಾಗುವಂತ ವ್ಯವಸ್ಥೆಯನ್ನ ಮುಂಚೆ ಒಂದು ಸರ್ಕಾರ ಮಾಡಿತ್ತು, ವಾಜಪೇಯಿ ಗವರ್ಮೆಂಟ್ ಯಾವುದೋ ಸರ್ಕಾರ ಮಾಡಿತ್ತು. ಒಟ್ಟು ಆ ಒಂದು ಕೆಲಸವನ್ನು ಮಾಡಿದ್ದು ಏನಂದ್ರೆ ಶಾಲೆಯಲ್ಲಿ ರಾಮಾಯಣ ಪಠಣ, ಭಗವದ್ಗೀತೆ ಶ್ಲೋಕಗಳನ್ನು ಹೇಳುವುದು. ಇಂಥ ಹೇಳಿದ ಕೂಡಲೇ ಶಾಲೆಯಲ್ಲಿ ಆಗ್ಬೇಕಂತ ಹೇಳಿದ ಕೂಡಲೇ ಪಠ್ಯ ಪುಸ್ತಕದಲ್ಲಿ ತಂದಿತ್ತು ಅಂತ ವಿಚಾರವನ್ನ. ಕೇಸರೀಕರಣ ಆಯ್ತು, ಪಠ್ಯ ಪುಸ್ತಕದಲ್ಲಿ ಕೇಸರೀಕರಣ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಶಾಂತಿಯ ವಿಚಾರವನ್ನ, ಕೆಲವೊಂದು ಧರ್ಮದ ವಿಚಾರಗಳನ್ನ ಪುಸ್ತಕದಲ್ಲಿ ಮಕ್ಕಳಿಗೆ ಕಲಿಸಿ ಬೋಧಿಸಿ ಅವರನ್ನು ಮುಂದೆ ಸತ್ಪ್ರಜೆಯನ್ನಾಗಿ ಮಾಡೋಣ ಅಂತ ಪ್ರಯತ್ನವನ್ನು ಪಟ್ಟರೆ ಕೇಸರೀಕರಣ. ನೀವು ಕೇಸರೀಕರಣ ಮಾಡ್ತಾ ಇದ್ರಿ, ಮಕ್ಕಳ ತಲೆಗೆ ಇನ್ಯಾವುದೋ ಕೇಳಿ. ಒಂದು ವಿಷಯ ಹೇಳ್ಕೊಳ್ಳಿ, ಇವರು ಹೇಳಿದ ಕೂಡಲೇ ಕೇಸರೀಕರಣ ಅಂದ್ರೆ ನಾನು ಅವಾಗಿಂದ ನಿಮಗೆ ಹೇಳ್ತಾ ಇರುವಂತದ್ದು, ನಮ್ಮಲ್ಲಿ ಇರುವಂತದ್ದು ಹಿಂದೂ ಒಂದು ಧರ್ಮ, ಹಿಂದೂ ಜೀವನ ಶೈಲಿ ಇನ್ನೊಂದಿದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಿಂದೂ ಧರ್ಮ ಬಂದಾಗ ಕೇವಲ ಹಿಂದೂಗಳು ಮಾತ್ರ ಆಗ್ತಾರೆ. ಹಿಂದೂ ಧರ್ಮ ಶೈಲಿಯಲ್ಲಿ ಹಿಂದೂಗಳು, ಮುಸಲ್ಮಾನರು, ಸಿಖ್ಖರು, ಇಸಾಯಿಗಳು, ಮತ್ತೊಬ್ಬರು ಎಲ್ಲರೂ ಕೂಡ, ಬೌದ್ಧರು ಎಲ್ಲರೂ ಕೂಡ ಬರ್ತಾರೆ. ಆದರೆ ಆ ಹಿಂದೂ ಜೀವನ ಶೈಲಿ ಏನು ಅನ್ನೋದನ್ನು ನಾವು ಮೊದಲು ಇದು ಮಾಡ್ಕೊಳ್ಬೇಕು. ನಾವು ಇವರು ಹೇಳಿದ ಕೂಡ ಹಿಂದೂ ಅದೇ ನಾ ಹೇಳುವಂಥದ್ದು, ನಾನು ಹೇಳ್ತಿರುವಂಥ ಹಿಂದೂಗೂ ಇವ್ರು ಹೇಳ್ತಿರುವಂಥ ಹಿಂದೂಗೂ ವ್ಯತ್ಯಾಸ ಅದು. ಇವರು ಹೇಳ್ತಿರೋದು ಕೇವಲ ಹಿಂದೂ ಧರ್ಮದ ಬಗ್ಗೆ, ನಾ ಹೇಳ್ತಿರುವಂಥ ಹಿಂದೂ ಜೀವನ ಶೈಲಿಯ ಬಗ್ಗೆ. ನಮ್ಮ ಭಾರತ ಹಿಂದೂಸ್ತಾನ ಹಿಂದೂ ಜೀವನ ಶೈಲಿಯನ್ನು ಒಗ್ಗೂಡಿಕೊಂಡು ಇರುವಂಥ ರಾಷ್ಟ್ರ. ಹಾಗಿರುವಾಗ ನಾವು ಇಲ್ಲಿ ದಯವಿಟ್ಟು, ಯಾಕಂತ ಹೇಳಿ ನಾನು ಹೇಳುವ ಹಿಂದೂ ಬೇರೆ, ಇವರು ಹೇಳುವ ಹಿಂದೂ ಬೇರೆ ಅಂತಲ್ಲ. ನಾನು ಹೇಳುವ ಅಂದ್ರೆ ಇವರ ಪ್ರಕಾರ ನಾನು ಹೇಳುವ ಹಿಂದೂ ಯಾವನು ಅಲ್ಲ, ಮೂಲಭೂತವಾಗಿ ಅಲ್ಲ, ಧರ್ಮಕ್ಕೆ ಹಿಂದೂಗಳಿಗೆ ಶಾಂತಿಯ ಪಾಠ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ಅಂತಹ ಮಂತ್ರಗಳನ್ನು ಶಾಂತಿ ಪ್ರತಿಯೊಂದು ಮಂತ್ರಗಳ ಕೊನೆಗೂ ನಾವು ಶಾಂತಿ ಅಂತ ಹೇಳ್ತೇವೆ. ಈ ರೀತಿ ಇರುವ ಒಂದು ಬೋಧನೆಗಳನ್ನು ಮಾಡುವಂಥ ಹಿಂದೂ ಧರ್ಮಕ್ಕೆ ಬೇರೆ ಧರ್ಮವನ್ನು ಗೌರವಿಸಿ ಇನ್ನೊಂದು ಮಾಡಿ ಅಂತ ಹೇಳುವಂಥ ಯಾವ ಅವಶ್ಯಕತೆ ಇಲ್ಲ. ನಮಗೆ ಪಾಠದ ಅವಶ್ಯಕತೆ ಎಲ್ಲವೂ ನಮ್ಮಲ್ಲಿದೆ. ಪಠ್ಯ ಪುಸ್ತಕದಲ್ಲಿ ನೋಡ್ತಾ ಹೋದ್ರೆ ರಾಷ್ಟ್ರಭಕ್ತಿಯ ಚಿಂತನೆಗಳಿಲ್ಲ, ಅದೇ ರೀತಿಯಲ್ಲಿ ಪ್ರತಿಯೊಂದು ಧರ್ಮದ ಒಂದು ಚಿಂತನೆಗಳಿಲ್ಲ, ತತ್ವ ಸಿದ್ಧಾಂತಗಳ ಒಂದು ಚಿಂತನೆ ಇಲ್ಲ. ಕೇವಲ ಒಂದು ಯಾವುದೋ ಒಂದು ರೀತಿಯ ಇತಿಹಾಸವನ್ನು ತಿರುಚುವಂತ ಒಂದು ಕೆಲಸಗಳಾಗಿದೆ, ಇತಿಹಾಸವನ್ನು ತಿರುಚುವಂತ ಕೆಲಸಗಳಾಗಿದೆ. ಇತಿಹಾಸ ಏನು ಅಂತ ಸರಿಯಾಗಿ ನಾವು ಸಾವರ್ಕರ್ ಪಾಠವನ್ನು ದೇಶಭಕ್ತಿಗೆ ಮಕ್ಕಳಿಗೆ ಕಲಿಸೋಣ ಅಂತ ಹೇಳಿದ್ರೆ ಸಾವರ್ಕರ್ ಅವನೊಬ್ಬ ಹಿಂದೂ ಉಗ್ರ ಇನ್ನೋದು ಯಾವುದೋ ಅದನ್ನು ತೆಗಿಲೇಬೇಕು ಈ ರೀತಿ ಹಾಗಾದ್ರೆ ನಾವು ಯಾವ ರೀತಿ ಜನತಾದಳ ಅಂತ ಹೇಳಿಕೊಂಡಿರುವಂತ ಜಾತ್ಯತೀತ ಒಂದು ಪಕ್ಷದಿಂದ ಬಂದವರು ವಕ್ತಾರರು ಇವ್ರು ಹೇಳಿ. ಯಾಕಂದ್ರೆ ನಾವು ಯಾವುದೇ ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಹೋದಾಗ್ಲೂ ಇವ್ರು ಎಲ್ಲ ಜಾತ್ಯ ಇವ್ರ ದಳ ಇರ್ಲಿ ಮತ್ತೊಂದು ಎಲ್ಲ ಸೆಕ್ಯುಲರಿಸಂ ಹೆಸರಲ್ಲಿ ಯಾವೆಲ್ಲ ಪಕ್ಷಗಳಿದೆ ಎಲ್ಲ ವಿರೋಧಿಸ್ತವೆ, ಎಲ್ಲ ಒಟ್ಟಾಗಿ ಇಲ್ಲಿ ನಿಮ್ಮ ಮಾತಿಗೆ ಒಂದೆರಡು ಮಾತನ್ನು ಹೇಳಿ ಕೊಡ್ತೇನೆ. ಯಾಕಂತ ಹೇಳಿದ್ರೆ ಇತಿಹಾಸದಲ್ಲಿ ಹಲವಾರು ಮಹಾನ್ ಪುರುಷರುಗಳಿದ್ದಾರೆ. ಅವರಲ್ಲಿ ಕೆಲವರು ಪ್ರಶ್ನಾತೀತರು, ಕೆಲವರ ಬಗ್ಗೆ ಪ್ರಶ್ನೆಗಳು
ಉಂಟು. ಹಾಗಿರುವಾಗ ನಮ್ಮ ಇತಿಹಾಸದಲ್ಲಿ ಅದೇ ಸ್ವಾಮಿ ವಿವೇಕಾನಂದರಿದ್ದಾರೆ, ನಮ್ಮ ಒಂದು ಎಲ್ಲರೂ ಒಂದು ಮೇರು ವ್ಯಕ್ತಿತ್ವದ ವ್ಯಕ್ತಿ, ಅವರ ಬಗ್ಗೆ ಆಗಿರಲಿ ಅಥವಾ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಆಗಿರಲಿ, ಸುಭಾಷ್ ಚಂದ್ರ ಬೋಸ್ ಅಂತವರ ಬಗ್ಗೆ ಆಗಿರಲಿ, ಭಗತ್ ಸಿಂಗ್ ಅಂತವರ ಬಗ್ಗೆ ಆಗಲಿ ಅವರ ಬಗ್ಗೆ ಇದೆ. ಅದೇ ಸಾವರ್ಕರ್ ಅಂತವರು ಅವರು ಪ್ರಶ್ನೆ ಅವರ ಮೇಲೆ ಒಂದೆರಡು ಕ್ವಶನ್ ಮಾರ್ಕ್ ಉಂಟು. ಮಹಾತ್ಮ ಗಾಂಧಿಗೂ ಕ್ವಶನ್ ಇದೆ, ಭಗತ್ ಸಿಂಗ್ಗೂ ಇದೆ, ಕೇವಲ ಸಾವರ್ಕರ್ಗೆ ಮಾತ್ರ ಬರಬಾರ್ದು, ಅವರನ್ನು ಮುನ್ನೆಲೆಗೆ ಬರಲಿಕ್ಕೆ ಎನ್ನುವಂತ ವಾದ ಇತ್ತು. ಅದಕ್ಕೋಸ್ಕರ ಅವರನ್ನು ಕಡೆಗಣಿಸಿದ್ದಾರೆ. ಅದನ್ನು ನಾವು ನಾನು ಮಾತನ್ನು ಹೇಳ್ತೇನೆ, ಸಾವರ್ಕರ್ ಅವರ ಸಾಧನೆಗಳೇನು ಅದನ್ನು ನೀವು ಸ್ವಲ್ಪ ಅವಲೋಕನ ಮಾಡಿ. ಅವರ ಜೀವನ ಚರಿತ್ರೆ ಪುಸ್ತಕ ಇದೆ, ನಾನು ಓದಿದ್ದೇನೆ. ಅವರ ಜೀವನವನ್ನು ಓದಿದ ಕಣ್ಣಲ್ಲಿ ನೀರು ಬರುತ್ತೆ, ನಾನು ಓದಿದ್ದೇನೆ. 25 ವರ್ಷ ಕಾಲಾಪಾನಿ ಶಿಕ್ಷೆಯನ್ನು ಅನುಭವಿಸ್ತಾರೆ ಆ ಸ್ವಾತಂತ್ರ್ಯಕ್ಕೋಸ್ಕರ. ಈ ದೇಶದಲ್ಲಿ ಅವರ ಸಿದ್ಧಾಂತಗಳ ಅವರ ತತ್ವಗಳ ನಾನು ವಿರೋಧಿಸ್ತಾ ಇಲ್ಲ, ಅವರನ್ನ ನಾನು ದೇಶಕ್ಕೆ ಇದಕ್ಕಂತ ಹೇಳ್ತಾ ಇಲ್ಲ. ನಾನು ಹೇಳ್ತಿರುವಂತದ್ದು ನೋಡಿ, ಮಹಾತ್ಮ ಗಾಂಧಿ ಅವರನ್ನಾಗಿರ್ಲಿ ಅಥವಾ ಸ್ವಾಮಿ ವಿವೇಕಾನಂದರಾಗಿರ್ಲಿ, ಭಗತ್ ಸಿಂಗ್ ಆಗಿರ್ಲಿ, ಇಂಥವರ ಬಗ್ಗೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಅಂತ ಅಂದ್ರೆ ಅವರೆಲ್ಲ ಪ್ರಶ್ನಾತೀತ ನಾಯಕರಾಗಿದ್ದರು. ಅವರ ಇತಿಹಾಸಗಳುಂಟು. ಇನ್ನೊಂದು ಇವರು ಹೇಳಿದಾಗೆ ಕೆಲವೊಂದು ಕೆಲವೊಂದು ಬದಲಾವಣೆಗಳು ಆಗ್ಲಿಕ್ಕೆ ಉಂಟು. ಯಾಕಂತ ಹೇಳಿದ್ರೆ ಶಿಕ್ಷಣ ವ್ಯವಸ್ಥೆ ಮೂಲ. ಯಾಕಂತ ಹೇಳಿದ್ರೆ ಇವತ್ತಿನ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಶಿಕ್ಷಣವನ್ನು ಪಡಿತಾರೆ, ಯಾವ ಬೇಸಲ್ಲಿ ಪಡಿತಾರೆ, ಯಾವ ರೀತಿಯಲ್ಲಿ ಪಡಿತಾರೆ, ಅದರ ಮೂಲಕವೇ ನಮ್ಮ ಮುಂದಿನ ಭಾರತದ ಭವಿಷ್ಯ ಇರುವಂತದ್ದು. ಹಾಗಿರುವಾಗ ಅಲ್ಲಿ ಒಂದು ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಅಗತ್ಯ ಉಂಟು, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಯಾವ ರೀತಿಯ ಕ್ರಾಂತಿ ಅದನ್ನ ನಾವು ಎಲ್ಲರೂ ಕೂಡ ಕೂತ್ಕೊಂಡು ಅದರ ಬಗ್ಗೆ ಒಂದು ಸರಿಯಾದ ಒಂದು ನಿರ್ಣಯವನ್ನು ತಗೊಳ್ಬೇಕಾಗುತ್ತೆ. ಅದು ಬಿಟ್ಟು ಯಾವುದೋ ಒಂದು ನಾವು ಹೇಳಿದ ಕೂಡಲೇ ಆಗುವಂತದ್ದಲ್ಲ. ಆದ್ರೆ ಶಿಕ್ಷಣ ಕ್ರಾಂತಿ ಅಗತ್ಯ ಉಂಟು, ಅದನ್ನು ನಾನು ಕೂಡ ಒಪ್ಕೊಳ್ತೇನೆ. ಒಂದು ಹಂತದಲ್ಲಿ ನೋಡೋದಾದ್ರೆ ಇವರು ವಿ ಡಿ ಸಾವರ್ಕರ್ ಬಗ್ಗೆ ಹೇಳಿದ್ರು, ಚಂದ್ರಶೇಖರ ಆಜಾದ್ ಅವರು ಇದ್ದಾರೆ, ಇನ್ನು ಸಾಕಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರಿದ್ದಾರೆ. ಅವರ ಒಂದು ಜೀವನವೇ ಒಂದು ಅದ್ಭುತ, ಅದನ್ನ ಸೇರಿಸಬೇಕಾದಂತ ಒಂದು ಅನಿವಾರ್ಯತೆ ಇತ್ತು. ಖಂಡಿತ ಇತ್ತು. ಅವರೆಲ್ಲರೂ ಕೂಡ ಪ್ರಶ್ನಾತೀತ ವ್ಯಕ್ತಿಗಳ ಜೀವನವನ್ನ ಮಕ್ಕಳಿಗೆ ಕಲಿಸಿದ್ರೆ ಪ್ರೇರಣೆ ಸಿಗುತ್ತೆ. ಈ ಮಣ್ಣಿನ ಬಗ್ಗೆ, ನಮ್ಮ ಪೂರ್ವಜರ ಬಗ್ಗೆ ಸ್ವಾಭಿಮಾನ ಜಾಸ್ತಿ ಆಗುತ್ತೆ. ಅಂತವರ ವಿಚಾರ ಸೇರಿಸಲಿಕ್ಕಿಲ್ಲ. ಅಂಥವ್ರು ಸೇರಿಸಿದ್ರಲ್ಲಿ ಕೋಮುವಾದ, ಕೇಸರೀಕರಣ ಏನೋ ಇರಲಿ, ಮುಂದಕ್ಕೆ ಒಂದು ಒಳ್ಳೆ ಆಶಾಭಾವನೆ ಇಟ್ಕೊಳ್ಳೋಣ. ಅಂಥವರ ಜೀವನ ಚರಿತ್ರೆಯನ್ನು ಕಲಿಸುವಂಥ ಸರ್ಕಾರಗಳು ಮುಂಬರುವ ದಿನಗಳಲ್ಲಿ ಬರ್ಬೋದು. ಆದರೆ ಇನ್ನೊಂದು ವಿಚಾರ ಏನಂದರೆ, ಇವತ್ತು ನಾವು ಈ ಕಾರ್ಯಕ್ರಮದ ಮುಖಾಂತರ ಒಂದು ವಿನಂತಿ ಏನಂದರೆ, ಇವತ್ತು ಏನಾಗಿದೆ ಅಂದರೆ ಸೈನ್ಯ ಒಟ್ಟು ಗಡಿಯಲ್ಲಿ ಅಶಾಂತಿ ಉಂಟಾಗಿದೆ. ಆದರೆ ಸಮಾಜದಲ್ಲಿ ಏನಾಗಿದೆ, ಕೆಲವೊಂದು ವ್ಯಕ್ತಿಗಳು, ಕೆಲವೊಂದು ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಸೈನ್ಯ ಅಂದರೆ ಒಂದು ತಮಾಷೆಯ ವಸ್ತು, ಸೈನ್ಯವನ್ನು ಇಲ್ಲಿ ಸಾಕ್ಷಿ ಕೊಡಿ ಮತ್ತೊಂದು ಕೊಡಿ ಅಂತ ಹೇಳುವಂಥದ್ದು. ಅದರ ಜೊತೆಗೆ ಸೈನ್ಯದ ಬಗ್ಗೆ ಮಾತಾಡಿದರೆ ಮೋದಿ ಅವರು ಇದು ಮಾಡ್ತಾ ಇದ್ದಾರೆ. ಈ ರೀತಿ ಸೈನ್ಯವನ್ನು, ಮನೋಸ್ಥೈರ್ಯವನ್ನು ಕುಗ್ಗಿಸುವಂಥ ಪ್ರಯತ್ನ ಖಂಡಿತ ಪ್ರತಿಯೊಬ್ಬರು ಇವತ್ತು ವಿದ್ಯಾವಂತರೇ, ನಮ್ಮ ಜಿಲ್ಲೆಯವರು ಪ್ರತಿಯೊಬ್ಬರು ವಿದ್ಯಾವಂತರೇ, ಅಥವಾ ನಮ್ಮ ರಾಜ್ಯದ ಎಲ್ಲರೂ ವಿದ್ಯಾವಂತರೇ ಇದ್ದಾರೆ. ಆ ಒಂದು ಪ್ರಯತ್ನವನ್ನು ಕೈ ಬಿಡೋಣ. ಯಾಕಂದ್ರೆ ನಾವೆಲ್ಲರೂ ಪಕ್ಷ ಭೇದ ಮರೆತು ಇವತ್ತು ನಮ್ಮ ಪ್ರಧಾನಮಂತ್ರಿಯವರು ಕೇವಲ BJP ಪ್ರಧಾನಮಂತ್ರಿಯವರಲ್ಲ, ಈ ದೇಶದ ಪ್ರಧಾನಮಂತ್ರಿಯವರು, ಅವರ ಜೊತೆಗೆ ನಿಲ್ಲೋಣ. ಇಂತಹ ದೇಶ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ನಾವು ನಮ್ಮ ಒಳಗೆ ಜಗಳ, ಸಾಕ್ಷಿ ಕೊಡಿ, ವಿಡಿಯೋ ಕೊಡಿ, ಮತ್ತೊಂದು ಕೊಡಿ, ಏನಿದ್ರ ಅರ್ಥ? ಇದು ನಾವೆಲ್ಲರೂ ಒಂದಾಗಿ ನಿಲ್ಲೋಣ. ನಾವು ನಮ್ಮ ಪ್ರಧಾನಮಂತ್ರಿಯವರು, ನಮ್ಮ ದೇಶದ ಪ್ರಧಾನಮಂತ್ರಿಯವರು, ನಮ್ಮ ಸೈನ್ಯ ಎನ್ನುವ ಮೂಲಕ ಒಂದಾಗಿ ನಿಲ್ಲೋಣ. ಅದನ್ನು ಬಿಟ್ಟು ತಮಾಷೆ ಮಾಡೋದು. ನಾನು ಯಾಕೆ ಈ ಮಾತನ್ನು ನಾನು ಹೇಳಬೇಕು, ನಾನು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಂದು ರಾತ್ರಿ ಒಂದು ಕ್ರೀಡಾಕೂಟ ಆಗ್ತಿತ್ತು, ಒಂದು ಸ್ವಲ್ಪ ದಿವಸಗಳ ಕೆಳಗೆ. ಆ ಕ್ರೀಡಾಕೂಟಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಗೇಮ್ ಸ್ಪಿರಿಟಲ್ಲಿ ಎಲ್ಲರೂ ಮಾತಾಡ್ತಿದ್ರು, ಇನ್ಯಾವುದೋ ಮಾತಾಡ್ತಿದ್ರು, ಸರಿ ಖಂಡಿತ. ಆದರೆ ಒಂದು ಅಕಸ್ಮಾತಾಗಿ ಒಂದು ಏನು ಚೆಂಡು ಇದೆ, ಬಾಲ್ ಇದೆ, ಅದು ಕ್ರೀಡಾಂಗಣದಿಂದ ಹೊರಗೆ ಹೋಗಿಬಿಡ್ತು. ವಾಲಿಬಾಲ್ ಆಟ ಆ ಸರ್ವಿಸ್ ಮಾಡ್ತಾ ಇರ್ಬೇಕಾದ್ರೆ ಹೊರಗೆ ಹೋಗಿಬಿಡ್ತು. ಆವಾಗ ಅಲ್ಲಿದ್ದಂಥ ಕೆಲವೊಂದು ಒಂದು ಸ್ವಲ್ಪ ಯುವಕರ ಹರ್ಷೋದ್ಗಾರ ಯಾವ ರೀತಿ ಇತ್ತಂದರೆ, ಅವನ ಆಧಾರ್ ಕಾರ್ಡ್ ಕೊಡಿ, ಆ ಹೊರಗೆ ಏನು ಹಾಕಿದ್ದಾನೆ ಆತನ ಆಧಾರ್ ಕಾರ್ಡ್ ಕೊಡಿ. ತಮಾಷೆ ಅಂದರೆ ఆయన ಆಧಾರ್ ಕಾರ್ಡ್ ಕೊರಲಿ ಅಂಕ್ಲಿಕ್ಕೆ ಮೋದಿಗಿತ್ತೆ ಜನ ಬೋಡು ಮಿಸೈಲ್ ಬಾಡ್ರೆ ಅಂದರೆ ಏನಿದ್ರ ಅರ್ಥ? ಮೋದಿ ತಮಾಷೆ ವಸ್ತು ಸರಿ ಇರಲಿ, ಆದರೆ ಮೋದಿಯನ್ನು ತಮಾಷೆ ಮಾಡಿ, ಯಾಕೆ ದೇಶದ ಪ್ರಧಾನಮಂತ್ರಿ ಆ ವಿಚಾರ ಅಲ್ಲ. ಅಂದರೆ ಸೈನ್ಯನೂ ತಮಾಷೆಯ ವಸ್ತು. ಎಲ್ಲರೂ ನಾವು ವಿದ್ಯಾವಂತರು ಇದನ್ನು ಆಲೋಚನೆ ಮಾಡಬೇಕು. ವಿದ್ಯಾವಂತರಲ್ಲ, ಅವಿದ್ಯಾವಂತರು ಎಲ್ಲರೂ ಈ ದೇಶದ ಪ್ರಜೆಗಳು ಇದನ್ನು ಆಲೋಚನೆ ಮಾಡಬೇಕು. ನಮ್ಮ ಸೈನ್ಯ ತಮಾಷೆ ವಸ್ತಲ್ಲ. ನಮ್ಮ ಸೈನ್ಯಕ್ಕೆ ಬಗ್ಗೆ ನಮಗೆ ಅಭಿಮಾನ ಹೊಂದಿರಬೇಕು. ಇದನ್ನು ಯಾವುದು ಬಜರಂಗ ದಳದವ್ರು ಹೇಳೋದಲ್ಲ, ಸಂಘದವರ ಇದು ಕರ್ತವ್ಯ ಏನಲ್ಲ, ಪ್ರತಿಯೊಬ್ಬರ ಕರ್ತವ್ಯ ಇದು. ಪ್ರತಿಯೊಂದು ರಾಜಕೀಯ ಪಕ್ಷಗಳ ಕರ್ತವ್ಯ. ಇನ್ನು ಈ ದೇಶ ರಾಜ್ಯ ಮುಖ್ಯಮಂತ್ರಿಯವರು ಇನ್ನು ಇದಾಗಿದೆ, ನೀವು ಅದನ್ನು ಸಂಭ್ರಮಾಚರಣೆ ಮಾಡಿದರೆ ಇನ್ನೊಂದು ಸಮುದಾಯಕ್ಕೆ ಬೇಜಾರಾಗುತ್ತೆ ಅಂತ ಹೇಳುವಂಥದ್ದು ಇದೊಂದು ಅತ್ಯಂತ ದೊಡ್ಡ ದೇಶದ್ರೋಹಿ ಕೃತ್ಯ ಇದು. ಇಂತಹ ಮಾತು ಆ ಮುಖ್ಯಮಂತ್ರಿಯ ಬಾಯಲ್ಲಿ ಬರಲೇಬಾರ್ದಿತ್ತು. ಕೊನೆಯದಾಗಿ ಹೇಳಿದಲ್ಲ, ಯಾಕಂತ ಹೇಳಿದ್ರೆ
ಎಲ್ಲಿಯವರೆಗೆ ನಮ್ಮ ದೇಶ ಪ್ರೇಮ ದೇಶದ ಇದರ ಬಗ್ಗೆ ನಾವು ಚಿಂತನೆಯನ್ನು ಇಟ್ಕೊಳ್ತೇವೆ ಅಲ್ಲಿಯವರೆಗೆ. ಯಾಕಂತ ಹೇಳಿದ್ರೆ ಯಾರು ಕೂಡ ರಾಜಕೀಯದಲ್ಲಿ ಯಾವಾಗ ಅದರಲ್ಲಿ ತಂದು ಅಲ್ಲಿಂದ ಈ ರೀತಿಯ ಮಾತುಗಳು ಆರಂಭ ಆಗುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಮುಂದೆ ಚುನಾವಣೆಯನ್ನು ಇಟ್ಟುಕೊಂಡು ಎಲ್ಲರೂ ಕೂಡ ಈ ರೀತಿಯ ಒಂದು ಡಂಬಾಚಾರ ಮಾಡ್ಲಿಕ್ಕೆ ಹೊರಟದ್ದು ಅದು ನಿಜಕ್ಕೂ ಒಂದು ನಮ್ಮ ಭಾರತೀಯದ ಒಂದು ಏನು ಸೈನ್ಯದ ಒಂದು ಅದಕ್ಕೆ ನಾವು ಕಪ್ಪು ಚುಕ್ಕೆ ತಂದಾಗ ಎಲ್ಲ ರಾಜಕೀಯ ಪಕ್ಷಗಳು ಸೇರಿಕೊಂಡು. ಯಾಕಂತ ಹೇಳಿದ್ರೆ ಅದನ್ನ ನಾವು ಯಾವುದೇ ಪಕ್ಷ ಆಗಿರ್ಲಿ ಅದು ಮಾಡಬಾರದು, ಮಾಡ್ಲಿಕ್ಕೆ ಒಂದು ಬುದ್ಧವಾದಲ್ಲ. ನಡೀತಾನೆ ಇರುತ್ತೆ. ಭಯೋತ್ಪಾದಕರು ದಾಳಿಯನ್ನು ಮಾಡುದು ಚುನಾವಣೆಯನ್ನು ನೋಡಿ ಮಾಡುದಿಲ್ಲ ಅವರು. ಇಲ್ಲ, ಅದು ಚುನಾವಣೆ ದಾಳಿ ಮಾಡಿದಾಗ ಅದಕ್ಕೆ ಪ್ರತ್ಯುತ್ತರ ಕೊಡ್ಲೇಬೇಕು. ಈಗ ಚುನಾವಣೆ ಇದೆ, ನಾವು ಚುನಾವಣೆ ಮುಗ್ದ ನಂತರ ಇಲ್ಲ ಒಂದು ಗಂಟೆ ಅಲ್ಲ ಒಂದು ನಿಮಿಷ. ಯಾಕಂದ್ರೆ ಕೊನೆಯದಾಗಿ ನಾನು ಹೇಳಿದನ್ನು ಅವ್ರು ಸರಿ ಅರ್ಥ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅವ್ರು ಚುನಾವಣೆಯನ್ನು ನೋಡಿ ಯಾರು ಕೂಡ ದಾಳಿ ಮಾಡುವುದಿಲ್ಲ. ಆ ದಾಳಿ ಆದಾಗ ಅದಕ್ಕೆ ಉತ್ತರ ಕೊಡುವಂಥದ್ದು ನಮ್ಮ ಧರ್ಮ. ಯಾಕಂತ ಹೇಳಿ ನಾನು ಆಗ್ಲೇ ಹೇಳಿದೆ, ಯಾಕಂತ ಹೇಳಿದ್ರೆ ಅವತ್ತು ಪುಲ್ವಾಮಾ ದಾಳಿ ಆಗುವಾಗ ನಮ್ಮ ರಕ್ತ ಕೂಡ ಇಲ್ಲಿ ಕುದಿತಾ ಇತ್ತು ಅಂತ ಹೇಳಿ. ಹಾಗಿರುವಾಗ ಆ ದಾಳಿಗೆ ಉತ್ತರ ನಾವು ಕೊಡಲೇಬೇಕು. ಆ ಉತ್ತರ ಕೊಟ್ಟದ್ರಲ್ಲಿ ನಮ್ಮ ಭಾರತದ ಸೈನ್ಯ ಮತ್ತು ಭಾರತದ ಸರ್ಕಾರಗಳು ಮಾಡಿದ್ದನ್ನ ಕೆಲಸಕ್ಕೆ ಅವತ್ತು ನಾವೆಲ್ಲರೂ ಕೂಡ ಬಲವನ್ನು ಕೊಟ್ಟಿದ್ದೇವೆ. ಯಾವಾಗ ಅಲ್ಲಿ ಆರಂಭ ರಾಜಕೀಯದ ಸೆಳೆತ ಆರಂಭವಾಯಿತು, ಅಲ್ಲಿಂದ ಈ ರೀತಿ ಹೇಳಿಕೆಗಳು ಬಂದಿದೆ. ಆ ಆರಂಭ ಮಾಡಿದ್ದು ಯಾರು ಅದನ್ನು ನಾವು ನೋಡ್ಕೊಳ್ಬೇಕು. ಅವರನ್ನು ಇನ್ನು ಈ ರೀತಿಯ ಒಂದು ಕೆಟ್ಟ ಇದಕ್ಕೆ ಮನಸ್ಥಿತಿಗೆ ಅವರು ಹೋಗಬಾರ್ದು, ಯಾರು ಕೂಡ ಹೋಗಬಾರ್ದು. ಇದು ಭಾರತಾಂಬೆ ಒಂದು ಇದರದ್ದು ಏನು ಶಕ್ತಿಯನ್ನು ನಾವು ತೋರಿಸ್ಕೊಡುವಂಥದ್ದು. ಅದರಲ್ಲಿ ನಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದು ಅಂತ ಆದ್ರೆ ಉಂಟಲ್ಲ, ಅದಕ್ಕಿಂತ ಹೀನ ಕೃತ್ಯ ಇನ್ನೊಂದಿಲ್ಲ ಅಂತ ಹೇಳಿ. ರಾಜಕೀಯ ಬೇಳೆ ಅಂತಲ್ಲ. ಇವತ್ತು ಮೊನ್ನೆ ಅಭಿನಂದನ್ ವರ್ಧಮಾನ್ ಅವರ ಶೌರ್ಯವನ್ನು ನೋಡಿ ಇಡೀ ದೇಶಭಕ್ತಿಯಿಂದ ಒಂದು ರಣೋತ್ಸಾಹದಿಂದ ಕುದೀತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಸಂಭ್ರಮಾಚರಣೆ ಖಂಡಿತ ಎಲ್ಲರೂ ಮಾಡ್ತಾರೆ. ಅಂತ ಈ ದೇಶಭಕ್ತಿಯ ವಾತಾವರಣ ರಣೋತ್ಸಾಹ ಇಂಥದ್ದೆಲ್ಲ ಇರಬೇಕಾದ್ರೆ ಅದರ ಮಧ್ಯದಲ್ಲಿ ಕಳಂಕವನ್ನು ತರುವುದು, ಆ ಮೊಸರಿನಲ್ಲಿ ಕಲ್ಲು ಅಂತ ಹೇಳಿದ್ರು, ಅದರ ಮಧ್ಯದಲ್ಲಿ ನೀವು ಸಂಭ್ರಮಾಚರಣೆ ಮಾಡಬೇಡಿ ಮಾರ್ರೆ, ಇನ್ನೇವರಿಗೂ ಬೇಜಾರಾಗುತ್ತೆ. ಇವತ್ತು ನಾನು ಶಿವರಾತ್ರಿಯನ್ನು ಆಚರಿಸ್ತೇನೆ. ನಾನು ಶಿವರಾತ್ರಿಯನ್ನು ಆಚರಿಸುವುದರಿಂದಾಗಿ ಮತ್ತೊಬ್ಬರಿಗೆ ಬೇಜಾರಾಗುತ್ತೆ. ನೀವು ಆಚರಿಸಬೇಡಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ನೀವು ಸಂಭ್ರಮಾಚರಣೆ ಮಾಡಬೇಡಿ, ಮತ್ತೊಬ್ಬರು ಬೇಜಾರಾಗುತ್ತೆ ಅಂದ್ರೆ ಖಂಡಿತ ಈ ವಿಚಾರವಾಗಿ ಮತ್ತೆ ಮಾತಾಡಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಮತ್ತೆ ಮಾತಾಡಬೇಕು. ಧನ್ಯವಾದಗಳು ಇಷ್ಟೊತ್ತಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತಾಡಿದ್ದು. ವೀಕ್ಷಕರೇ, ನೀವೇ ನೋಡಿದ ಹಾಗೆ ಈ ದೇಶದಲ್ಲಿ ಶಿಕ್ಷಣ ಕ್ರಾಂತಿಯ ಒಂದು ಅವಶ್ಯಕತೆ ಇದೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಹುಟ್ಟುವ ಮಗುವಿಗೂ ಕೂಡ ದೇಶಾಭಿಮಾನ ಅಂದ್ರೇನು, ದೇಶಭಕ್ತಿ ಅಂದ್ರೇನು, ಯೋಧರ ಒಂದು ಸಾಹಸಗಾಥೆಗಳು ಪ್ರತಿಯೊಂದನ್ನು ಕೂಡ ಹೇಳಬೇಕಾದಂಥ ಒಂದು ಅನಿವಾರ್ಯತೆ ಈಗ ಎದುರಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ಶಿಕ್ಷಣ ಕ್ರಾಂತಿಯ ಒಂದು ಅಗತ್ಯತೆ ಇದೆ. ಆದ್ದರಿಂದ ಕೇಂದ್ರ ಸರ್ಕಾರಗಳು ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡಲೇಬೇಕಾಗಿದೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.